हरे कृष्णा माता जी। जयो राधमाधवा कुञ्ज विहारी। जयो राधमाधवा कुञ्ज विहारी। जयो गोपी जनवल्लभा गिरिवरधारी। जयो गोपी जनवल्लभा गिरिवरधारी। यशोदनन्दन व्रज जनरञ्जन। यशोदनन्दन व्रज जनरञ्जन। यमुनातीरा वनचारी। यमुनातीरा वनचारी। जयुराधमाधवा कुञ्ज विहारी। जयुराधमाधवा कुञ्ज विहारी। हरे कृष्णा हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश। हे कृष्णा करुणा सिन्धु दीनबन्धो जगत्पते गोपीश गोपिका कान्त राधा कान्त नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः।
नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्ण हरे कृष्ण माता। हरे कृष्ण ಭೂಮಿಕಾ ಅವಿನೀತ್ ಐಶ್ವರ್ಯ ಯಾರೆಲ್ಲ ಬಂದಿದ್ದೀರಿ ಹರೇ ಕೃಷ್ಣ ಎಲ್ಲರಿಗೂ ಆ ಲಿಖಿ ಲಿಖಿತ ಲಿಖಿತ 4 ಜನ ಬರುದು ಇನ್ನ ಜನ ಬರ್ತಾರಲ್ವಾ 10 ಮೆಂಬರ್ಸ್ ಹತ್ರ ಬರ್ತಾ ಇದ್ರಿ ಹರೇ ಕೃಷ್ಣ ಜಾಯಿನ್ ಆಗ್ಬೋದು ಮಾತಾ. ಏನ್ ಹೇಳ್ದಪ್ಪ ನಂಗ ಕೇಳಿಸಿಲ್ಲ ಸರಿಗೆ ಜಾಯಿನ್ ಆಗ್ಬೋದು ಮಾತಾಜಿ. ಓಕೆ ಓಕೆ ಆಗ್ತಾ ಇದ್ದಾರೆ ಅನ್ಸುತ್ತೆ. ಓಕೆ ಎಲ್ಲ ಪುಟಾಣಿಗಳಿಗೂ ಇಸ್ಕಾನ್ ಮಂಗಳೂರಿನವರು ಆಯೋಜಿಸಿರುವ ಭಗವದ್ಗೀತೆಯ 2ನೇ ಹಂತಕ್ಕೆ ಸ್ವಾಗತ. ನಾವಿವತ್ತು ತಿಳ್ಕೊಳ್ಳಿಕ್ಕಿರುವಂತದ್ದು ಅಧ್ಯಾಯ 6 ಧ್ಯಾನ ಯೋಗ. ಹೋದ್ವಾರ ನೀವು ಅಧ್ಯಾಯ 5 ಯಾವ ಅಧ್ಯಾಯದ ಹೆಸರು ಹೇಳ್ತೀರಾ ಯಾರಾದ್ರು? ಮಾತಾಜಿ ನಾನು ಹೇಳ. ಹಾ, ಕರ್ಮ ಸನ್ಯಾಸ ಯೋಗ. ಕರ್ಮ ಸನ್ಯಾಸ ಯೋಗ. ನಾವು ಕರ್ಮ ಸನ್ಯಾಸ ಯೋಗ ಅಥವಾ ಅದನ್ನ ನಿಷ್ಕಾಮ ಕರ್ಮ ಯೋಗ ಅಂತ ನಾವು ಕರೀಬಹುದು. ಅದರ ಬಗ್ಗೆ ತಿಳ್ಕೊಂಡಿದ್ರಿ. ಮತ್ತೆ ಅವತಾರಗಳಲ್ಲಿ ಯಾವ್ದು ತಿಳ್ಕೊಂಡಿದ್ ನಾವು ಅಂತ ನೆನಪಿದ್ಯಾ? ದಶಾವತಾರದಲ್ಲಿ ಮಾತಾಜಿ ವಾಮನ. ಅಲ್ಲ, ವಾಮನ ಮತ್ತೆ ಇದು ವರಾಹ ಅವತಾರದ ಬಗ್ಗೆ ತಿಳ್ಕೊಂಡ್ವಿ. ಹಾ ಮಾತಾಜಿ. ಸರಿ, ಈಗ ನಾವು ಮೊದಲಿಗೆ ಪ್ರಾರಂಭ ಮಾಡೋಣ. ಅಧ್ಯಾಯ 6. ಈಗ ನಾವು ತಿಳ್ಕೊಳ್ಳಿಕ್ಕಿರುವಂತದ್ದು ಧ್ಯಾನ ಯೋಗದ ಬಗ್ಗೆ. ಯಾರಾದ್ರೂ ಹೇಳ್ತೀರಾ ಯೋಗ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದ್ಯಾ ಅಂತ? ಮಾತಾಜಿ ಆಸನಗಳು, ನಮ್ಮ ಬಾಡಿ ಪೋಸ್ಚರ್ಸ್. ಎಲ್ಲರೂ ಯೋಗ ಅಂದಿದ್ ಕೂಡಲೇ ಎಲ್ಲರ ಮೈಂಡ್ ಅಲ್ಲಿ ಬರುವಂತದ್ದು, ಅಥವಾ ನೀವು ಗೂಗಲ್ ಅಲ್ಲಿ ಹೋಗಿ ಏನಾದ್ರು ಸರ್ಚ್ ಮಾಡೋಕ ಯೋಗ ಅಂತ ಕೊಟ್ರೆ ಅವರು ಕೊಡುವಂತದ್ದು ಆ ಜೂನ್ 21 ಯೋಗ ಡೇ ಬಗ್ಗೆ. ಅಂದ್ರೆ ಎಲ್ಲರೂ ಮಾಡುವಂತಹ ಪೋಸ್ಚರ್ಸ್, ಅಂದ್ರೆ ಹೇಗೆ ಕೂತ್ಕೋಬೇಕು, ಯಾವ ರೀತಿ ಆಸನಗಳನ್ನ ಹಾಕ್ಬೇಕು, ಆ ಭಂಗಿಗಳು ಅದೇನಿದೆ ಅದನ್ನೇ, ಅಂದ್ರೆ ಏನಂತಾರೆ, ಸೂರ್ಯ ನಮಸ್ಕಾರ ಮಾಡುವಂತದ್ದು, ವಜ್ರಾಸನ ಹಾಕುವಂತದ್ದು, ಆ ರೀತಿ ಆಸನಗಳ ಬಗ್ಗೆಯೇ ತಿಳಿಸ್ಕೊಡ್ತಾರೆ. ಅದನ್ನೇ ಯೋಗ ಅಂತ ನಾವು ಇಲ್ಲಿವರೆಗೂ ತಿಳ್ಕೊಂಡಿದೀವಿ. ಈಗ ನಾವು ನಿಜವಾಗ್ಲೂ ಯೋಗ ಅಂದ್ರೆ ಏನು ಅಂತ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾನೆ. ಯೋಗ ಅಂತಂದ್ರೆ ನಿಜವಾದ ಅರ್ಥ, ಆ ಯೋಗದ ಪದದ ನಿಜವಾದ ಅರ್ಥ ಏನು ಅಂದ್ರೆ ಆತ್ಮವನ್ನ ಭಗವಂತನ ಜೊತೆ ಸಂಬಂಧವನ್ನು ಏರ್ಪಡಿಸುವಂಥದ್ದು. ಆತ್ಮ ಪರಮಾತ್ಮನ ಜೊತೆ ಅದಕ್ಕೆ ಕನೆಕ್ಷನ್ ಏನಾಗುತ್ತೆ, ಅದನ್ನೇ ನಿಜವಾಗ್ಲೂ ಯೋಗ ಅಂತಾರೆ. ಆ ರೀತಿ ಯೋಗ ಮಾಡೋದ್ರ ಬಗ್ಗೆ ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ಅಷ್ಟಾಂಗ ಯೋಗ ಅಂತ ಕರಿತೀವಿ. ಅಷ್ಟಾಂಗ ಯೋಗ ಅಂದ್ರೆ ಅದರಲ್ಲಿ 8 ಲೆವೆಲ್ಸ್ ಇದೆ. ಆ 8 ಲೆವೆಲ್ಸ್ ಅಲ್ಲಿ ಈ ಆಸನಗಳು ಒಂದ್ ಪಾರ್ಟ್ ಆಫ್ ದಟ್ ಯೋಗ ಅಷ್ಟೇ. ಅದೇ ಪೂರ್ತಿ ಯೋಗ ಅಲ್ಲ, ಅದು ಪಾರ್ಟ್ ಆಫ್ ಯೋಗ ಅಷ್ಟೇ. ಅದನ್ನ ನಾವು ತಿಳ್ಕೊತೀವಿ. ಮೊದಲಿಗೆ ರಾಧಾ ಗೋವಿಂದರಿಗೆ ಎಲ್ಲರೂ ಪ್ರಾರ್ಥನೆ ಮಾಡೋಣ, ನಮ್ಗೆ ಈ ಅಷ್ಟಾಂಗ ಯೋಗ ಸರಿಯಾಗಿ ಅರ್ಥ ಆಗ್ಲಿ, ನಿಮ್ಗೆ ಅರ್ಥ ಮಾಡಿಸೋಷ್ಟು ಶಕ್ತಿ ಭಗವಂತ ನನ್ಗೂ ಕೊಡ್ಲಿ ಅಂತ ಕೇಳ್ಕೊಂತಾ ಇವತ್ತಿನ ಅಧ್ಯಾಯ ಸ್ಟಾರ್ಟ್ ಮಾಡೋಣ. ಮಾತಾಜಿ, ಈ ಅಧ್ಯಾಯನ ಆತ್ಮ ಸಂಯಮ ಯೋಗ ಅಂತ ಕೂಡ ಕರೀತಾರಲ್ವಾ? ಆತ್ಮ ಸಂಯಮ ಯೋಗ ಅಂತನಾ? ಆ ಬುಕ್ ಅಲ್ಲಿ ಅದೇ ಇದೆ ಮಾತಾಜಿ. ಯಾವ ಬುಕ್ ಅಲ್ಲಿ? ಭಗವದ್ಗೀತೆ ಯಥಾರೂಪದಲ್ಲ? ಹಾ ಮಾತಾಜಿ, ಶ್ರೀಮದ್ ಭಗವದ್ಗೀತಾ ಬುಕ್ ಅಲ್ಲಿ. ಅದು ಯಥಾರೂಪನಾ? ಅಂದ್ರೆ ಪ್ರಭುಪಾದ್ರದ್ದು ಇಸ್ಕಾನ್ದ? ಹಾ ಇಲ್ಲ ಮಾತಾಜಿ, ಅದು ಮೊದ್ಲೇ ಇತ್ತು ಮನೆಯಲ್ಲಿ ಆ ಬುಕ್. ಓಕೆ. ಆತ್ಮ ಸಂಯಮ ಯೋಗ ಅಂತ ಏನಕ್ಕೆ ಕೇಳ್ತಾ ಇದಾರೆ ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದ ವಿಷಯ ಮನಸ್ಸ ನಿಗ್ರಹ ಮಾಡೋದು, ಅದಕ್ಕೆ ಆತ್ಮ ಸಂಯಮ ಯೋಗ ಅಂತ ಕರ್ತಿದ್ದಾರೆ. ಓಕೆ, ಇಲ್ಲಿ ನೋಡೋಣ. ಅಧ್ಯಾಯ 5ರ ಸಾರಾಂಶ ನಾವು ಹೋದ್ವಾರ ಕಲ್ತಿದ್ ಏನೆಲ್ಲ ಅಂತ ಒಂದ್ಸತಿ ರೀಕಾಲ್ ಮಾಡ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಭಾಗ 1ರಲ್ಲಿ ಒಂದ್ಸತಿ 5ನೇ ಅಧ್ಯಾಯದಲ್ಲಿ ಏನ್ ತಿಳ್ಕೊಂಡ್ವಿ? ನಿಷ್ಕಾಮ ಕರ್ಮ ಯೋಗ. ಯಾರಾದ್ರೂ ಹೇಳ್ತೀರಾ ನಿಷ್ಕಾಮ ಕರ್ಮ ಯೋಗ ಅಂದ್ರೆ ಏನಂತ ತಿಳ್ಕೊಂಡಿದೀರಾ ಅಂತ? ಹರೇ ಕೃಷ್ಣ. ಮಾತಾಜಿ ನಾನು ಹೇಳ. ಹಾ ಹೇಳ್ಬಿಟ್ಟ.
ಕೆಟ್ಟ ಕೆಲಸಗಳನ್ನ ಮಾಡದೇ ಇರುವಂತದ್ರ ಬಗ್ಗೆ ತಿಳ್ಕೊಂಡಿರೋದು. ಅಯ್ಯೋ ದೇವಾ. ನಿಷ್ಕಾಮ ಕರ್ಮಯೋಗ ಅಂತಂದ್ರೆ ನಿಷ್ಕಾಮ ಕರ್ಮಯೋಗ ಅಂತಂದ್ರೆ ಏನ್ ಕೆಲಸ ಮಾಡ್ತಾ ಇದೀವಿ ಆ ರಿಸಲ್ಟ್ ಅಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ದಿರ ಮಾಡುವಂಥದ್ದು. ಅಂದ್ರೆ ನಾನು ಇದನ್ನ ಮಾಡ್ತಾ ಇದ್ದೀನಿ, ಇದರಿಂದ ನನ್ಗೆ ಏನ್ ಸಿಗುತ್ತೆ, ಏನು ಪ್ರಾಫಿಟ್ ಏನ್ ಲಾಸ್ ಅಂತ ಯೋಚನೆ ಮಾಡ್ದಿರ ಮಾಡುವಂಥದ್ದು. ನನಗೆ ಏನ್ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ದಿರಾ ಏನೋ ಒಂದ್ ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ಭಗವಂತನನ್ನ ಖುಷಿ ಪಡಿಸ್ತಾ ಇದ್ದೀನಿ, ಭಗವಂತನಿಗೆ ಖುಷಿ ಕೊಡ್ತಾ ಇದ್ದೀನಿ, ಭಗವಂತನಿಗೆ ಸಂತೋಷ ಕೊಡೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಅದನ್ನ ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ತಾರೆ. ಆತರ ಮಾಡೋದ್ರಿಂದ ಏನಾಗುತ್ತೆ, ನಾವು ಕೆಲಸನ ಮಾಡದಿರ ಇರೋದಿಲ್ಲ, ಕೆಲಸನ ಮಾಡ್ತಾ ಇದ್ದೀವಿ, ಆದ್ರೆ ಆ ಕೆಲಸದಲ್ಲಿ ನಮ್ಗೆ ಯಾವುದೇ ಪಾಪ ಪುಣ್ಯಗಳು ಬರೋದಿಲ್ಲ. ಯಾಕಂದ್ರೆ ನಾವು ಅದರಲ್ಲಿ ಯಾವುದೇ ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ. ಅದನ್ನ ನಾವು ಭಗವಂತನಿಗೋಸ್ಕರ ಮಾಡ್ತಾ ಇದ್ದಾಗ ಅದನ್ನ ಅದಕ್ಕೆ ಏನು ಫಲ ಬರುತ್ತೆ, ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ ನಾವು ಯೋಚನೆ ಮಾಡಲ್ಲ. ಅದರಿಂದ ಏನಾದ್ರೂ ನಮ್ಗೆ ಫಲ ಸಿಕ್ಕಿದ್ರು ಕೂಡ ಅದನ್ನು ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಅದನ್ನೇ ನಿಷ್ಕಾಮ ಕರ್ಮ ಯೋಗ ಅಂತ ಹೇಳ್ತಾರೆ. ಎರಡನೇ ಭಾಗದಲ್ಲಿ ನಿಷ್ಕಾಮ ಕರ್ಮಯೋಗವನ್ನ ಹೇಗೆ ನಿರ್ವಹಿಸುವುದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಯಾವ್ದದು ನಿಷ್ಕಾಮ ಕರ್ಮಯೋಗನ ಹೇಗೆ ಮಾಡೋದು ಅಂತಂದ್ರೆ, ಈಗ ಭಗವಂತ ನಮ್ಗೆ ಈ ಜಗತ್ತನ್ನ ಕೊಟ್ಟಿದ್ದಾನೆ, ಅಪ್ಪ ಅಮ್ಮ ಕೊಟ್ಟಿದ್ದಾನೆ, ಮತ್ತೆ ನಮ್ಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಮತ್ತೆ ನಮ್ಗೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಭಗವಂತನೇ ನಮ್ಗೆ ಕೊಟ್ಟಿರುವಂತದ್ದು. ಅದಕ್ಕೆ ನಾವೇನ್ ಮಾಡ್ತೀವಿ, ಅವನಿಗೆ ಗ್ರಾಟಿಟ್ಯೂಡ್ ತೋರಿಸೋದಿಕ್ಕೆ ನಾವ್ ಏನನ್ನೇ ಮಾಡಿದ್ರು ಕೂಡ ಅದನ್ನ ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತೀವಿ. ಅಂದ್ರೆ ಈಗ ನಿಮ್ ಮನೆಯಲ್ಲಿ ಅಮ್ಮ ಅಡಿಗೆ ಮಾಡಿದ್ರೆ ಏನ್ ಯೋಚನೆ ಮಾಡ್ತಾರೆ, ಮನೆಯಲ್ಲಿ ಯಾರಿಗೆ ಯಾವ್ದು ಇಷ್ಟ, ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರ್ಯಾರಿಗೆ ಯಾವ್ದಾವ್ದು ಇಷ್ಟ ಅಂತ ಯೋಚನೆ ಮಾಡಿ ಅಡಿಗೆ ಮಾಡ್ತಾರಲ್ಲ, ಹಾಗೆ ಯಾರು ಭಕ್ತರಿರ್ತಾರೆ ಅವರು ಮನೆಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅವ್ರಿಗೆ ಕೃಷ್ಣ ಆಗಿರ್ತಾನೆ. ಕೃಷ್ಣನಿಗೆ ಏನ್ ಇಷ್ಟ, ಕೃಷ್ಣನನ್ನ ಹೇಗೆ ಸಂತೋಷ ಪಡಿಸ್ಬೋದು, ಅವನಿಗೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಅಡಿಗೆ ಮಾಡೋದ್ರಿಂದ ಅಂದ್ರೆ ಅವ್ರು ಮಾಡ್ತಾ ಇರುವಂತ ಅಡಿಗೆ ಅದು ಭಗವಂತನಿಗೆ ಅರ್ಪಿಸ್ತಾರೆ. ಆಗ ಅದು ಅಡಿಗೆ ಅಂದ್ರೆ ಊಟ ಅದು ಭೋಗ ಆಗೋದಿಲ್ಲ, ಅದೇನಾಗುತ್ತೆ ಪ್ರಸಾದ ಆಗುತ್ತೆ. ಹಾಗೆ ಏನನ್ನೇ ಮಾಡಿದ್ರು ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡುವಂತದ್ದು. ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡುವಂತದ್ದು, ಮನೆ ಕೆಲಸ ಮಾಡುವಾಗ್ಲೂ ಕೂಡ ಇದು ಭಗವಂತ ಇರುವಂತ ಜಾಗ, ಅವನಿರುವಂತ ಜಾಗನ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡುವಂತದ್ದು. ಮತ್ತೆ ಯಾರೆಲ್ಲ ಮನೆಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಭಕ್ತರಾಗ್ಬೇಕು ಅಂತ ಅನ್ಕೊಳ್ಳೋದು. ಮತ್ತೆ ಅವರಿಗೋಸ್ಕರ ಅಂದ್ರೆ ಭಕ್ತರು, ಭಗವಂತನ ಭಕ್ತರು ಅನ್ನೋ ಕಾರಣದಿಂದ ಅವರ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ಕೊಳ್ಳೋದು. ಹೀಗೆ ಏನನ್ನೇ ಮಾಡಿದ್ರು ಕೂಡ ಭಗವಂತನನ್ನ ಸೆಂಟರ್ ಆಗಿ ಇಟ್ಕೊಂಡು ಅವರನ್ನ ಕೇಂದ್ರೀಕರಿಸ್ಕೊಂಡು ನಾವು ಜೀವನವನ್ನ ನಡೆಸುವಂಥದ್ದು. ನಾನು ಇವತ್ತು ಬೇಗ ಮಲಗ್ಬೇಕು, ನಾ ಮಲಗ್ತಾ ಇರೋದು ಯಾಕೆ ಬೇಗ ಅಂತಂದ್ರೆ, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಆರತಿ ಇರುತ್ತೆ, 4:15 ಆರತಿ ನಾನು ಅಟೆಂಡ್ ಮಾಡ್ಬೇಕು, ಭಗವಂತನ ಆರತಿ ನಾನು ಮಾಡ್ಬೇಕು, ನೋಡ್ಬೇಕು ಅಂತ. ಮತ್ತೆ ನಾನು ಈಗ ಊಟ ಮಾಡ್ತಾ ಇದ್ದೀನಿ, ಯಾಕೆ ಊಟ ಮಾಡ್ತಾ ಇದ್ದೀನಿ, ನನ್ಗೆ ಶಕ್ತಿ ಬೇಕು ಏನ್ ಮಾಡೋದಕ್ಕೆ, ಭಗವಂತನ ಕೆಲಸಗಳನ್ನ ಮಾಡೋದಕ್ಕೆ. ಹೀಗೆ ಮಾಡೋದನ್ನೇ ನಿಷ್ಕಾಮ ಕರ್ಮ ಯೋಗವನ್ನ ನಿರ್ವಹಿಸೋದು ಅಂತ ಕರೀತಾರೆ. ಮತ್ತೆ ಜ್ಞಾನದ ವೇದಿಕೆಯಲ್ಲಿ 3 ಕರ್ತೃಗಳನ್ನು ತಿಳಿದುಕೊಳ್ಳುವುದು. ನಾವು 3 ಕರ್ತೃಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಏನಾದ್ರು ಕೆಲಸ ನಡೀತಿದೆ ಅಂದ್ರೆ ಅದಕ್ಕೆ 3 ಜನ ರೆಸ್ಪಾನ್ಸಿಬಲ್ ಆಗ್ತಾರೆ. ಯಾರೆಲ್ಲ ಅಂತ ಹೇಳ್ತೀರಾ? ಹರೇ ಕೃಷ್ಣ, ನೆನಪಿದ್ಯಾ 3 ಕರ್ತೃಗಳು? ಮತ್ತೆ ಅದು ಹೇಳೋಣ. ಹೇಳಪ್ಪ. ಆತ್ಮ, ಹಾ, ಇನ್ನೊಂದು ಆತ್ಮ, ಆತ್ಮ, ಇನ್ನೊಂದು ಗೊತ್ತಿಲ್ಲ ಮಾತಾಜಿ. ಅದು ನಾವು ನೋಡಿದ್ದು ಜ್ಞಾನದಲ್ಲಿ ಇದ್ದಂತಹ 3 ಕರ್ತೃಗಳು. ಜ್ಞಾನದ ವೇದಿಕೆಯಲ್ಲಿ ಅಂದ್ರೆ 3. ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಇನ್ನೊಂದು ಪ್ರಕೃತಿ. ಈಗ ಆತ್ಮಕ್ಕೆ ಏನು ಎಷ್ಟು ಸಾಮರ್ಥ್ಯ ಇದೆ, ಅದಕ್ಕೆ ಎಷ್ಟು ಏನ್ ಮಾಡೋದಕ್ಕೆ ಅದರಿಂದ ಸಾಧ್ಯ ಆಗುತ್ತೆ ಅಂತಂದ್ರೆ, ಆತ್ಮದಿಂದ ಮಾಡಕ್ಕೆ ಸಾಧ್ಯ ಆಗೋದು ಬರೀ ಆಸೆ ಪಡೋದಷ್ಟೇ. ಆತ್ಮಕ್ಕೆ ಬೇರೆ ಏನು ಬರೋದಿಲ್ಲ, ಇನ್ನೇನು ಮಾಡಕ್ ಆಗೋದಿಲ್ಲ ಅದ್ರ ಕೈಯಲ್ಲಿ. ಅದೇನನ್ನಾದ್ರೂ ಮಾಡ್ಬೇಕು ಅಂದ್ರೆ ಅದಕ್ಕೆ ದೇಹ ಬೇಕಾಗುತ್ತೆ. ಆ ದೇಹ ಪಂಚಭೂತಗಳಿಂದ ಆದದ್ದು, ಅದು ಪ್ರಕೃತಿ ಅಂತ ನಾವು ಕರಿತೀವಿ. ಆ ಪ್ರಕೃತಿಯ ಸಹಾಯ ಇಲ್ಲದೆ ಆತ್ಮ ತನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಪ್ರಕೃತಿ ಕೂಡ ಆತ್ಮಕ್ಕೆ ಹೇಗೆ ಸಹಾಯ ಮಾಡಕ್ಕೆ ಸಾಧ್ಯ ಅಂದ್ರೆ, ಆ ಪ್ರಕೃತಿಗೆ ಪರಮಾತ್ಮನ ಆದೇಶ ಸಿಗ್ಬೇಕು. ಪರಮಾತ್ಮನ ನಿರ್ದೇಶನ ಸಿಕ್ಕಿಲ್ಲ ಅಂದ್ರೆ ಆತ್ಮ ಕೇಳಿದ ಮಾತ್ರಕ್ಕೆ ಆ ಪ್ರಕೃತಿ ಏನನ್ನು ಮಾಡೋದಿಲ್ಲ. ಯಾಕಂದ್ರೆ ಪ್ರಕೃತಿ ಇರೋದು ಯಾರ ಕಂಟ್ರೋಲ್ ಅಲ್ಲಿ? ಪರಮಾತ್ಮನ ಕಂಟ್ರೋಲ್ ಅಲ್ಲಿ. ಪರಮಾತ್ಮನ ಕಂಟ್ರೋಲ್ ಅಲ್ಲಿ ಪ್ರಕೃತಿ ಇರೋದ್ರಿಂದ
ಪ್ರಕೃತಿ ಫಸ್ಟ್ ಆತ್ಮ ಒಂದು ಆಸೆ ಪಡುತ್ತೆ, ನಮ್ಮ ಹೃದಯದಲ್ಲಿರುವಂತ ಪರಮಾತ್ಮನಿಗೆ ಅದು ಗೊತ್ತಾಗುತ್ತೆ. ಆ ಪರಮಾತ್ಮ ಯೋಚನೆ ಮಾಡ್ತಾನೆ, ಇವನು ಅದನ್ನ ಈಗ ಏನ್ ಆಸೆ ಪಡ್ತಾ ಇದ್ದಾನೋ ಅದನ್ನ ಪಡ್ಕೊಳ್ಳೋದಕ್ಕೆ ಇವನ್ಗೆ ಆ ಕೆಪಾಸಿಟಿ ಇದೆಯಾ, ಆ ಯೋಗ್ಯತೆ ಇದೆಯಾ, ಇವನಿಂದ ಅದನ್ನ ಪಡ್ಕೊಂಡ್ರೆ ಅವನ ಕೈಲಿ ಅದಾಗತ್ತಾ ಅಂತ ಯೋಚನೆ ಮಾಡಿ ಅವನು ಓಕೆ ಗ್ರಾಂಟೆಡ್ ಅಂತಾನೆ, ಇಲ್ಲಾಂದ್ರೆ ಬೇಡ ಅಂತಾನೆ. ಅವನು ಸರಿ ಆಯ್ತು ಇವನ್ ಕೈಯಲ್ಲಿ ಆಗುತ್ತೆ ಅಂತಂದಾಗ ಗ್ರಾಂಟೆಡ್ ಅಂತ ಹೇಳಿದ ತಕ್ಷಣ ಪ್ರಕೃತಿ ಏನ್ ಮಾಡುತ್ತೆ, ಆ ಆತ್ಮದ ಆಸೆಗಳನ್ನ ಈಡೇರಿಸುತ್ತೆ. ಹೀಗೆ ಏನಾದ್ರೂ ಒಂದು ಕೆಲಸ ಆಗ್ತಿದೆ ಅಂತಂದ್ರೆ ಈ ಮೂರು ಕರ್ತೃಗಳು ಕೆಲಸ ಮಾಡ್ತಿದ್ದಾರೆ. ಒಂದು ಆತ್ಮ ಇಚ್ಛೆ ಪಡ್ತಿದೆ, ಅದಕ್ಕೆ ಪರಮಾತ್ಮ ಕೂಡ ಅನುಮತಿ ಕೊಡ್ತಾನೆ. ಅವನ ಅನುಮತಿ ಪ್ರಕಾರ ಆ ಪ್ರಕೃತಿ, ಈ ದೇಹ ಏನಿದೆ ಅದು ಪ್ರಕೃತಿಯಿಂದ ಆದದ್ದು. ಈ ದೇಹದಿಂದ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಆ ಪ್ರಕೃತಿ ನಮಗೆ ಅದನ್ನ ಮಾಡ್ತಿದೆ. ಇದನ್ನ ಮೂರು ಕರ್ತೃಗಳು ಅಂತ ತಿಳ್ಕೊಂಡಿದ್ವಿ. ಪರಮಾತ್ಮನನ್ನು ಧ್ಯಾನಿಸುವ ಮೂಲಕ ಮುಕ್ತಿ, ಭಗವಂತನನ್ನ ಧ್ಯಾನ ಮಾಡುವ ಮೂಲಕ ನಾವು ಮುಕ್ತಿಯನ್ನ ಪಡೆಯುವಂಥದ್ದು. ಅಂದ್ರೆ ಭೌತಿಕ ಜಗತ್ತಿನಿಂದ ನಾವು ಅದರ ಸಂಪರ್ಕವನ್ನು ಬಿಟ್ಟು ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಸಾಧ್ಯ. ಕೊನೆಯ ಭಾಗದಲ್ಲಿ ನಾವು ಅಷ್ಟಾಂಗ ಯೋಗದ ಬಗ್ಗೆ ಕೂಡ ತಿಳ್ಕೊಳ್ತಾ ಇದ್ವಿ. ಅಂದ್ರೆ ಅಷ್ಟಾಂಗ ಯೋಗ ಮಾಡುವ ಮೂಲಕ ನಾವು ಮುಕ್ತಿಯನ್ನ ಹೇಗೆ ಸಾಧಿಸುವಂತದ್ದು. ಮತ್ತೆ ಮುಕ್ತಿ ಅಂತಂದ್ರೆ ಏನು ಅಂದ್ರೆ ಈ ಭೌತಿಕ ಜಗತ್ತಿನಿಂದ ಅದರಲ್ಲಿರುವಂತಹ ದುಃಖ ದೋಷಗಳು, ಅದೇನ್ ಕಷ್ಟಗಳಿದೆ ಅದರಿಂದ ನಮ್ಮನ್ನ ನಾವು ಬಿಡುಗಡೆಯನ್ನ ಪಡೆಯುವಂಥದ್ದು. ಮುಕ್ತಿಯ ವೇದಿಕೆಯಲ್ಲಿ ಶಾಂತಿ, ಆ ಶಾಂತಿ ಮಂತ್ರದ ಬಗ್ಗೆ ತಿಳ್ಕೊಂಡ್ವಿ. ಹರೇ ಕೃಷ್ಣ. ಯಾರಿಗಾದ್ರೂ ನೆನಪಿದೆಯಾ ಶಾಂತಿ ಮಂತ್ರ ಯಾವುದು ಅಂತ? ಆ ಶಾಂತಿ ಮಂತ್ರದ ಅರ್ಥ ಏನಿತ್ತು ಅಂತ? ಭಗವಂತ ಅವನು ಎಲ್ಲದರ ನಿಯಂತ್ರಕ. ಎಲ್ಲದಕ್ಕೂ ಓನರ್ ಯಾರು ಅಂತಂದ್ರೆ, ನಿಜವಾಗ್ಲೂ ಎಲ್ಲದಕ್ಕೂ ಒಡೆಯ ಯಾರು ಅಂತಂದ್ರೆ ಅದು ಕೃಷ್ಣ. ಮತ್ತೆ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರುವಂತದ್ದು ಕೃಷ್ಣ. ಮತ್ತೆ ನಮ್ಮೆಲ್ಲರ ಕೂಡ ಒಳ್ಳೇದನ್ನ ಬಯಸ್ತಾ ಇರುವಂತದ್ದು ಹಿತೈಷಿ ಕೂಡ ಕೃಷ್ಣ. ಈ ಮೂರು ಶಾಂತಿ ಮಂತ್ರದ ಮುಖ್ಯವಾದ ವಿಷಯಗಳು. ಅಂದ್ರೆ ಭಗವಂತ ಎಲ್ಲದಕ್ಕೂ ಓನರು, ಎಲ್ಲವನ್ನು ಕೂಡ ಅವನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆ ರೀತಿ ಕಂಟ್ರೋಲ್ ಮಾಡ್ತಾ ಇರುವ ಸಂದರ್ಭದಲ್ಲೂ ಕೂಡ ನಮಗೆ ನಿಜವಾದ ಹಿತೈಷಿ, ನಮಗೆ ಒಳ್ಳೇದನ್ನ ಬಯಸೋದು ಯಾರು ಅಂತಂದ್ರೆ ಅದು ಕೃಷ್ಣ. ಇದು ನಮ್ಮ ಶಾಂತಿ ಮಂತ್ರ. ಈಗ ಇವತ್ತು ನಾವು 6ನೇ ಅಧ್ಯಾಯಕ್ಕೆ ಹೋಗೋಣ. 6ನೇ ಅಧ್ಯಾಯದಲ್ಲಿ ಏನೆಲ್ಲಾ ವಿಷಯಗಳು ತಿಳ್ಕೊಳ್ಳಿಕ್ಕಿದೀವಿ ಇರೋದನ್ನ ಒಂದ್ಸಲ ನೋಡೋಣ. ಮೊದಲನೇ ಭಾಗದಲ್ಲಿ ಅಂದ್ರೆ ಶ್ಲೋಕ 6.1 ಇಂದ 6.4 ವರೆಗೂ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ಮಾಡುವ ಕರ್ಮದ ಮೂಲಕ ಯೋಗದಲ್ಲಿ ಮುನ್ನಡೆಯುವುದು. ಕರ್ಮಫಲಕ್ಕೆ ಅಂಟಿಕೊಳ್ಳದೆ ಮಾಡುವ ಕರ್ಮದ ಮೂಲಕ ಅಂದ್ರೆ ಏನು? ನಿಷ್ಕಾಮ ಕರ್ಮಯೋಗ. ನಾವು ನೋಡಿದ್ವಿ ಅಲ್ಲ, ನಿಷ್ಕಾಮ ಕರ್ಮಯೋಗ. ನಿಷ್ಕಾಮ ಅಂತಂದ್ರೆ ನನಗೆ ಆಸೆಗಳು ಇಲ್ಲ, ಯಾವ್ದ್ರಲ್ಲಿ ನಾ ಮಾಡ್ತಾ ಇರೋ ಕೆಲಸದಲ್ಲಿ ಅದರ ಫಲದ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ. ಆ ರೀತಿ ಫಲದ ಮೇಲೆ ಆಸೆ ಇಟ್ಕೊಂಡಿರ ಮಾಡುವ ಕೆಲಸದಿಂದ ನಾವೇನ್ ಮಾಡ್ತೀವಿ? ಯೋಗದಲ್ಲಿ ಮುನ್ನಡಿತೀವಿ. ಯೋಗದಲ್ಲಿ ಮುನ್ನಡೆಯೋದು ಅಂದ್ರೆ ಏನು? ನಾವು ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ಶುರು ಮಾಡ್ತೀವಿ ಅಂತ. ಮತ್ತೆ ಭಾಗ 2 ಯೋಗಾರೂಢ ಹಂತ, ಕರ್ಮವನ್ನು ತ್ಯಜಿಸುವುದು. ಯಾವಾಗ ನಾವು ಕೆಲಸವನ್ನ ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ ಅದನ್ನ ಯೋಗಾರೂಢ ಹಂತ ಅಂತಾರೆ. ಅಂದ್ರೆ ಇದ್ರಲ್ಲಿ ಹೇಳ್ತಾ ಇರುವಂತದ್ದು ಅಷ್ಟಾಂಗ ಯೋಗದ ಬಗ್ಗೆ. ಅಷ್ಟಾಂಗ ಯೋಗದಲ್ಲಿ ನಾವು ಮುಂದೆ ತಿಳ್ಕೊತೀವಿ ಏನೆಲ್ಲಾ ಲೆವೆಲ್ಸ್ ಇದೆ. ಅದರಲ್ಲಿ ಯಾವುದು ಯೋಗಾರೂಢ ಅಂತ ಕರೀತಾರೆ ಅದು ಫೈನಲ್ ಲೆವೆಲ್. ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್. ಅಂದ್ರೆ ಯಾವಾಗ ನಾವು ಭಗವಂತನ ಜೊತೆ ಕನೆಕ್ಟಿವಿಟಿ ಸಿಗುತ್ತೆ ನಮ್ಗೆ, ಆಗ ಅದನ್ನ ಯೋಗಾರೂಢ ಹಂತ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಈ ಅಷ್ಟಾಂಗ ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಬಿಡ್ತಾರೆ. ಮತ್ತೆ ಭಾಗ 3 ಯೋಗದ ಅಭ್ಯಾಸದಲ್ಲಿ ಮುಂದಿನ ಹಂತಗಳು. ಯೋಗದ ಅಭ್ಯಾಸ ಮಾಡೋದ್ರಲ್ಲಿ ಇರುವಂತಹ ಲೆವೆಲ್ಸ್ ಯಾವ್ದೆಲ್ಲ ಇದೆ ಅಷ್ಟಾಂಗ ಯೋಗದಲ್ಲಿ ಅನ್ನೋದನ್ನ ತಿಳ್ಕೊಳ್ಳಕ್ಕಿದೀವಿ. 4ನೇ ಭಾಗದಲ್ಲಿ ಪ್ರಶುದ್ಧ ಮನಸ್ಸು ನಿಯಂತ್ರಿಸುವ ಅಗತ್ಯತೆ. ಈ ಅಷ್ಟಾಂಗ ಯೋಗ ಮಾಡ್ಬೇಕು ಅಂದ್ರೆ ನಾವು ಮೈಂಡ್ ಕಂಟ್ರೋಲ್ ಮಾಡ್ಬೇಕು. ಅದಕ್ಕಾಗಿ ಮೈಂಡ್ ಕಂಟ್ರೋಲ್ ಹೇಗೆ ಮಾಡುವಂಥದ್ದು, ಮೈಂಡ್ ಅದರಲ್ಲಿ ಹೇಗೆ ನಮಗೆ ಹೆಲ್ಪ್ ಮಾಡುತ್ತೆ, ಇದೆಲ್ಲವೂ ಕೂಡ ನಾವು ತಿಳ್ಕೊತೀವಿ. ಮತ್ತೆ ಭಾಗ 5ರಲ್ಲಿ ವಿಫಲ ಯೋಗ್ಯ ಗಮ್ಯ ಸ್ಥಾನ. ಅರ್ಜುನ ಹೇಳ್ತಾನೆ, ಇದು ಇಷ್ಟೆಲ್ಲ ಅಂದ್ರೆ ಅಷ್ಟಾಂಗ ಯೋಗದ ಬಗ್ಗೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳ್ಕೊಂಡ್ಮೇಲೆ ಅರ್ಜುನ ಹೇಳ್ತಾನೆ, ಇಲ್ಲಪ್ಪ ನನ್ ಕೈಯಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಅದ್ ಕೇಳ್ತಾ ಕೇಳ್ತಾ ಅವ್ರಿಗೊಂದು ಡೌಟ್ ಬರುತ್ತೆ. ಕೃಷ್ಣ, ನೀ ಹೇಳ್ತಾ ಇದೀಯ ಅಷ್ಟಾಂಗ ಯೋಗ ಮಾಡು ಅಂತ, ಯಾರಾದ್ರೂ ಅದನ್ನ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ, ಅದು ಇಷ್ಟು ಕಷ್ಟ ಇದೆ ಅಂತಂದ್ರೆ ಅವರು ಅದು ಕಂಪ್ಲೀಟ್ ಆಗಕ್ ಮುಂಚೆನೆ ನಿಲ್ಲಿಸ್ಬಿಡ್ತಾರೆ. ಆಗ ಏನಾಗುತ್ತೆ? ಅಂತವ್ರಿಗೆ ಏನಾಗುತ್ತೆ? ಆ ಕಡೆ ಅವರು ಮಾಡಿದಂಗೂ ಆಗಲ್ಲ, ಈ ಕಡೆ ಅವರು ಮಾಡದೇ ಇರೋಂಗೂ ಆಗಲ್ಲ. ಆತರ ಆಗೋಯ್ತಲ್ಲ, ಈಗ ಅವ್ರ ಪರಿಸ್ಥಿತಿ ಏನು ಅಂತ ಕೇಳ್ತಾನೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಅಂತವ್ರು ಮತ್ತೆ ಮನುಷ್ಯ ಜನ್ಮವನ್ನು ಪಡಿತಾರೆ. ಮತ್ತೆ ಮನುಷ್ಯ ಜನ್ಮವನ್ನು ಪಡೆದು ಅದನ್ನ ಮುಂದುವರಿಸೋದಿಕ್ಕೆ
ಯಾವ ಮನೆಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಅದು ಸಾಧ್ಯ ಆಗುತ್ತೋ ಅಂತ ಮನೆಗಳಲ್ಲಿ ಅವರು ಜನ್ಮ ಪಡಿತಾರೆ ಅಂತ ಹೇಳ್ತಾನೆ. ಅಂದ್ರೆ ವೈಷ್ಣವರ ಮನೆಯಲ್ಲಿ ಹುಟ್ಟುತ್ತಾರೆ, ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುತ್ತಾರೆ, ಅಥವಾ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ. ವೈಷ್ಣವರ ಮನೆಯಲ್ಲಿ ಹುಟ್ಟಿದ್ರೆ ಆ ಮನೆಯಲ್ಲಿ ಆಗ್ಲೇ ಆತರ ಒಂದು ವಾತಾವರಣ ಇರುತ್ತೆ. ಅಂದ್ರೆ ಮನೆಯಲ್ಲಿ ಇರುವವರು ಎಲ್ಲರೂ ಕೂಡ ಅಂಥದೇ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗಿರುವಂತವ್ರು ಇರ್ತಾರೆ. ಮತ್ತೆ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ರೆ ಅಲ್ಲಿ ಕೂಡ ಅವನಿಗೆ ಜ್ಞಾನ ಸಿಗುತ್ತೆ, ಅಲ್ಲಿ ಕೂಡ ಅದಕ್ಕೆ ಒಂದು ಹೆಲ್ಪ್ಫುಲ್ ಆಗುವಂತಹ ಸಿಚುವೇಶನ್ ಸಿಗುತ್ತೆ. ಅದೇ ತರ ಅವನು ಶ್ರೀಮಂತರು ಅಂದ್ರೆ ಅಲ್ಲಿ ಅವನ ಜೀವನವನ್ನ ನಡೆಸೋದಕ್ಕೆ ದುಡ್ಡು ಸಂಪಾದನೆಗೋಸ್ಕರನೇ ಅವನು ಇಡೀ ಲೈಫ್ ನ ಸ್ಪೆಂಡ್ ಮಾಡೋ ಹಾಗಿಲ್ಲ. ಆಲ್ರೆಡಿ ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ. ಈಗ ಅವನ ಮನಸ್ಸನ್ನ ಆಧ್ಯಾತ್ಮಿಕ ವಿಷಯಗಳಲ್ಲಿ ಮುಂದುವರಿಯೋದಕ್ಕೆ ತೊಡಗಿಸೋಕೆ ಆಗೋ ತರ ಒಂದು ಫ್ಯಾಮಿಲಿ, ಅವ್ನಿಗೆ ಅಂತದೊಂದು ಕುಟುಂಬ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಭಾಗ 6ರಲ್ಲಿ ಅತ್ಯುನ್ನತ ಯೋಗಿಗಳಲ್ಲೆಲ್ಲ ಉನ್ನತವಾದ ಯೋಗಿ ಅಂದ್ರೆ ಯಾರು, ಅವನು ಹೇಗಿರ್ತಾನೆ ಅಂತ ಆ ಅತ್ಯುನ್ನತ ಯೋಗಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಓಕೆ, ಹರೇ ಕೃಷ್ಣ. ಅಮ್ಮ ಆಯ್ತು. ನನ್ ಮಗನ ರೀಲ್ಸ್ ನೋಡು ಅಂತಂದ್ರೆ ಗಂಟೆ ಆದ್ರೂ ನೋಡ್ತಾ ಇರ್ತೀಯ. ರಾತ್ರಿ ಎಲ್ಲ ಕುತ್ಕೊಂಡ್ ನೋಡ್ತೀಯ ಬೇಕಂದ್ರೆ. ಓಕೆ, ಭಾಗ 1ರಲ್ಲಿ ಈಗ 6.1 ಇಂದ 6.4 ನೋಡೋಣ. ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ಮಾಡುವ ಕರ್ಮದ ಮೂಲಕ ಯೋಗದಲ್ಲಿ ಮುನ್ನಡೆಯುವುದು. ನಾವು ನಿಷ್ಕಾಮ ಕರ್ಮ ಮಾಡೋದ್ರಿಂದ ಯೋಗದಲ್ಲಿ ಮುನ್ನಡೆಯುವುದಕ್ಕೆ ಸಾಧ್ಯ. ಅಂದ್ರೆ ನಾವು ಯಾವುದೇ ಭೌತಿಕ ಇಚ್ಛೆಗಳನ್ನ ಇಟ್ಕೊಂಡ್ದಿರಾ, ನಮ್ಮ ಸೆಲ್ಫಿಶ್ ಇಂಟೆನ್ಷನ್ಸ್ ಇಟ್ಕೊಂಡ್ದಿರಾ ಏನೇನೇ ಕೆಲಸವನ್ನ ಮಾಡ್ತಾ ಇದ್ರೆ ಆಗ ನಾವು ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ನಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ. ಅಷ್ಟಾಂಗ ಯೋಗಿಗಳು ನಿಷ್ಕಾಮ ಕರ್ಮ ಯೋಗಿಗಳಂತೆ ಯೋಗದಲ್ಲಿ ಮುನ್ನಡೆಯಲು ಕರ್ಮಫಲಕ್ಕೆ ಅಂಟಿಕೊಳ್ಳದೆ ಕರ್ಮವನ್ನ ಮಾಡ್ತಾರೆ. ಈ ಅಷ್ಟಾಂಗ ಯೋಗಿಗಳು ಕೂಡ ನಾವು ಹೇಳಿದಾಗೆ ನಿಷ್ಕಾಮ ಕರ್ಮಯೋಗಿ ಅಂದ್ರೆ ನಿಷ್ಕಾಮ ಕರ್ಮಯೋಗಿ ಅದು ಬರುವಂತದ್ದು ಭಕ್ತಿ ಯೋಗದಲ್ಲಿ. ಇಲ್ಲಿ ಅಷ್ಟಾಂಗ ಯೋಗಿಗಳು ಕೂಡ ಅದೇ ತರನೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಕರ್ಮದ ಫಲಕ್ಕೆ ಅಂಟಿಕೊಳ್ಳೋದಿಲ್ಲ. ಆ ರೀತಿ ಅವರು ಯೋಗದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾರೆ. ಅಂದ್ರೆ ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ಅವ್ರಿಗೆ ಅದು ಸಹಾಯ ಮಾಡುತ್ತೆ. ತನ್ನ ಕ್ರಿಯೆಗಳಲ್ಲಿ ತಾನು ತನ್ನ ಕ್ರಿಯೆಗಳಲ್ಲಿ ತಾನು ಸ್ವಯತ್ತನಲ್ಲ ಎಂದು ಅರಿತುಕೊಂಡವರಿಗೆ ವೈರಾಗ್ಯ ಬರುತ್ತದೆ. ಅಂದ್ರೆ ಸ್ವತಂತ್ರನಲ್ಲ, ಸ್ವಯತ್ತನಲ್ಲ ಅಲ್ಲ, ಅದು ಸ್ವತಂತ್ರನಲ್ಲ. ತನ್ನ ಕ್ರಿಯೆಗಳಲ್ಲಿ ತಾನು ಸ್ವತಂತ್ರನಲ್ಲ ಎಂದು ಅರಿತುಕೊಂಡವರಿಗೆ ವೈರಾಗ್ಯ ಬರುತ್ತೆ. ಅಂದ್ರೆ ನಾನು ಏನನ್ನೇ ಮಾಡ್ತಾ ಇದ್ರು ಕೂಡ ಅದನ್ನ ನಾನ್ ಮಾಡ್ತಾ ಇಲ್ಲ ಅಂತ ಅವ್ನಿಗೆ ಯಾವಾಗ ಗೊತ್ತಾಗುತ್ತೆ ಆಗ ಅವನಿಗೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಭಗವಂತನ ಅನುಗ್ರಹವಿಲ್ಲದೆ ತಾನು ಏನನ್ನು ಮಾಡಲಾಗುವುದಿಲ್ಲ ಎಂದು ಅವನಿಗೆ ಅರ್ಥವಾಗಿರುತ್ತೆ. ಅಂದ್ರೆ ಇಲ್ಲಿ ನನಗೆ ಗೊತ್ತಾಗುತ್ತೆ ಏನೆಲ್ಲ ನಡೀತಿದೆ ಅದಕ್ಕೆ ಕಾರಣ ನಾನು ಒಬ್ಬನೇ ಅಲ್ಲ, ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಏನೆಲ್ಲ ನಡೀತಿದೆ ಅದನ್ನ ಯಾರು ಮಾಡ್ತಾ ಇದಾರೆ ಅದು ಭಗವಂತನ ಅನುಗ್ರಹ ಅಷ್ಟೇ ಅಂತ ತಿಳ್ಕೊತಾನೆ. ಮೊದಲಿಗೆ ಇದು ಹಿಂದಿನ ತರಗತಿಯಲ್ಲಿ ನಾವು ಅಂದ್ರೆ 5ನೇ ಅಧ್ಯಾಯದಲ್ಲಿ ಹೋದ ವಾರ ತಿಳ್ಕೊಂಡಿರುವಂತ ವಿಷಯ ಇಲ್ಲಿ ನಾವು ನೋಡ್ತಾ ಇದೀವಿ. ಆತ್ಮ ಜೀವಿ ಅವನು ಆಸೆ ಪಡ್ತಾ ಇದ್ದಾನೆ. ಆಸೆ ಪಟ್ಟಿದ್ಮೇಲೆ ಭಗವಂತ ಹೃದಯದಲ್ಲಿದ್ದಾನೆ. ಭಗವಂತ ಆತ್ಮದ ಜೊತೆ ಪರಮಾತ್ಮನಾಗಿ ಹೃದಯದಲ್ಲಿದ್ದಾನೆ. ಅವನಿಗೆ ಆತ್ಮ ಪಡ್ತಾ ಇರೋ ಆಸೆ ಬಗ್ಗೆ ಅವನಿಗೆ ಗೊತ್ತಾಗ್ತಾ ಇದೆ. ಆಗ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಪರಿಶೀಲಿಸುತ್ತಾನೆ. ಅವ್ನು ನೋಡ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದಾನೆ, ಈ ಆತ್ಮ ಏನ್ ಆಸೆ ಪಡ್ತಾ ಇದ್ದಾನೆ ಆ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅವನಿಗೆ ಆಗತ್ತಾ ಅಂತ. ಅವನಿಗೆ ಆಗುತ್ತೆ ಅನ್ನೋದು ಆದ್ರೆ ಅವನು ಅದಕ್ಕೆ ಅನುಮತಿಯನ್ನ ಕೊಡ್ತಾನೆ. ಸರಿ ಆಯ್ತು, ಅದು ಅವನ ಆಸೆ ಈಡೇರ್ಲಿ ಅಂತ ಅನುಗ್ರಹ ಮಾಡ್ತಾನೆ. ಆಗ ಈ ಪ್ರಕೃತಿ ಏನ್ ಮಾಡುತ್ತೆ, ಈ ಪ್ರಕೃತಿ ಪರಮಾತ್ಮನ ಆದೇಶವನ್ನ ಪಡೆದ ನಂತರ ಭೌತಿಕ ಪ್ರಕೃತಿಯ 3 ಗುಣಗಳ ಸತ್ವ, ರಜಸ್ಸು ಮತ್ತು ತಮಸ್ಸು ಮೂಲಕ ಜೀವಿಯ ಬಯಕೆಯನ್ನು ಪೂರೈಸುತ್ತೆ. ಅಂದ್ರೆ ಅದು ಆ ಆತ್ಮ ಪಟ್ಟಿದ್ದ ಆಸೆಗೆ ತಕ್ಕ ಹಾಗೆ ಆ ಪರಮಾತ್ಮನಿಂದ ಪರ್ಮಿಷನ್ ತಗೊಂಡು ಅದು ಆ 3 ಗುಣಗಳಲ್ಲಿ ಅಂದ್ರೆ ಅವನು ಆತ್ಮ ಯಾವ ಗುಣದಲ್ಲಿದ್ದಾನೆ ಆ ಗುಣದಲ್ಲಿ ಅವನಿಗೆ ಅವನ ಆಸೆನ ಈಡೇರಿಸುವಂತಹ ಕೆಲಸವನ್ನ ಈ ಪ್ರಕೃತಿ ಮಾಡುತ್ತೆ. ಹೀಗೆ ಯಾರಿಗೆ ಗೊತ್ತಾಗುತ್ತೆ, ಯಾವ ಆತ್ಮನಿಗೆ ಗೊತ್ತಾಗುತ್ತೆ ಏನೇನ್ ನಡೀತಾ ಇದೆ ಅದೆಲ್ಲ ಕೂಡ ನನ್ನಿಂದ ಆಗ್ತಾ ಇಲ್ಲ, ಭಗವಂತನ ಅನುಗ್ರಹ ಇಲ್ದಿರೋದು ಯಾವ್ದು ನಡೆಯುವುದಿಲ್ಲ ಅಂತ ಗೊತ್ತಾಗುತ್ತೆ. ಅವನಿಗೆ ವೈರಾಗ್ಯ ಅನ್ನೋದು ಬರುತ್ತೆ. ವೈರಾಗ್ಯ ಅಂತ ಬರುತ್ತೆ ಅಂದ್ರೆ ಅವನಿಗೆ
ಇದ್ರ ಮೇಲೆ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಇದು ನನ್ನಿಂದ ಆದದ್ದಲ್ಲ, ಇದು ಭಗವಂತನಿಂದ ಆದದ್ದಂದಾಗ ಅವನಿಗೆ ಭೌತಿಕ ವಿಷಯಗಳಲ್ಲಿ ಅವನಿಗೆ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಅವನಿಗೆ ಅಟ್ಯಾಚ್ಮೆಂಟ್ ಭಗವಂತನಲ್ಲಿ ಬರುತ್ತೆ. ಯಾಕಂದ್ರೆ ನಾನು ಏನ್ ಆಸೆ ಪಟ್ಟರು ಕೂಡ ಅದನ್ನ ಈಡೇರಿಸ್ತಾ ಇರೋದು ಪರಮಾತ್ಮ. ಆದ ಕಾರಣ ಅವನು ಭಗವಂತನ ಕಡೆಗೆ ಅಟ್ಯಾಚ್ ಆಗ್ತಾನೆ. ನಿಷ್ಕಾಮ ಕರ್ಮಯೋಗದಿಂದ ತನ್ನ ದೃಷ್ಟಿಕೋನವನ್ನು ಮತ್ತು ಚಟುವಟಿಕೆಗಳನ್ನು ಶುದ್ಧೀಕರಿಸಿಕೊಂಡವನು ಮತ್ತಷ್ಟು ಪ್ರಗತಿ ಹೊಂದಲು ಅಷ್ಟಾಂಗ ಯೋಗ ವಿಧಾನದ ಮೂಲಕ ಪರಮಾತ್ಮನ ಮೇಲೆ ಧ್ಯಾನವನ್ನು ಅಭ್ಯಾಸ ಮಾಡುತ್ತಾನೆ. ನಿಷ್ಕಾಮ ಕರ್ಮಯೋಗಿ ಅಂದ್ರೆ ಆಸೆಗಳಿಟ್ಕೊಂಡಿರ ಮಾಡುವಂತವನು ತನ್ನ ದೃಷ್ಟಿಕೋನವನ್ನು ಮತ್ತು ಚಟುವಟಿಕೆಗಳನ್ನು ಅವನ ಶುದ್ಧೀಕರಣ ಅಂದ್ರೆ ಅವನಿಗೆ ಹಿಂದಿನ ಕರ್ಮಗಳ ಫಲಗಳು ಅನ್ನೋದಿರುತ್ತೆ, ನಾವು ಮಾಡಿರುವಂತಹ ಪಾಪ ಪುಣ್ಯಗಳು ಇರುತ್ತೆ, ಅದನ್ನೆಲ್ಲ ಅವನು ಕಳ್ಕೊಳ್ಬೇಕು. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾರೆ, ಅಷ್ಟಾಂಗ ಯೋಗ ವಿಧಾನದ ಮೂಲಕ ಪರಮಾತ್ಮನ ಮೇಲೆ ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪರಮಾತ್ಮನನ್ನು ಧ್ಯಾನಿಸುವ ಮೂಲಕ ಒಬ್ಬನು ಭಕ್ತಿ ಯೋಗದಲ್ಲಿ ಅವನ ಮೇಲೆ ಭಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ಇವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ. ಒಂದ್ ನಿಮಿಷ. ಕ್ಷಮಿಸಿ. ಪರಮಾತ್ಮನನ್ನ ಧ್ಯಾನಿಸುವ ಮೂಲಕ ಒಬ್ಬನು ಭಕ್ತಿ ಯೋಗದಲ್ಲಿ ಅವನ ಮೇಲೆ ಭಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ಇವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಯಾವ್ದೆಲ್ಲ ಅರ್ಥ ಮಾಡ್ಕೊತಾನೆ ಅಂದ್ರೆ, ಕೃಷ್ಣ ಪರಮ ಭೋಕ್ತಾರ, ಎಲ್ಲದರ ಭೋಕ್ತಾರ ಅಂದ್ರೆ ಎಲ್ಲವನ್ನ ಕೂಡ ಎಂಜಾಯರ್ ಕೃಷ್ಣ, ಮತ್ತೆ ಎಲ್ಲದರ ನಿಯಂತ್ರಕ ಅಂದ್ರೆ ಎಲ್ಲದನ್ನು ಕೂಡ ಕಂಟ್ರೋಲರ್ ಕೃಷ್ಣ, ಮತ್ತೆ ಅವನೇ ಒಳ್ಳೆಯ ಸ್ನೇಹಿತ. ಹರೇ ಕೃಷ್ಣ. ನಾನು 1 ನಿಮಿಷ ಚಾಟ್ ನಲ್ಲಿ ಅಟೆಂಡೆನ್ಸ್ ಹಾಕ್ಬಿಡ್ತೀನಿ, ನೀವು ಆಗ್ತಾ ಇರಿ ಹಾಗೆ. ಅಟೆಂಡೆನ್ಸ್ ಲಿಕ್ ಹಾಕಿದ್ದೀನಿ, ಕೇಳ್ತಾ ಅದನ್ನು ಅಟೆಂಡೆನ್ಸ್ ಹಾಕ್ಬಿಡಿ. ಹೀಗೆ ಅವನಿಗೆ ಶಾಂತಿ ಸಿಗುತ್ತೆ. ಯಾವಾಗ ಶಾಂತಿ ಸಿಗುತ್ತೆ? ಕೃಷ್ಣ ಎಲ್ಲದರ ಎಂಜಾಯರ್, ಅವನೇ ಎಲ್ಲದರ ಕಂಟ್ರೋಲರ್, ಮತ್ತೆ ಅವನೇ ನನ್ನ ಸ್ನೇಹಿತ, ನನಗೆ ಒಳ್ಳೆದನ್ನ ಬಯಸೋದು ಕೃಷ್ಣ ಅಂತ ತಿಳಿದಾಗ ಅವನಿಗೆ ಶಾಂತಿ ಸಿಗುತ್ತೆ ಮನಸ್ಸಿಗೆ. ಅಧ್ಯಾಯ 5ರಿಂದ 6ಕ್ಕೆ ಜೋಡಣೆ ಅಂದ್ರೆ ಹೇಗೆ ಆ 5ನೇ ಅಧ್ಯಾಯ 6ನೇ ಅಧ್ಯಾಯಕ್ಕೆ ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಜ್ಞಾನ ಹೆಚ್ಚುತ್ತದೆ. ಯಾವಾಗ ನಾವು ಭಗವಂತನ ವಿಷಯವಾಗಿ ತಿಳ್ಕೊತೀವಿ ಆಗ ನಮಗೆ ಜ್ಞಾನ ಹೆಚ್ಚುತ್ತೆ. ಜ್ಞಾನ ಹೆಚ್ಚಿದಾಗ ಏನಾಗುತ್ತೆ ಅಂದ್ರೆ, ಜ್ಞಾನ ಯಾವಾಗ ಹೆಚ್ಚುತ್ತೆ? ಆ ಕರ್ತೃ ಯಾರು ಅಂತ ತಿಳ್ಕೊಂಡಾಗ, ಎಲ್ಲವನ್ನು ಮಾಡ್ತಾ ಇರೋದು ನಾನೆಲ್ಲ ಭಗವಂತ ಅಂತ ಗೊತ್ತಾದಾಗ ನಮಗೆ ಜ್ಞಾನ ಸಿಗ್ತಾ ಇದೆ. ಆ ಜ್ಞಾನ ಸಿಕ್ಕಿದ್ಮೇಲೆ ಏನಾಗುತ್ತೆ, ನನಗೆ ವೈರಾಗ್ಯ ಬರುತ್ತೆ. ಅಂದ್ರೆ ಯಾವುದು ನಂದು ಅಂತ ತಿಳ್ಕೊತಾ ಇದೀನೋ ಅದೆಲ್ಲ ನಿಜವಾಗ್ಲೂ ನಂದಲ್ಲ, ಅದು ಭಗವಂತಂದು. ಅವನು ನನಗೆ ನನ್ನ ಮೇಲೆ ಹಿತೈಷಿ ಅಂದ್ರೆ ಅವನು ನನ್ನ ಹಿತೈಷಿ ಆದ ಕಾರಣ ಅವನು ನನ್ನ ಹಿತವನ್ನ ಬಯಸಿ ಅದನ್ನ ನನಗೆ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ನಮಗೆ ಭಗವಂತನ ಮೇಲೆ ಅಟ್ಯಾಚ್ಮೆಂಟ್ ಬರುತ್ತೆ. ಈ ಭೌತಿಕ ಜಗತ್ತು ಅದು ಏನೋ ನಂದು ಅಂತ ಕೊಡ್ತಾ ಇದ್ದೀನಿ, ಅದ್ರ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಹೋಗುತ್ತೆ. ಮತ್ತೆ ಜ್ಞಾನ ಯುಗ, ಭಗವಂತನ ವಿಷಯಗಳನ್ನ ಹೆಚ್ಚು ಹೆಚ್ಚು ತಿಳಿದಂಗೆ ನಮ್ಮಲ್ಲಿ ಜ್ಞಾನ ಹೆಚ್ಚುತ್ತೆ. ಅದನ್ನೇ ಜ್ಞಾನ ಯೋಗ. ಭಗವಂತನ ವಿಷಯವಾಗಿ ಜ್ಞಾನವನ್ನು ಪಡ್ಕೊಂಡಾಗ ಅದನ್ನ ಜ್ಞಾನ ಯೋಗ ಅಂತ ಕರೀತಾರೆ. ಮತ್ತೆ ಪ್ರಜ್ಞೆ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಕ್ಕೆ, ಭಕ್ತಿ ಸೇವೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಆಗ ನಮಗೆ ಪರಮಾತ್ಮ ಸಿಗ್ತಾನೆ. ಅಂದ್ರೆ ಕೃಷ್ಣನ ಮೇಲೆ ಪ್ರೇಮ ಅದು ಜಾಗೃತವಾಗುತ್ತೆ. ಅಷ್ಟಾಂಗ ಯೋಗದ
ಮುಂದುವರಿದ ಹಂತಗಳನ್ನು ಅಭ್ಯಾಸ ಮಾಡುವ ಮೊದಲು ಒಬ್ಬರು ನಿಷ್ಕಾಮ ಕರ್ಮಯೋಗದ ಅಭ್ಯಾಸದಿಂದ ತನ್ನನ್ನು ಶುದ್ಧೀಕರಿಸಿಕೊಳ್ಳಬೇಕು. ಆದುದರಿಂದ ಶ್ರೀಕೃಷ್ಣನು ಮೊದಲ 2 ಶ್ಲೋಕಗಳಲ್ಲಿ ನಿಷ್ಕಾಮ ಕರ್ಮಯೋಗವನ್ನು ವೈಭವೀಕರಿಸ್ತಾನೆ. ಅಂದ್ರೆ ನಾವು ಅಷ್ಟಾಂಗ ಯೋಗ ಅದನ್ನ ಶುರು ಮಾಡೋದಕ್ಕೆ ಮುಂಚೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಿಷ್ಕಾಮ ಕರ್ಮವನ್ನು ಮಾಡ್ಬೇಕು. ನಿಷ್ಕಾಮ ಕರ್ಮ ನಾವ್ ಯಾಕೆ ಮಾಡ್ಬೇಕು ಅಂತಂದ್ರೆ ನಮ್ಮನ್ನ ನಾವು ಫಸ್ಟ್ ಶುದ್ಧೀಕರಿಸ್ಕೋಬೇಕು. ಅಂದ್ರೆ ನಮ್ಮಲ್ಲಿ ಕೆಟ್ಟ ವಿಷಯಗಳು ವಿಚಾರಗಳು ಇದ್ರೆ ನಾವು ಭಗವಂತನ ಹತ್ರ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ನಾವು ಭಗವಂತನ ಹತ್ರ ಹೋಗೋದಕ್ಕೂ ಮೊದಲು ನಮ್ಮಲ್ಲಿರುವಂತಹ ಎಲ್ಲ ಕೆಟ್ಟ ಬೇಡದ ವಿಷಯಗಳನ್ನು ಅದು ನಮ್ಮಿಂದ ಅದು ಹೋಗಿ ನಾವು ಶುದ್ಧೀಕರಣ ಆಗಿರ್ಬೇಕು. ಆದ್ದರಿಂದ ಶ್ರೀಕೃಷ್ಣನು ಮೊದಲ 2 ಶ್ಲೋಕಗಳಲ್ಲಿ ನಿಷ್ಕಾಮ ಕರ್ಮವನ್ನ ವೈಭವೀಕರಿಸ್ತಾ ಇದ್ದಾನೆ. ಅಂದ್ರೆ ಈಗ 6ನೇ ಅಧ್ಯಾಯದ ಮೊದಲ 2 ಶ್ಲೋಕಗಳು ಕೂಡ ನಿಷ್ಕಾಮ ಕರ್ಮಯೋಗದ ಬಗ್ಗೆ ತಿಳಿಯುವಂತದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಾ ಸಾ ಸನ್ಯಾಸಿ ಚ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಾ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಏನಂದ್ರೆ ದೇವೋತ್ತಮ ಪರಮಪುರುಷ ಹೇಳ್ತಾ ಇರುವಂತದ್ದು, ಯಾರು ನಿಷ್ಕಾಮ ಕರ್ಮವನ್ನ ಮಾಡ್ತಾನೆ ಅಂದ್ರೆ ಯಾವುದೇ ಅಂದ್ರೆ ನಾವು ನೋಡಿದೀವಿ ಮನಸ್ಸಲ್ಲಿ ತುಂಬಾ ಆಸೆಗಳಿದೆ, ಆದ್ರೆ ಆಚೆಗಡೆ ಬೇರೊಬ್ರು ಮುಂದೆ ಮಾತ್ರ ಯಾರಾದ್ರೂ ನೋಡ್ತಾ ಇದ್ದಾರೇನೋ ಅಂತ ಹೆದರ್ಕೊಂಡು ಇಲ್ಲ ನನ್ಗೇನು ಆಸೆ ಇಲ್ಲ ಅನ್ನೋ ತರ ತೋರ್ಸ್ಕೊಳ್ಳೋದು. ಆಮೇಲೆ ಚಾನ್ಸ್ ಸಿಕ್ತು ಅಂದಾಗ ಏನ್ ಮಾಡೋದು, ಯಾರು ನೋಡ್ತಾ ಇಲ್ಲ ಅಂತಂದಾಗ ಏನ್ ಮಾಡೋದು, ಅದನ್ನ ನಾವು ಎಂಜಾಯ್ ಮಾಡೋದು. ಆತರ ಮಾಡೋರ್ನ ಸನ್ಯಾಸಿ ಅಂತ ಕರೆಯೋದಿಲ್ಲ. ಯಾರು ಸನ್ಯಾಸಿ ಅಂದ್ರೆ ಅವನ್ ಕಣ್ಣೆದ್ರುಗಡೆ ಇದೆ, ಅದು ಅವನ್ಗೆ ತುಂಬಾ ಈಸಿಯಾಗಿ ಸಿಗೋ ರೀತಿನಲ್ಲೇ ಇದೆ, ಆದ್ರೂ ಕೂಡ ಅವನ ಮನಸ್ಸಿನಿಂದ ಅದರಿಂದ ಡಿಟ್ಯಾಚ್ ಆಗಿದ್ದಾನೆ. ಅಂದ್ರೆ ಮನಸಾರೆ ಅವನಿಗೆ ಅದ್ರ ಮೇಲೆ ಯಾವುದೇ ಮೋಹ ಅನ್ನೋದು ಇಲ್ಲ, ಆಸೆ ಅನ್ನೋದಿಲ್ಲ. ಆದ್ರೆ ಅವನು ಒಳಗಡೆ ಒಂಥರ ಆಚೆ ಒಂಥರ ಅಂತ ಇಲ್ಲ, ಮನಸ್ಸಿನಲ್ಲಿ ಏನಿದೆ ಅದೇ ತರ ಅವ್ನು ನಡ್ಕೋತಾ ಇರ್ತಾನೆ. ಅಂದ್ರೆ ಅವನು ಯಾರೋ ನೋಡ್ತಾ ಇದ್ದಾರೆ ಅಂತ ಅವನು ನಾಟಕ ಮಾಡೋದಿಲ್ಲ. ಆತರ ಇರೋನನ್ನ ಸನ್ಯಾಸಿ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅಂದ್ರೆ ಯಾರಿಗೆ ಮನಸ್ಸಿನಿಂದ ಕೂಡ ಅದ್ರ ಮೇಲೆ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ ಅಂತವರೇ ನಿಜವಾದ ಸನ್ಯಾಸಿ. ಆದ್ರೆ ಆ ಸನ್ಯಾಸಿ ಏನಂತಂದ್ರೆ ಈಗ ಮನೆಯಲ್ಲಿ ಯಾರಾದ್ರೂ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ಯಾರಾದ್ರೂ ಉಪವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಉಪವಾಸ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬೇರೊಬ್ರಿಗೆ ಅಡಿಗೆ ಮಾಡೋದಿಲ್ಲ ಅಂತಾನೆ ಹೇಳೋದಿಲ್ಲ. ಈಗ ಅಮ್ಮ ಇವತ್ತು ಉಪವಾಸ ಅಂತಂದ್ರೆ ಅವ್ರ ಉಪವಾಸ ಇದ್ರು ಕೂಡ ನಿಮ್ಗೆಲ್ಲರಿಗೂ ಅಡಿಗೆ ಮಾಡ್ತಾರೆ. ಆದ್ರೆ ಆತರ ಅಡ್ಗೆ ಮಾಡೋವಾಗ ಅವ್ರಿಗೆ ಬೇಜಾರಾಗೋದಿಲ್ಲ, ಅಯ್ಯೋ ನಾ ಅಡ್ಗೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ, ನಾನು ಉಪವಾಸ ಇರ್ಬೇಕಾ ಆತರ ಮನ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ, ಆ ರೀತಿ ನಾನು ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಅದ್ರ ಮೇಲೆ ಅಂತ ಒಂದು ಇದಿಲ್ಲ, ಅಂದ್ರೆ ನನಗೆ ಇದು ಇಷ್ಟ ಇದೆ ಅಥವಾ ಇಲ್ಲ ಆತರ ಅನ್ಕೊಳೋದಿಲ್ಲ. ಇದು ನನ್ನ ಕೆಲಸ, ಇದು ನನ್ನ ಕರ್ತವ್ಯ ಅಂತ ಹೇಳಿ ಮಾಡ್ತಾರೆ. ನಾನು ಉಪವಾಸ ಇದ್ರು ಕೂಡ ನನ್ನ ಮನೆಯವ್ರಿಗೆ ನಾನು ಮಾಡ್ಬೇಕು, ಇದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡ್ತಾರೆ. ಆ ರೀತಿ ಮಾಡುವಂತದ್ದು ನಿಜವಾದ ಸನ್ಯಾಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡ್ದಿರಾ ಕೆಲಸಗಳನ್ನೆಲ್ಲ ಮಾಡೋದೇ ಬಿಟ್ಟು ಬಿಡ್ತೀನಿ, ನಾನು ಏನು ಮಾಡೋದಿಲ್ಲ, ಇವತ್ತು ನಾನು ಉಪವಾಸ, ನಿಮ್ಗೂ ಯಾರಿಗೂ ಅಡಿಗೆ ಮಾಡೋದಿಲ್ಲ ಅಂತ ಕುತ್ಕೊಂಡ್ರೆ ಅಂತವ್ರನ್ನ ನಿಜವಾದ ಸನ್ಯಾಸಿ ಅಲ್ಲ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ವ್ಯಕ್ತಿಯವನು ಸನ್ಯಾಸಿಯಲ್ಲಿ ಕೂತಿದ್ದಾನೆ, ಎಲ್ಲರೂ ಅವರನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣಕ್ಕೆ ಒತ್ತು ನೀಡುವ ಅಷ್ಟಾಂಗ ಯೋಗ ಪದ್ಧತಿಯನ್ನು ಅಭ್ಯಾಸ ಮಾಡುವುದು
ಬಹಳ ಕಷ್ಟ, ವಿಶೇಷವಾಗಿ ಕಲಿಯುಗದಲ್ಲಿ. ಈ ಕಲಿಯುಗದಲ್ಲಿ ಅಂತಂದ್ರೆ ನಾವು ಡೈಲಿ ನೋಡ್ತೀವಿ, ಬೆಳಗ್ಗೆ ಬೇಗ ಎದ್ದೇಳ್ತೀವಿ, ಬೇಗ ಬೇಗ ಸ್ಕೂಲ್ಗೆ ರೆಡಿ ಆಗ್ತೀರಿ, ಸ್ಕೂಲ್ಗೆ ಹೊರಡ್ತೀರಿ, ಆಮೇಲೆ ಅಲ್ಲಿ ನೋಡಿದ್ರೆ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮ ಮನೆ ಕೆಲಸ ಮಾಡ್ತಾರೆ, ಯಾರಿಗೂ ಟೈಮ್ ಇಲ್ಲ, ಏನ್ ಮಾಡೋದಕ್ಕೂ ಟೈಮ್ ಇಲ್ಲ. ಸ್ವಲ್ಪ ಒಂದು 1 hour 2 hours ಸಿಗುತ್ತೆ, ಅದನ್ನು ಕೂಡ ನಾವು ರಿಫ್ರೆಶ್ಮೆಂಟ್ ಅಂತ ಹೇಳಿ ಟಿವಿ ನೋಡೋದು, ಮೊಬೈಲ್ ಅಲ್ಲಿ ಆಡೋದು, ಅದ್ರಲ್ಲೇ ಹೊಟ್ಟೋಗುತ್ತೆ. ಅದರಿಂದ ಈ ಕಲಿಯುಗದ ಜನರಿಗೆ ಇಷ್ಟೊಂದೆಲ್ಲ ಮನಸ್ಸು ಇಂದ್ರಿಯಗಳ ನಿಯಂತ್ರಣ ಮಾಡೋದು, ಅಷ್ಟಾಂಗ ಯೋಗ ಮಾಡೋದು, ಇದೆಲ್ಲ ಕೂಡ ತುಂಬಾ ಕಷ್ಟವಾದ ಕೆಲಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನು ಕರ್ಮಯೋಗ ಕೃಷ್ಣ ಪ್ರಜ್ಞೆಯ ಮೇಲೆ ಒತ್ತು ನೀಡುತ್ತಾನೆ. ಆ ರೀತಿ ಮಾಡೋದಕ್ಕಿಂತ ಈಸಿ ವೇ ಯಾವ ತರ ನಾವು ಅಡಾಪ್ಟ್ ಮಾಡ್ಕೋಬಹುದು ಅಂತಂದ್ರೆ ಅದನ್ನ ಕರ್ಮಯೋಗ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದು, ಅದು ಈಸಿ. ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗ ಮುಂದೆ ಕೇಳ್ತೀವಿ ನಾವು, ಅಂದ್ರೆ ಯಾರು ಇಲ್ದೇ ಇರೋ ಜಾಗಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು, ಕಂಟ್ರೋಲ್ ಮಾಡಿ ನಾವು ಯಾವ ತರ ಕೂತ್ಕೋಬೇಕು, ಯಾವ ತರ ಊಟ ಮಾಡ್ಬೇಕು, ಹೇಗೆ ನಿದ್ದೆ ಮಾಡ್ಬೇಕು, ಮತ್ತೆ ಎಲ್ಲ ಅದು ಧ್ಯಾನ ಮಾಡುವಾಗ ಯಾವ ರೀತಿ ಆಸನ ಹಾಕ್ಬೇಕು, ಪ್ರಾಣಾಯಾಮ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು ಅಂತಂದ್ರೆ ನಮ್ಮ ನಾರ್ಮಲ್ ಲೈಫಲ್ಲಿ ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕಿಂತ ಈಸಿ ಯಾವುದು ಅಂತಂದ್ರೆ ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತನಿಗಾಗಿ ಮಾಡುವಂಥದ್ದು. ಎಲ್ಲ ಕೆಲಸಗಳು ಯಾವಾಗ್ಲೂ ಮಾಡೋ ಹಾಗೆ ಮಾಡ್ತಾ ಇದೀವಿ, ಆದ್ರೆ ನಮ್ದು ಕಾನ್ಶಿಯಸ್ ಮಾತ್ರ ಚೇಂಜ್ ಆಗುತ್ತೆ. ಅಂದ್ರೆ ನಾವು ಮನಸ್ಸಲ್ಲಿ ಮಾಡ್ತಾ ಇರುವಂತಹ ಉದ್ದೇಶ ಅದು ಚೇಂಜ್ ಆಗುತ್ತೆ ಅಷ್ಟೇ ಹೊರತು ಆಚೆಗಳಿಂದ ಎಲ್ಲ ಪ್ರತಿದಿನ ನಡೆಯೋ ಕೆಲಸಗಳು ಅದೇ ರೀತಿ ನಡೀತಾ ಇದೆ. ಆದ್ರೆ ಅಲ್ಲಿ ಕಾನ್ಶಿಯಸ್ ಮತ್ತೆ ಪ್ರಜ್ಞೆ, ಮನಸ್ಥಿತಿ ಅದು ಮಾತ್ರ ಬದಲಾಗಿರುತ್ತೆ. ಅದು ನಮ್ಗೆ ಈ ಕಲಿಯುಗಕ್ಕೆ ಅದು ಸುಲಭ ಆಗತ್ತೆ. ಎಲ್ಲಾ ಜೀವಿಗಳು ಸ್ವಾಭಾವಿಕವಾಗಿ ಭಗವಂತನ ಭಾಗಗಳಾಗಿರುವುದರಿಂದ ಸಂಪೂರ್ಣ ಶರಣಾಗತಿಯಲ್ಲಿ ಯಾವಾಗಲೂ ಭಗವಂತನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕರ್ಮವನ್ನು ಮಾಡುವುದು ಉತ್ತಮ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಕರ್ಮಯೋಗ ಅಂದ್ರೆ ಏನಂದ್ರೆ ಸ್ವಾಭಾವಿಕವಾಗಿ ಎಲ್ಲಾ ಜೀವಿಗಳು ಭಗವಂತನ ಭಾಗಗಳಾಗಿರುವುದರಿಂದ ನಾವೆಲ್ಲರೂ ಕೂಡ ಆ ಭಗವಂತನ ಮಕ್ಕಳು. ಅದರಿಂದ ನಾವು ಭಗವಂತನಿಗೆ ಶರಣಾಗತಿಯಲ್ಲಿ ಯಾವಾಗಲೂ ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಅಂದ್ರೆ ಈಗ ನಿಮ್ಗೆ ಯಾರು ಮನೆಗೆ ದೊಡ್ಡವರು ಅಂತಂದ್ರೆ ಅಜ್ಜಿ ತಾತದಿಂದ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅಪ್ಪ ಅಮ್ಮಯಿಂದ ನೀವು ಬಂದಿದ್ದೀರಾ. ಆಗ ನೀವೇನ್ ಮಾಡ್ತೀರಾ, ಮನೆಯಲ್ಲಿರುವಂತವ್ರು ದೊಡ್ಡವರು ಅಜ್ಜಿ ತಾತ ಅವ್ರಿಗೆ ನೀವು ಸೇವೆ ಮಾಡ್ತೀರಾ, ಅವ್ರಿಗೆ ನೀವು ಹೆಲ್ಪ್ಫುಲ್ ಆಗಿರ್ತೀರಾ. ಮತ್ತೆ ಆ ರೀತಿ ಅವ್ರಿಗೆ ಹೇಗೆ ನಾವು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಯೋಚನೆ ಮಾಡಿ ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಅದು ಉತ್ತಮ, ಅದು ಸುಲಭ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮನೆಯಲ್ಲಿ ದೊಡ್ಡವರು ಅಂದ್ರೆ ಅದು ಅಜ್ಜಿ ತಾತ. ಆದ್ರೆ ನಿಜವಾಗ್ಲೂ ದೊಡ್ಡವರು, ಎಲ್ಲರಿಗಿಂತ ದೊಡ್ಡವರು, ಅಜ್ಜಿ ತಾತಗಿಂತ ದೊಡ್ಡವರು ಯಾರು ಅಂತಂದ್ರೆ ಅದು ಭಗವಂತ ಮನೆಯಲ್ಲಿ. ಅವನು ಕೂಡ ನಿಮ್ಮ ಮನೇಲಿ ಒಬ್ಬ ಮೆಂಬರ್, ಅವನು ಕೂಡ ನಿಮ್ಮ ಮನೆಯಲ್ಲಿ ದೊಡ್ಡವನು. ಅವನು ಕೂಡ ನಿಮ್ಮ ಮನೆಯಲ್ಲಿ ಇರುವಾಗ ನಿಮ್ಮ ಅಜ್ಜಿ ತಾತ ಕೂಡ ಮಕ್ಕಳಾಗ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಸೇರಿ ಮನೆಯಲ್ಲಿ ಇರೋರು ಎಲ್ಲರೂ ಕೂಡ ಸೇರಿ ಭಗವಂತನಿಗೋಸ್ಕರ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಅದನ್ನ ಹಬ್ಬಗಳಲ್ಲಿ ಮಾತ್ರ ಮಾಡುವಂಥದ್ದೆಲ್ಲ ದಿನ ಮಾಡ್ತಾರೆ. ಆತರ ಮಾಡ್ದಾಗ್ಲೇ ಅದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದು ಅಥವಾ ಕರ್ಮಯೋಗ ಅಂತ ಕರೀತಾರೆ. ನಾವು ಅವರಿಗೆ ಬದ್ಧರಾಗಿರುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಮಾಡಬೇಕು. ಅಂದ್ರೆ ನಮ್ಗೆ ಈಗ್ಲೂ ಕೂಡ ಪರಮಾತ್ಮ ಭಗವಂತ ಅವನು ಕಾಣಿಸ್ತಿಲ್ಲ ಅಂದ್ರೂ ಕೂಡ ಅವನು ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ನಮ್ಗೆ ಯಾವಾಗ ಏನೇನ್ ಬೇಕೋ ಅದನ್ನೆಲ್ಲ ನೋಡ್ಕೋತಾ ಇರ್ತಾನೆ. ನಮ್ಗೆ ಯಾವ ಸಮಯಕ್ಕೆ ಏನ್ ಬೇಕೋ ಅದನ್ನ ಅವನು ನಮ್ಗೆ ಸಿಗೋ ಹಾಗೆ ಮಾಡ್ತಾನೆ. ಅದಕ್ಕೆ ನಾವು ಭಗವಂತನಿಗೋಸ್ಕರ ಮಾಡ್ಬೇಕು. ತನ್ನ ಸ್ವಂತಕ್ಕಾಗಿ ಅಲ್ಲದೆ ಭಗವಂತನನ್ನು ತೃಪ್ತಿಪಡಿಸಲು ಕರ್ಮವನ್ನು ಮಾಡುವ ಜೀವಿಯ ಪರಿಪೂರ್ಣ ಸನ್ಯಾಸಿ ಅಥವಾ ಯೋಗಿ. ಅಂದ್ರೆ ನನ್ನ ಸೆಲ್ಫ್ ಎಂಜಾಯ್ಮೆಂಟ್ ಅಂತ ಇಲ್ದಿರಾ, ಅಂದ್ರೆ ನನಗೆ ಇದಿಷ್ಟ, ನನಗೆ ಇದನ್ನೇ ತಿನ್ಬೇಕು ಅನ್ಸುತ್ತೆ, ಅಥವಾ ನನಗೆ ಇದನ್ನೇ ನೋಡ್ಬೇಕು ಅನ್ಸುತ್ತೆ, ನನಗೆ ಇಂಥದ್ದೇ ಹಾಕೋಬೇಕು ಬಟ್ಟೆ ಅಂತ ಅನ್ಸುತ್ತೆ, ಆತರ ಎಲ್ಲ ಯೋಚನೆ ಮಾಡೋದು. ಅದನ್ನ ಮಾಡೋದಕ್ಕಿಂತ ನಾನು ಏನನ್ನೇ ತಿಂದ್ರು ಕೂಡ ಭಗವಂತನ ಪ್ರಸಾದ ತಿಂತೀನಿ, ಮತ್ತೆ ನಾನು ಏನನ್ನೇ ಮಾಡಿದ್ರು ಕೂಡ ಭಗವಂತನಿಗೆ ಇಷ್ಟ ಆಗೋ ರೀತಿ ಮಾಡ್ತೀನಿ, ಮತ್ತೆ ನಾನು ಏನ್ ಕೆಲಸ ಮಾಡಿದ್ರು ಕೂಡ ಭಗವಂತನ ಖುಷಿ ಪಡಿಸ್ಬೇಕು, ಆ ತರ ಮಾಡುವಂತವ್ರು ನಿಜವಾದ ಸನ್ಯಾಸಿಗಳು ಅಂತಲೇ ಹೇಳ್ತಾ ಇದ್ದಾರೆ. ಯಾವ ಸನ್ಯಾಸಿಗಳು ತಾವು ಎಲ್ಲಾ ಭೌತಿಕ ಕರ್ತವ್ಯಗಳಿಂದ ಮುಕ್ತರಾಗಿದ್ದಾರೆ ಎಂದು ಭಾವಿಸಿ ಅಗ್ನಿ ಯಜ್ಞಗಳನ್ನು ನಿಲ್ಲಿಸುವರು ಅವರು
ಅಪೂರ್ಣ. ಅಂದ್ರೆ ಆತರ ಮಾಡ್ದಿರಾ ನಾನು ಸನ್ಯಾಸಿ, ನಾನು ಏನು ಮಾಡೋದಿಲ್ಲ, ನನ್ಗೇನು ಕೆಲ್ಸ ಇಲ್ಲ, ನಾನ್ ಮಾಡ್ಬೇಕಾಗಿರೋದು ಏನು ಇಲ್ಲ ಅಂತ ಹೇಳಿ ಎಲ್ಲಾ ಕೆಲ್ಸನೂ ಬಿಟ್ಬಿಡೋದು. ಅದೇ ಆಗ್ಲೇ ಹೇಳ್ದಾಗೆ, ಅಮ್ಮ ಇವತ್ತು ಉಪವಾಸ, ನಾನು ಉಪವಾಸ ಮಾಡ್ತಾ ಇದ್ದೀನಿ, ನಾನ್ಯಾಕೆ ನಿಮ್ಗೆ ಅಡ್ಗೆ ಮಾಡ್ಬೇಕು, ನಾ ಮಾಡೋದಿಲ್ಲ ಅಂತ ಕುತ್ಕೊಂಡ್ರೆ ಹೆಂಗಿರುತ್ತೆ ಹಂಗೆ. ಆತರ ಮಾಡಿದ್ರೆ ಅದು ಅಪೂರ್ಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆತರ ಮಾಡಿದ್ರೆ ಅವನ್ನ ನಿಜವಾದ ಸನ್ಯಾಸಿ ಅಂತ ಕರೆಯೋದಿಲ್ಲ ಅಂತ. ನಿರಾಕಾರ ಬ್ರಹ್ಮನೊಂದಿಗೆ ಒಂದಾಗುವ ಅವರ ಬಯಕೆಯು ಬೇರೆ ಐಹಿಕ ಬಯಕೆಗಳಿಗಿಂತ ದೊಡ್ಡದಾಗಿದೆ. ಅಂದ್ರೆ ಇಲ್ಲಿ ಸಾಕ್ಷಾತ್ಕಾರದಲ್ಲಿ 3 ರೀತಿಯ ಸಾಕ್ಷಾತ್ಕಾರ ಇದೆ. ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಇನ್ನೊಂದು ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೆ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ. ಇಲ್ಲಿ ನಿರಾಕಾರ ಬ್ರಹ್ಮನೊಂದಿಗೆ ಒಂದಾಗೋದು ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಹೌದು ಇಲ್ಲಿ ಕಷ್ಟ ಆಗ್ತಾ ಇದೆ, ಈ ಭೌತಿಕ ಜಗತ್ತದು ಯಾವಾಗ್ಲೂ ಏನಾದ್ರೂ ಒಂದು ಕಷ್ಟಗಳು ಬಂದ್ಕೊಂಡೇ ಇರುತ್ತೆ, ನನ್ಗೆ ಇದರಿಂದ ಸಾಕಪ್ಪ ಅನಿಸ್ಬಿಟ್ಟಿದೆ ಅನ್ಬಿಟ್ಟು ಒಂದೊಂದ್ಸಲ ನೀವು ಅಜ್ಜಿ ತಾತ ಹೇಳೋದು ಕೇಳ್ತಾ ಇರ್ತೀರ, ನನ್ಗೆ ಮುಕ್ತಿ ಬೇಕು, ನನ್ಗೆ ಮುಕ್ತಿ ಬೇಕು, ನನ್ಗೆ ಇದೆಲ್ಲದ್ರಿಂದ ಬಿಡುಗಡೆ ಬೇಕು, ನಾನು ಇದನ್ನೆಲ್ಲ ಬಿಟ್ಟು ಸಾಯೋ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಹೋಗಿ ಸೇರ್ಕೊಬೇಕು, ಭಗವಂತನನ್ನ ಸೇರ್ಕೊಬೇಕು, ಅದು ಅವರ ಇಚ್ಛೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಸ್ವಾರ್ಥ ಆಗುತ್ತೆ. ಎಲ್ಲಾ ಪುಟ್ಟ ಪುಟ್ಟ ಸ್ವಾರ್ಥಗಳು ಮಾಡಿ ಆಯ್ತು, ಅದು ಕೊನೆಯಲ್ಲಿ ಮಾಡ್ತಾ ಇರುವಂತದ್ದು ಎಲ್ಲದಕ್ಕಿಂತ ದೊಡ್ಡ ಸ್ವಾರ್ಥ. ಅದು ನಿರಾಕಾರ ಬ್ರಹ್ಮನೊಂದಿಗೆ ನಾನು ಒಂದಾಗ್ತೀನಿ ಅನ್ನೋ ಬಯಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಧ ತೆರೆದ ಕಣ್ಣುಗಳಿಂದ ಯೋಗವನ್ನು ಮಾಡುತ್ತಾ ಎಲ್ಲಾ ಭೌತಿಕ ಚಟುವಟಿಕೆಗಳನ್ನು ನಿಲ್ಲಿಸುತ್ತಿರುವ ಯೋಗಿಯೂ ಸಹ ಅಪೂರ್ಣ ಯೋಗಿ. ಅಂದ್ರೆ ಈ ಅಷ್ಟಾಂಗ ಯೋಗ ಮಾಡ್ತಾ ಇರುವಂತಹ ಯಾರು ಯೋಗಿಗಳಿದ್ದಾರೆ ಅವರು ಕೂಡ ಅಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ನಿಜವಾದ ಭಗವಂತನ ಜೊತೆ ಕನೆಕ್ಷನ್ ಅವ್ರದ್ದು ಅದು ಇನ್ಕಂಪ್ಲೀಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸನ್ಯಾಸಿ ಮತ್ತು ಸಿದ್ಧಿ ಯೋಗಿ ಇಬ್ಬರು ಸ್ವಂತ ಆಸಕ್ತಿ ಹೊಂದಿದ್ದಾರೆ. ಅಂದ್ರೆ ಯಾರು ಸನ್ಯಾಸಿ ಇದ್ದಾರೆ ಮತ್ತೆ ಸಿದ್ಧಿ ಯೋಗಿಗಳಿದ್ದಾರೆ, ಇಬ್ಬರು ಅವರಿಗೂ ಕೂಡ ಒಂದು ಇಚ್ಛೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ಒಬ್ಬ ವ್ಯಕ್ತಿಯು ಸ್ವಹಿತಾಸಕ್ತಿ ಇಲ್ಲದೆ ಸಂಪೂರ್ಣನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಅಂದ್ರೆ ಯಾರು ಭಕ್ತ ಇರ್ತಾರೆ ಅವ್ನು ಯಾವ ತರ ಮಾಡ್ತಾನೆ ಅಂತಂದ್ರೆ ಭಗವಂತನನ್ನ ತೃಪ್ತಿಪಡಿಸೋದು ಅಷ್ಟೇ ಅವನ ಉದ್ದೇಶ ಆಗಿರುತ್ತೆ. ಅವನು ನಿಜವಾದ ಸನ್ಯಾಸಿ, ಅಂತವ್ರನ್ನೇ ನಿಜವಾದ ಸನ್ಯಾಸಿ. ಅವನೇ ಪರಿಪೂರ್ಣ ಯೋಗಿ, ಅಂದ್ರೆ ಅವನು ಮಾತ್ರನೇ ಕಂಪ್ಲೀಟ್ ಆಗಿ ಭಗವಂತನ ಜೊತೆ ಒಂದು ಕನೆಕ್ಷನ್ ಅನ್ನ ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಒಂದು ಪದ್ಯವನ್ನಲ್ಲಿ ಕೊಟ್ಟಿದ್ದಾರೆ. ಏನದು ಅಂತಂದ್ರೆ ಅತ್ಯುನ್ನತ ಪರಿಪೂರ್ಣ ಸನ್ಯಾಸಿಗಳಾದ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ನದರಂ ನ ಜನಂ ನ ಸುಂದರಿಂ ಕವಿತಾವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವದಾ ಭಕ್ತಿ ಹಯೇತುಕಿ ತ್ವಯಿ. ಅಂದ್ರೆ ಸರ್ವಶಕ್ತನಾದ ಭಗವಂತನೇ, ಇದು ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಿರುವಂತದ್ದು. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನಗೆ ಧನದ ಸಂಚಯದ ಆಸೆ ಇಲ್ಲ, ಅಂದ್ರೆ ನನ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದು ಇಷ್ಟ ಇಲ್ಲ, ಅಥವಾ ಸುಂದರಿಯರೊಡನೆ ಸುಖಿಸುವ ಆಸೆ ಇಲ್ಲ, ಅಂದ್ರೆ ನನ್ಗೆ ತುಂಬಾ ಗರ್ಲ್ ಫ್ರೆಂಡ್ಸ್ ಬೇಡ, ನನಗೆ ಬಹುಮಂದಿ ಅನುಯಾಯಿಗಳು ಬೇಡ, ಅಂದ್ರೆ ನನಗೆ ಎಲ್ಲ ಫ್ಯಾನ್ಸ್ಗಳು ಬೇಡ, ನನ್ನಿಂದೆಗಡೆ ಎಲ್ಲ ಫ್ಯಾನ್ಸ್ ಇರುವಂಥದ್ದು ನನಗೇನು ಇಷ್ಟ ಇಲ್ಲ. ಜನ್ಮಾಂತರಗಳಿಂದಲೂ ನನ್ನ ಜೀವನದಲ್ಲಿ ನಿನ್ನ ಭಕ್ತಿ ಸೇವೆಯ ಕಾರಣರಹಿತ ಕೃಪೆಯೊಂದೇ ನನಗೆ ಬೇಕು. ಆದ್ರೆ ಅವ್ರಿಗೆ ಮತ್ತೆ ಏನ್ ಬೇಕು ಆ ಸನ್ಯಾಸಿಗೆ ಅಂತಂದ್ರೆ, ಅವ್ನಿಗೆ ದುಡ್ಡು ಬೇಡ, ಅವ್ನಿಗೆ ಒಂದು ಯಾರು ಗರ್ಲ್ ಫ್ರೆಂಡ್ಸ್ಗಳು ಬೇಡ, ಅವ್ರಿಗೆ ಯಾರು ಜಾಸ್ತಿ ಫ್ಯಾನ್ಸ್ಗಳು ಬೇಡ, ಫಾಲೋವರ್ಸ್ ಬೇಡ. ಆದ್ರೆ ಮತ್ತೆ ಏನ್ ಬೇಕು ಅವ್ರಿಗೆ ಅಂತಂದ್ರೆ ಅವ್ರು ಹೇಳ್ತಾ ಇದಾರೆ, ನನಗೆ ಭಗವಂತ ನಿನ್ನ ಸೇವೆ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದ್ರೆ ಅದು ಒಂದೇ ಸಾಕು ನನಗೆ ಅಂತ ಹೇಳ್ತಾ ಇದಾರೆ. ಅಂತವ್ರನ್ನೇ ನಾವು ಸನ್ಯಾಸಿಗಳು ಅಂತ ಕರೆಯುವಂಥದ್ದು. ಯಂ ಸನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಾಸಸ್ಥ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಪಾಂಡಪುತ್ರನಾದ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಅಂದ್ರೆ ನಿಜವಾದ ಸನ್ಯಾಸ ಅಂತಂದ್ರೆ ಏನು ಅಂದ್ರೆ ಭಗವಂತನ ಜೊತೆ ಕನೆಕ್ಟಿವಿಟಿ, ಭಗವಂತನ ಜೊತೆ ಕನೆಕ್ಷನ್ ಸಿಗ್ಬೋದು. ಏಕೆಂದ್ರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿ ಆಗಲಾರ. ಅಂದ್ರೆ ನಮ್ಗೆ ಭಗವಂತನ ಕಡೆಗೆ ನಾವು
ಕನೆಕ್ಷನ್ ಸಿಗ್ಬೇಕು ಅಂತಂದ್ರೆ ನಾವು ಈ ಸೆನ್ಸ್ ಗ್ರಾಟಿಫಿಕೇಶನ್ ಅಂತಾರೆ, ಅಂದ್ರೆ ನಾವು ನಮ್ಮದೇ ಸೆಲ್ಫಿಶ್ ಡಿಸೈರ್ಸ್ ಇಟ್ಕೊಂಡಿದ್ವಿ ಅಂತಂದ್ರೆ ನಾವು ಭಗವಂತನ ಕಡೆಗೆ ನೋಡೋದಕ್ಕೆ ನಮ್ಗೆ ಸಮಯನೇ ಸಿಗಲ್ಲ. ಅದರಿಂದ ನಾವು ಸೆಲ್ಫಿಶ್ ಡಿಸೈರ್ಸ್ ನಮ್ದು ಏನಿದೆ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರನೇ ಭಗವಂತನ ಜೊತೆ ಒಂದು ಕನೆಕ್ಷನ್ ಸಿಗೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಂಡುಪುತ್ರನಾದ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿಯಾಗಲಾರ. ಇವೆರಡೂ ಇಂದ್ರಿಯ ತೃಪ್ತಿಯ ವೈರಾಗ್ಯಕ್ಕೆ ಕಾರಣವಾಗುತ್ತೆ. ಯಾವುದು ಇಂದ್ರಿಯ ತೃಪ್ತಿಗೆ ಕಾರಣ ಆಗುತ್ತೆ? ಒಂದು ಭಕ್ತಿ ಯೋಗ, ಇನ್ನೊಂದು ಅಷ್ಟಾಂಗ ಯೋಗ. ಭಕ್ತಿ ಯೋಗದಲ್ಲಿ ಕೃಷ್ಣನ ಮೇಲೆ ಪ್ರೇಮವನ್ನು ಬೆಳೆಸಿ ಅವನಿಗೋಸ್ಕರ ಕರ್ಮವನ್ನು ಮಾಡುವುದು, ಹೀಗೆ ಮನಸ್ಸು ಮತ್ತು ಇಂದ್ರಿಯಗಳು ನಿಯಂತ್ರಿಸುವುದು. ನಾವು ನಮ್ಮ ಸೆನ್ಸಸ್ ನ ಮತ್ತೆ ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಭಕ್ತಿ ಯೋಗದಲ್ಲಿ ತುಂಬಾ ಈಸಿ. ಹೇಗೆ ಅಂತಂದ್ರೆ ನಾವು ಭಗವಂತನ ಮೇಲೆ ಪ್ರೀತಿನ ಬೆಳೆಸ್ಕೊಂಡ್ರೆ ಸಾಕು. ನಾವು ಪ್ರೀತಿ ಬಂದಿದ ತಕ್ಷಣ ನಾವು ನಮ್ಮ ಮನಸ್ಸು ತುಂಬಾ ಭಗವಂತ ಇರ್ತಾನೆ, ಮತ್ತೆ ನಾವು ಮಾಡೋ ಕೆಲಸ ಎಲ್ಲ ಭಗವಂತನಿಗೋಸ್ಕರ ಇರುತ್ತೆ. ಅಲ್ಲಿ ನಮ್ದು ಯಾವುದು ಸೆಲ್ಫ್ ಗ್ರಾಟಿಫಿಕೇಶನ್ ಅನ್ನೋದು ಇರೋದಿಲ್ಲ. ಆದ್ರೆ ಅಷ್ಟಾಂಗ ಯೋಗದಲ್ಲಿ ಯಾವ ತರ ಅದನ್ನ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಸೆನ್ಸಸ್ ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಅವರು ಕರ್ಮ ಫಲದ ಮೇಲಿನ ಆಸೆಯನ್ನು ತ್ಯಜಿಸ್ತಾರೆ. ಅಂದ್ರೆ ಅವ್ರಿಗೆ ಏನ್ ಕೆಲಸ ಮಾಡ್ತಾ ಇದಾರೆ ಅದ್ರ ಫಲದ ಮೇಲೆ ಆಸೆನ ಬಿಡ್ತಾರೆ. ಆಮೇಲೆ ಅದನ್ನ ಫೋರ್ಸ್ಫುಲಿ ಕಂಟ್ರೋಲ್ ಮಾಡ್ತಾರೆ. ಸೆನ್ಸಸ್ ನ ಮತ್ತೆ ಮನಸ್ಸನ್ನ ಅವರು ಫೋರ್ಸ್ಫುಲಿ ಅವ್ರ ಏನಂತಾರೆ ಅವರೇ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಜೀವಿಗೆ ಪ್ರತ್ಯೇಕ ಸ್ವಾತಂತ್ರ್ಯ ವ್ಯಕ್ತಿತ್ವವಿಲ್ಲ, ಅವನು ಪರಮಪ್ರಭುವಿನ ತಟಸ್ಥ ಶಕ್ತಿ. ಭಗವಂತ ಅಂದ್ರೆ ನಮಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಆ ಮೂರು ಕರ್ಮಗಳು ಅಂದ್ರೆ ಕರ್ತೃಗಳು ಅದರಲ್ಲಿ ನಾವು ನೋಡಿದ್ವಿ. ಆತ್ಮಕ್ಕೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ಅದಕ್ಕಿರುವಂತ ಒಂದು ಅಲ್ಪ ಸ್ವಾತಂತ್ರ್ಯ, ಒಂದು ಪುಟ್ಟ ಸ್ವಾತಂತ್ರ್ಯ ಏನಂದ್ರೆ ಆಸೆ ಪಡೋದಷ್ಟೇ. ಆದ್ರೆ ನಾವು ನಾವು ಎಲ್ಲಿಂದ ಬಂದಿದೀವಿ ಅಂದ್ರೆ ನಾವು ಭಗವಂತನ ತಟಸ್ಥ ಶಕ್ತಿ. ನಾವು ಅವನ ಶಕ್ತಿಗಳಲ್ಲಿ ಒಂದು, ನಾವು ಅವನ ವಿಭಿನ್ನಾಂಶ. ಅಂದ್ರೆ ಒಂದು ದೊಡ್ಡ ಬೆಂಕಿ ದಗದಗಿಸಿ ಉರಿತಿದೆ ಅಂದ್ರೆ ಆ ಬೆಂಕಿಯಿಂದ ಹೊರಬಿದ್ದಂತ ಒಂದು ಬೆಂಕಿಯ ಕಿಡಿ ನಾವು. ಹಾಗೆ ನಾವು ಭಗವಂತನ ಒಂದು ಶಕ್ತಿ ಅಷ್ಟೇ. ಐಹಿಕ ಶಕ್ತಿಯ ಬಲೆಗೆ ಸಿಲುಕಿದಾಗ ಅವನು ಬದ್ಧನಾಗುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಅವನು ತನ್ನ ನಿಜವಾದ ಮತ್ತು ಸಹಜವಾದ ಸ್ಥಿತಿಯಲ್ಲಿ ಇರುತ್ತಾನೆ. ಯಾವಾಗ ನಾವು ಈ ಸೆನ್ಸ್ ಗ್ರಾಟಿಫಿಕೇಶನ್ ಅಲ್ಲಿ ಸಿಕ್ಕಾಕೋತೀವಿ ಆಗ ನಾವು ನಮ್ಮ ಸೆನ್ಸಸ್ಗೆ ಕಂಟ್ರೋಲ್ ಬಂದ್ಬಿಡ್ತೀವಿ. ಅಂದ್ರೆ ನಾವು ಮೈಂಡ್ ಅದು ಹೇಳಿದ ಹಾಗೆ ಕೇಳಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಏನಾಗುತ್ತೆ, ಅವನು ತನ್ನ ನಿಜವಾದ ಮತ್ತು ಸಹಜವಾದ ಸ್ಥಿತಿಯಲ್ಲಿ ಇರ್ತಾನೆ. ನಮ್ಮ ನಿಜವಾದ ಸ್ಥಿತಿ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಜೀವೇರಿ ಸ್ವರೂಪ ನಿತ್ಯೇರಿ ಕೃಷ್ಣದಾಸ್. ಅಂದ್ರೆ ಭಗವಂತನನ್ನ ಯಾವಾಗ್ಲೂ ಅವನ ಸೇವೆಯಲ್ಲಿ ತೊಡಗುವಂಥದ್ದು, ಅವನನ್ನ ತೃಪ್ತಿಪಡಿಸುವಂಥದ್ದು, ಅವನನ್ನ ಖುಷಿ ಪಡಿಸುವಂಥದ್ದು, ಅದು ನಮ್ಮ ನಿಜವಾದ ಏನಂತೀವಿ ನಮ್ಮ ರಿಯಲ್ ನಮ್ಮ ಸ್ವಭಾವ, ಅದು ನಮ್ಮ ಕ್ಯಾರೆಕ್ಟರ್. ಅದನ್ನ ನಾವು ಪಡ್ಕೋತೀವಿ. ಇಲ್ಲ ಅಂತಂದ್ರೆ ನಾವು ಯಾವ್ದು ನಮ್ದು ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಅಲ್ಲ ಅಂತಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಮಾಡುವಂಥದ್ದು. ಅದನ್ನ ನಾವು ಭಗವಂತನ ಸಂತೋಷ ಪಡಿಸೋದಕ್ಕೆ ಹೋಗಿಲ್ಲ ಅಂತಂದ್ರೆ ನಾವು ಸೆನ್ಸಸ್ ನ ಗ್ರಾಟಿಫಿಕೇಶನ್ ಮಾಡೋದಕ್ಕೆ ಸೆನ್ಸ್ ಗ್ರಾಟಿಫಿಕೇಶನ್ಗೆ ಹೋಗ್ಬಿಡ್ತೀವಿ. ಅಂದ್ರೆ ಮಾಯೆ ಏನಿದೆ ಅದು ನಮ್ಮನ್ನ ಬಂಧನದಲ್ಲಿ ಸಿಕ್ಕಾಕಿಸ್ಬಿಡುತ್ತೆ. ಆ ತ್ರಿಗುಣಗಳು ಸತ್ವಗುಣ, ರಜೋಗುಣ, ತಮೋ ಗುಣಗಳಲ್ಲಿ ಅದು ನಮ್ಮ ಕೈಲಿ ಕೆಲಸ ಮಾಡ್ಸೋಕೆ ಶುರು ಮಾಡುತ್ತೆ. ಆತರ ಮಾಡಕ್ ಹೋದಾಗ ನಾವೇನ್ ಮಾಡ್ತೀವಿ, ಪಾಪ ಪುಣ್ಯಗಳನ್ನ ಸಂಪಾದನೆ ಮಾಡ್ತೀವಿ. ಸಂಪೂರ್ಣ ಜ್ಞಾನದಲ್ಲಿದ್ದಾಗ ಎಲ್ಲಾ ಐಹಿಕ ಇಂದ್ರಿಯ ತೃಪ್ತಿಯು ನಿಂತು ಹೋಗುತ್ತದೆ. ಇಂದ್ರಿಯ ತೃಪ್ತಿಯ ಕಾರ್ಯಗಳನ್ನು ತ್ಯಜಿಸುತ್ತಾನೆ. ಯಾವಾಗ ನಮ್ಗೆ ಸಂಪೂರ್ಣ ಜ್ಞಾನದಲ್ಲಿದ್ದಾಗ ಅಂದ್ರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಎಲ್ಲಾ ವಿಷಯಗಳು ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಭಗವಂತ ಯಾರು, ಅವನು ಸುಪ್ರೀಂ ಎಂಜಾಯರ್. ಭಗವಂತ ಯಾರು, ಅವನು ಕಂಟ್ರೋಲರ್. ಭಗವಂತ ಯಾರು, ಅವನು ನಮ್ಮೆಲ್ಲರ ಹಿತೈಷಿ. ಅದು ಗೊತ್ತಾಗುತ್ತೆ. ಆ ಜ್ಞಾನ ನಮ್ಗೆ ಸಿಕ್ಕಿದಾಗ ಏನ್ ಮಾಡ್ತೀವಿ, ಎಲ್ಲ ಐಹಿಕ ಇಂದ್ರಿಯ ತೃಪ್ತಿಯು ನಿಂತೋಗುತ್ತೆ. ಮತ್ತೆ ಇಂದ್ರಿಯ ತೃಪ್ತಿಯ ಕಾರ್ಯಗಳನ್ನ ತ್ಯಜಿಸುತ್ತಾನೆ. ಯಾವ್ದೆಲ್ಲ ನಮ್ಗೆ ಸೆನ್ಸಸ್ ಅದನ್ನ ಗ್ರಾಟಿಫಿಕೇಶನ್ ಮಾಡೋದಕ್ಕೆ ಹೋಗ್ತದೆ. ಅಂದ್ರೆ ನಮ್ಗೆ ಭಗವಂತನ ವಿಷಯವನ್ನ ತಿಳ್ಕೊಬೇಕು ಅಂತಂದ್ರೆ ಅನಿಮಲ್ಸ್ ಕೈಯಿಂದ ಆಗಲ್ಲ, ಮನುಷ್ಯರಿಂದ ಮಾತ್ರನೇ ಅರ್ಥ ಮಾಡ್ಕೊಳಕ್ ಆಗೋದು. ಅದರಿಂದ ನಮ್ಗೆ ಈ ದೇಹ ಸಿಕ್ಕಿದಾಗ್ಲೇ ನಾವು ಅದನ್ನ ಮಾಡ್ಬೇಕು. ಈ ದೇಹದಲ್ಲಿ ಇಂದ್ರಿಯಗಳು ಇದೆ. ಆ ಇಂದ್ರಿಯಗಳನ್ನ ನಾವು ಏನಕ್ಕೆ ಬಳಸ್ಬೇಕು ಅಂದ್ರೆ ಅವುಗಳಿಗೆ ನಮಗೆ
ಆ ದೇಹದಲ್ಲಿ ಶಕ್ತಿ ಬೇಕು, ಅದಕ್ಕೆ ಊಟ ಕೊಡಬೇಕು, ಅದಕ್ಕಾಗಿ ಊಟ ಕೊಡಬೇಕೆ ಹೊರತು ನನ್ಗೆ ಇದಿಷ್ಟ ಅಂತ ಹೇಳಿ ಬರೀ ಅದನ್ನೇ ಮಾಡ್ಕೊಂಡಿರ್ಬಾರ್ದು. ಅದು ನಮ್ಗೆ ಹೆಲ್ತಿ ಕೂಡ ಅಲ್ಲ, ಅದು ನಮ್ಗೆ ದೇಹಕ್ಕೂ ಒಳ್ಳೇದಲ್ಲ, ನಮ್ಮ ಮನಸ್ಸಿಗೂ ಒಳ್ಳೇದಲ್ಲ, ನಮ್ಮ ಆ ಇಡೀ ಬದುಕಿಗೂ ಅದು ಒಳ್ಳೇದಲ್ಲ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನೇ ಕೊಡ್ಬೇಕು, ಮತ್ತೆ ಅದನ್ನೇ ತೃಪ್ತಿಪಡಿಸ್ಕೊಂಡು ಇದ್ಬಿಡ್ಬಾರ್ದು. ಯೋಗಿಗಳು ಅಭ್ಯಾಸದಿಂದ ಇಂದ್ರಿಯಗಳನ್ನು ನಿಗ್ರಹಿಸ್ತಾರೆ. ಆದ್ರೆ ಯೋಗಿಗಳು ಏನ್ ಮಾಡ್ತಾರೆ, ಅವ್ರು ಸೆನ್ಸಸ್ನ ಇಂದ್ರಿಯಗಳನ್ನ ಅವರು ಫೋರ್ಸ್ಫುಲಿ ಅಭ್ಯಾಸ ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಿ 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 ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯರಿಗೆ ಕೃಷ್ಣರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವ ಅವಕಾಶವೇ ಇರುವುದಿಲ್ಲ. ಅಂದ್ರೆ ನಾವ್ ಯಾವಾಗ ಕೃಷ್ಣ ಕಾನ್ಶಿಯಸ್ ಆಗ್ತೀವಿ, ಆಗ ನಾವು ಎಲ್ಲವನ್ನು ಕೂಡ ಏನೇ ಮಾಡಿದ್ರು ಕೂಡ ಅದು ಭಗವಂತನಿಗೋಸ್ಕರ ಮಾಡ್ತಾ ಇದೀವಿ ಅಂದಾಗ ಅದು ತಾನಾಗೆ ನಮ್ಗೆ ಗೊತ್ತಿಲ್ದಿರ ಅದು ತನ್ನ ಪಾಡಿಗೆ ತಾನೇ ಎಲ್ಲ ಇಂದ್ರಿಯಗಳು, ಆ ಸೆನ್ಸಸ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಅಂದ್ರೆ ನಾವು ನಮ್ಮ ಸೆನ್ಸಸ್ನೆಲ್ಲ ಭಗವಂತನ ಸೇವೆಯಲ್ಲಿ ಅಂದ್ರೆ ಆ ಭಗವಂತನ ಸರ್ವಿಸ್ ಅಲ್ಲಿ ಯಾವಾಗ ಅದನ್ನ ತೊಡಗಿಸ್ತೀವಿ, ಆಗ ಅದು ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನೋದು ಆಟೋಮೆಟಿಕ್ ಆಗಿ ನಿಂತೋಗ್ಬಿಡುತ್ತೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಏಕಕಾಲದಲ್ಲಿ ಸನ್ಯಾಸಿ ಮತ್ತು ಯೋಗಿ. ಕೃಷ್ಣ ಪ್ರಜ್ಞೆಯಲ್ಲಿ ಯಾರಿದ್ದಾರೆ ಅವರು ಯಾವಾಗ್ಲೂ ಕೂಡ ಅವರನ್ನ ನಾವು ಸನ್ಯಾಸಿ ಅಥವಾ ಭಗವಂತನ ಜೊತೆ ಕನೆಕ್ಷನ್ ಅನ್ನ ಏರ್ಪಡಿಸ್ಕೊಂಡಿರುವಂತಹ ಯೋಗಿ ಅಂತ ಕರಿಬಹುದು. ಜ್ಞಾನ ಮತ್ತು ಯೋಗ ಪ್ರಕ್ರಿಯೆಗಳಲ್ಲಿ ವಿಧಿಸಿರುವ ಪ್ರಕಾರ ಜ್ಞಾನ ಮತ್ತು ಇಂದ್ರಿಯ ನಿಗ್ರಹಗಳ ಉದ್ದೇಶ ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ನೆರವೇರುತ್ತದೆ. ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ ಅವರಿಗೆ ಭಗವದ್ಗೀತೆ ಭಾಗವತಗಳನ್ನ ಅಧ್ಯಯನ ಮಾಡ್ತಾರೆ, ಅದರಿಂದ ಅವ್ರಿಗೆ ಎಲ್ಲ ಜ್ಞಾನ ಅನ್ನೋದು ಸಿಕ್ಕಿರುತ್ತೆ. ಮತ್ತೆ ಯೋಗಿ ಏನ್ ಮಾಡ್ತಾನೆ, ಮನಸ್ಸನ್ನ ಇಂದ್ರಿಯಗಳನ್ನ ಅವನು ಫೋರ್ಸ್ಫುಲಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದನ್ನ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಭಕ್ತ ಅವನು ತುಂಬಾ ಈಸಿಯಾಗಿ ಅದನ್ನ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನ ಇಂದ್ರಿಯಗಳನ್ನ ಮನಸ್ಸನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬಿಟ್ಟಿದ್ದಾನೆ. ಅವುಗಳಿಗೆ ಸೆನ್ಸ್ ಗ್ರಾಟಿಫಿಕೇಶನ್ ಮಾಡೋದಕ್ಕೆ ಚಾನ್ಸಸ್ ಸಿಗ್ತಾ ಇರಲ್ಲ. ಅದರಿಂದ ಅವನು ಯಾರು ಭಕ್ತ ಇದ್ದಾನೆ ಅವನು ಆಟೋಮೆಟಿಕ್ ಆಗಿ ಒಂದು ಜ್ಞಾನಿನೂ ಆಗಿರ್ತಾನೆ, ಮತ್ತೆ ಅವನು ಯೋಗಿನೂ ಆಗಿರ್ತಾನೆ. ಆರೂರುಕ್ಷೋ ಮುನಿರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯೈವ ಶಮಾ ಕಾರಣ ಮುಚ್ಚತೆ. ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸದಾಗಿ ದೀಕ್ಷೆ ಪಡೆದವನಿಗೆ ಕಾರ್ಯವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಬಹು ಮುಂದುವರಿದವನಿಗೆ ಎಲ್ಲಾ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗದಲ್ಲಿ 8 ಲೆವೆಲ್ಸ್ ಇದೆ. ಅದರಲ್ಲಿ ಪ್ರೈಮರಿ ಲೆವೆಲ್ಸ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಅವರು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಆ ಪ್ರಾಕ್ಟೀಸ್ ಮಾಡುವಾಗ ಅವರು ಒಂದು ಕೆಲಸ ಮಾಡ್ತಾ ಇರ್ತಾರೆ. ಆತರ ಅವ್ರು ಶುರು ಮಾಡಿದಾಗ ಅವ್ರಿಗೆ ಕೆಲಸ ಮಾಡೋದೇ ಅವ್ರಿಗೆ ಫಸ್ಟ್ ಬೇಸಿಕ್ ಆಗಿ ಅವ್ರಿಗೆ ಹೇಳ್ಕೊಡುವಂಥದ್ದು. ಆಮೇಲೆ ಅವರು ಯಾವಾಗ ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ, ಅಂದ್ರೆ ಅದು ಅವ್ರಿಗೆ ಮಾಡೋದು ಈಸಿ ಆಗ್ಬಿಡುತ್ತೆ, ಆಗ ಅವ್ರಿಗೆ ಎಲ್ಲಾ ಕೆಲಸಗಳನ್ನ ಬಿಟ್ಟು ಬಿಡ್ತಾರೆ, ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅದನ್ನೇ ಅವ್ರಿಗೆ ಅಂದ್ರೆ ಏನು ಕೆಲಸ ಮಾಡದೇ ಇರೋದನ್ನೇ ಅವ್ರಿಗೆ ಹೇಳಿರ್ತಾರೆ. ಮನುಷ್ಯನು ಪರಮೋನ್ನತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆಗೆ ಯೋಗ ಎಂದು ಹೆಸರು. ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸುವ ಏಳಿಗೆ ಇದನ್ನ ಹೋಲಿಸಬಹುದು. ಇದನ್ನ ಒಂದು ಲ್ಯಾಡರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಹೇಗೆ ಅಷ್ಟಾಂಗ ಯೋಗದಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡ್ಕೋತಾರೆ ಅನ್ನೋದನ್ನ ಒಂದು ಲೆವೆಲ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಏಣಿಯು ಜೀವಿ ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರದವರೆಗೆ ಇರುತ್ತೆ. ಲ್ಯಾಡರ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಬೇಸಿಕ್ ಆಗಿ ಒಂದು ಮನುಷ್ಯ ಅವನು ಯಾವಾಗ ಭೂಮಿ ಮೇಲೆ ಎಲ್ಲರ ನಮ್ಮ ಹಾಗೆ ಈ ಏನಂತಾರೆ ಐಹಿಕ ಬದುಕು ಅಂದ್ರೆ ಈ ವರ್ಡ್ಲಿ ಡಿಸೈರ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅದನ್ನ ಆಧ್ಯಾತ್ಮಿಕ ಜೀವನ ಅಂದ್ರೆ ಅದು ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂತಹ ಜ್ಞಾನ ಇರ್ಬೋದು, ಆ ಯೋಗ ಇರ್ಬೋದು, ಆ ಮನಸ್ಸ ಇಂದ್ರಿಯಗಳನ್ನ ನಿಗ್ರಹ ಮಾಡೋದಿರ್ಬೋದು, ಮತ್ತೆ ಅದನ್ನ ಭಗವಂತನಲ್ಲಿ ಸೇವೆಯಲ್ಲಿ ತೊಡಗಿಸುವವರೆಗೆ, ಮತ್ತೆ ಆ ಭಗವಂತನ ಜೊತೆ ಕನೆಕ್ಷನ್ ಪಡ್ಕೊಂಡು ಆ ಪ್ರೀತಿ ವಿನಿಮಯ ಅಂದ್ರೆ ಭಗವಂತನ ಜೊತೆ ಅವರಿಗೆ ಆ ಒಂದು ಮಧುರ ಬಾಂಧವ್ಯ ಅದು ಏರ್ಪಡುವವರಿಗೂ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಏಣಿಯನ್ನು 3 ಭಾಗಗಳಾಗಿ ವಿಂಗಡಿಸಬಹುದು: ಜ್ಞಾನ ಯೋಗ, ಧ್ಯಾನ ಯೋಗ, ಮತ್ತೆ ಭಕ್ತಿ ಯೋಗ. ಮೊದಲಿಗೆ ಜ್ಞಾನ ಯೋಗ ಅಂದ್ರೆ ಗುರುಗಳಿಂದ ನಾವು ಜ್ಞಾನವನ್ನು ಪಡ್ಕೋತೀವಿ, ಯಾವುದು ಹೇಗೆ ಏನು ಅಂತ ತಿಳ್ಕೋತೀವಿ. ನಂತರ ಧ್ಯಾನ ಯೋಗ, ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತೀವಿ. ಆಗ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಭಗವಂತನನ್ನ ಭಗವಂತನಲ್ಲಿ ಸಮಾಧಿ ಅಂದ್ರೆ ಭಗವಂತನ ಜೊತೆ ಕಂಟಿನ್ಯೂಸ್ ಒಂದು ರಿಲೇಶನ್ಶಿಪ್ ನ ಏರ್ಪಡಿಸ್ಕೋತೀವಿ. ಆಮೇಲೆ ಭಕ್ತಿ ಯೋಗ ಬರ್ಲೇಬೇಕು. ನಾವು ಭಕ್ತಿ ಯೋಗಕ್ಕೆ ಬಂದಿಲ್ಲ ಅಂತಂದ್ರೆ ಭಗವಂತನನ್ನ ಪಡ್ಕೊಂಡು
ಅವನ ಜೊತೆ ನಾವು ಹೇಗಿರ್ತೀವಿ ಅನ್ನೋದು ನಮ್ಗೆ ತಿಳಿಯೋದಿಲ್ಲ. ಭಕ್ತಿ ಯೋಗ ಅಂತಂದ್ರೆ ಅಲ್ಲಿ ಭಗವಂತನ ಸೇವೆನ ಮಾಡ್ತೀವಿ, ಭಗವಂತನನ್ನ ಸಂತೋಷ ಪಡಿಸ್ತೀವಿ, ಭಗವಂತನ ಜೊತೆಯಲ್ಲಿ ನಮಗೆ ಒಂದು ಸಂಬಂಧ ಅದು ಏರ್ಪಡುತ್ತೆ. ಏಣಿಯ ಪ್ರಾರಂಭವನ್ನು ಯೋಗಾರುಕ್ಷು ಹಂತವೆಂದು ಅತ್ಯಂತ ಮೇಲಿನ ಮಟ್ಟವನ್ನು ಯೋಗಾರೂಢವೆಂದು ಕರೀತಾರೆ. ಸ್ಟಾರ್ಟಿಂಗ್ ಪ್ರೈಮರಿ ಲೆವೆಲ್ಸ್ ನವರು ಯೋಗಾರುಕ್ಷು ಅಂತ ಕರೀತಾರೆ ಅಷ್ಟಾಂಗ ಯೋಗದಲ್ಲಿ. ಆಮೇಲೆ ಬರುವಂತಹ ಫೈನಲ್ ಸ್ಟೇಜ್ ನ ಯೋಗಾರೂಢ ಅಂತ ಕರೀತಾರೆ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಅಭ್ಯಾಸ ಮಾಡುತ್ತಾ ಪರಮಾತ್ಮನನ್ನು ಧ್ಯಾನಿಸುತ್ತಾ ಇಂದ್ರಿಯ ನಿಯಂತ್ರಣಕ್ಕಾಗಿ ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಸಾಧಿಸಬೇಕು. ಅಷ್ಟಾಂಗ ಯೋಗ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸೆನ್ಸಸ್ ನ ಕಂಟ್ರೋಲ್ ಮಾಡ್ಬೇಕು. ಸೆನ್ಸಸ್ ಮಾತ್ರ ಅಲ್ಲ, ನಮ್ಮ ಮೈಂಡ್ ಕೂಡ ಕಂಟ್ರೋಲ್ ಮಾಡ್ಬೇಕು. ಅದನ್ನ ಮಾಡಿದ್ಮೇಲೆನೆ ನಾವು ಅಷ್ಟಾಂಗ ಯೋಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಕೃಷ್ಣ ಪ್ರಜ್ಞೆ ಮನುಷ್ಯನ ಸದಾ ಕೃಷ್ಣನನ್ನೇ ಕುರಿತು ಚಿಂತಿಸುವುದರಿಂದ ಅವನು ಪ್ರಾರಂಭದಿಂದಲೇ ಧ್ಯಾನದ ನೆಲೆಯ ಮೇಲಿರುತ್ತಾನೆ. ಸದಾ ಕೃಷ್ಣ ಸೇವೆಯಲ್ಲಿ ನಿರತನಾಗಿರುವುದರಿಂದ ಎಲ್ಲಾ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಭಗವಂತನ ಬಗ್ಗೆನೇ ಯಾವಾಗ್ಲೂ ಚಿಂತೆ ಮಾಡ್ತಾ ಇರ್ತಾನೆ. ಈಗ ನಾವು ನೋಡ್ತೀವಿ, ನಿಮ್ ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಎಸ್ಪೆಷಲಿ ಅಮ್ಮ. ಅಪ್ಪದ ನಮ್ಮ ಅಷ್ಟು ಗಮನಿಸೋದಿಲ್ಲ, ಆದ್ರೆ ಅಪ್ಪನೂ ಅಮ್ಮ ಅಷ್ಟೇ, ಇಲ್ಲಾಂದ್ರೆ ಅಮ್ಮಗಿಂತ ಜಾಸ್ತಿನೇ ಅದ್ ಮಾಡ್ತಾ ಇರ್ತಾರೆ. ಏನು ಅಂತಂದ್ರೆ ಅವ್ರಿಗೆ ಅಪ್ಪ ಏನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ಅಪ್ಪ ಏನಕ್ಕೆ ಫ್ಯಾಮಿಲಿ ನೋಡ್ಕೊಬೇಕು, ಅವ್ರ ಇಷ್ಟ ಬಂದಂಗೆ ಆರಾಮಾಗಿರ್ಬೋದಲ್ಲ, ಯಾಕೆ ಅವ್ರೆಲ್ಲ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಇದೆ. ಅಮ್ಮನೂ ಅಷ್ಟೇ, ಎಲ್ಲ ಏನನ್ನೇ ಮಾಡಿದ್ರು ಕೂಡ ನನ್ ಮಗುಗೆ ಇದಿಷ್ಟ, ಈ ಟೈಮ್ಗೆ ಇದ್ ಕೊಡ್ಬೇಕು. ಸ್ಕೂಲ್ ನೀವು ಹೋದ್ಮೇಲೆ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ದು ಥಿಂಗ್ಸ್ ಎಲ್ಲಾದ್ರೂ ನೋಡಿದ್ರಂದ್ರೆ, ನೀವು ಬುಕ್ಸ್ ಬಿಟ್ಟು ಹೋಗಿದ್ದೀರಾ, ಅಲ್ಲಿ ಬಟ್ಟೆ ಇಟ್ಟು ಹೋಗಿರ್ತೀರಾ, ನಿಮ್ದು ಯಾವ್ದಾದ್ರು ಟಾಯ್ಸ್ ಬಿಟ್ಟು ಹೋಗಿರ್ತೀರಾ ಅಂದ್ರೆ ಅದನ್ನ ನೋಡಿದ ತಕ್ಷಣ ನಿಮ್ ಮಮ್ಮಿಗೆ ನೀವೇ ಜ್ಞಾಪನ ಬರ್ತಾ ಇರ್ತೀರಾ. ಹಾಗೆ ಯಾರು ಭಕ್ತ ಇರ್ತಾನೆ ಅವ್ನು ಎಲ್ಲಿ ಏನ್ ನೋಡಿದ್ರು ಕೂಡ ಅವ್ನಿಗೆ ಭಗವಂತನೇ ಕಾಣಿಸ್ತಾ ಇರ್ತಾನೆ, ಅವನ್ಗೆ ರಿಲೇಟೆಡ್ ಆಗಿರೋದೇ ಕಾಣಿಸ್ತಾ ಇರುತ್ತೆ. ಆತರ ಇರೋದ್ರಿಂದ ಏನಾಗುತ್ತೆ, ಅವನು ಪ್ರಾರಂಭದಲ್ಲೇ ಧ್ಯಾನ ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಅಷ್ಟಾಂಗ ಯೋಗದ ಫೈನಲ್ ಸ್ಟೇಜ್ ಏನಿದೆ ಅಂದ್ರೆ ಭಗವಂತನನ್ನ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡುವಂಥದ್ದು, ಅವನನ್ನ ಕಂಟಿನ್ಯೂಸ್ ಆಗಿ ನೆನ್ಸ್ಕೊಳ್ಳುವಂಥದ್ದು. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಕೃಷ್ಣನ ಮೇಲೆ, ಅಮ್ಮ ನಿಮ್ ಮೇಲೆ ಪ್ರೀತಿ ಇಟ್ಟಂಗೆ ಭಕ್ತ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾನೆ ಅಂದ್ರೆ ಅವನು ಯೋಚನೆ ಮಾಡೋಂಗಿಲ್ಲ. ಅಂದ್ರೆ ನಾನು ಇವಾಗ ಯೋಚನೆ ಮಾಡ್ಬೇಕು, ಭಗವಂತನ ನೆನಪಿಸ್ಕೋಬೇಕು ಅಂತ ಹೇಳೋಂಗೆ ಇಲ್ಲ. ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ಅವನ್ಗೆ ನೋಡಿದ ಕಡೆ ಎಲ್ಲ ಭಗವಂತನ ವಿಷಯಗಳೇ ನೆನ್ಪು ಬರುತ್ತೆ. ಏನ್ ನೋಡಿದ್ರು ಕೂಡ ಅವನ್ಗೆ ಭಗವಂತನ ಜೊತೆ ಅದು ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗೆ ಇರೋದ್ರಿಂದ ಅವನು ಯಾವಾಗ್ಲೂ ಧ್ಯಾನದಲ್ಲೇ ಇರ್ತಾನೆ. ಸದಾ ಕೃಷ್ಣ ಸೇವೆಯಲ್ಲಿ ನಿರತನಾಗಿರುವುದರಿಂದ ಎಲ್ಲಾ ಐಹಿಕ ಕಾರ್ಯಗಳನ್ನ ನಿಲ್ಲಿಸಿದ್ದಾನೆ. ಅವನು ಯಾವಾಗ್ಲೂ ಭಗವಂತನ ಸೇವೆಯಲ್ಲೇ ತೊಡಗಿರೋದ್ರಿಂದ ಅವನಿಗೆ ಯಾವುದೇ ಸೆಲ್ಫಿಶ್ ಡಿಸೈರ್ಸ್ ಇರಲ್ಲ. ಸುಮಾರು ಸತಿ ನಾವು ನೋಡ್ತೀವಿ, ಅಪ್ಪ ಅಮ್ಮನೂ ಹಾಗೆ ಇರ್ತಾರೆ ಮನೆಯಲ್ಲಿ, ಅವ್ರಿಗೂ ಕೂಡ ಏನಾದ್ರು ಒಂದು ಆಸೆಗಳು ಇರುತ್ತೆ. ಆದ್ರೆ ನಿಮ್ಮ ಆಸೆಗಳನ್ನ ಈಡೇರಿಸೋದು ಅವ್ರಿಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋವಾಗ ಏನ್ ಮಾಡ್ತಾರೆ, ಅವರ ಆಸೆಗಳನ್ನ ಸೈಡ್ಗಿಡ್ತಾರೆ, ಅಂದ್ರೆ ಅದನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾರೆ. ಆಧ್ಯಾತ್ಮಿಕ ಪ್ರಗತಿಯ ಏಣಿ ಅದು ಹೇಗಿದೆ ಅಂತ ನೋಡ್ತಾ ಇದ್ವಿ. ಅಂದ್ರೆ ನಾವು ಹೇಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಹೊಂದಬಹುದು ಅನ್ನೋದನ್ನ ಫಸ್ಟ್ ಹಂತ ಅದನ್ನ ಕರ್ಮಕಾಂಡ ಅಂತ ಕರೀತಾರೆ. ಕರ್ಮಕಾಂಡ ಅಂದ್ರೆ ಏನು ಅಂದ್ರೆ ಫಲಾಪೇಕ್ಷಿತ ಕರ್ಮವನ್ನು ಮಾಡುವವನು, ಸ್ವರ್ಗೀಯ ಗ್ರಹಗಳಿಗೆ ಉನ್ನತಿಗಾಗಿ ಆಚರಣೆಗಳನ್ನು ನಡೆಸುವುದು, ಮತ್ತೆ ಧರ್ಮ ಗ್ರಂಥಗಳಿಗೆ ಅನುಗುಣವಾಗಿ ನಿಯಂತ್ರಿತ ಇಂದ್ರಿಯ ತೃಪ್ತಿ. ಅಂದ್ರೆ ನಮ್ಗೆ ಸೆನ್ಸ್ ಗ್ರಾಟಿಫಿಕೇಶನ್ ಇದೆ, ಅಂದ್ರೆ ನಮ್ಗೆ ಇನ್ನ ಆಸೆಗಳು ಇದೆ. ಆದ್ರೆ ಆ ಆಸೆಗಳನ್ನ ನಾವು ಹೇಗೆ ಈಡೇರಿಸ್ಕೊಳ್ಬಹುದು ಅನ್ನೋದಕ್ಕೂ ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಈ ವೇದಗಳಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ನಿನ್ಗೆ ಆಸೆ ಇದೆ ಅಂತಂದ್ರೆ ಅದನ್ನ ನೀನು ಈ ತರ ಮಾಡ್ಬೋದು, ಅಂದ್ರೆ ಯಾವ ತರ ಮಾಡಿದ್ರೆ ಅದು ಧರ್ಮದ ಮಾರ್ಗ ಆಗುತ್ತೆ. ನೀನ್ ಆತರ ಮಾಡ್ದಿರಾ ನಿನ್ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನೀನು ಈಗ ನಿನ್ಗೆ ಏನಾದ ಒಂದು ಇಷ್ಟ ಆಗಿದೆ ಅಂತಂದ್ರೆ ನೀನೋಗಿ ಅಪ್ಪ ಅಮ್ಮಗೆ ಹೇಳಿದ್ರೆ ಅವ್ರು ನಿಮ್ಗೆ ಕೊಡಿಸ್ತಾರೆ. ಅದು ರೈಟ್ ವೇ ಆಫ್ ಆಸೆನ ಈಡೇರಿಸ್ಕೊಡೋದು. ಆತರ ಅಪ್ಪ ಅಮ್ಮಗ್ ಹೋಗಿ ಕೇಳ್ದಿರಾ ಯಾರ ಹತ್ರನೋ ಇದೆ ನಿನ್ಗದ್ ಇಷ್ಟ ಆಗಿದೆ ಅಂತ ನೀನ್ ಅವ್ರ ಹತ್ರದಿಂದ ಕದ್ಕೊಂಡ್ ಬಂದಿ ಇಟ್ಕೋತೀಯ ಅಂತಂದ್ರೆ ಅದು ರಾಂಗ್ ವೇ ಆಫ್ ಏನದು ಸೆನ್ಸ್ ಗ್ರಾಟಿಫಿಕೇಶನ್. ನೀನು ಅದನ್ನ ತಪ್ಪು ಮಾಡ್ತಾ ಇದೀಯ ಅಂತ. ಆತರ ಸರಿ ತಪ್ಪನ್ನ ತಿಳ್ಕೊಡು. ಸರಿಯಾದ ರೀತಿಯಲ್ಲಿ ನಿನ್ಗೆ ಆಸೆ ಇದೆ, ಅದು ಆಸೆ ಬಿಡಕ್ಕಾಗ್ತಾ ಇಲ್ಲ, ಆದ್ರೆ ನಿನ್ಗೆ ಅದನ್ನ ಹೇಗೆ ಪಡ್ಕೋಬೇಕು ಅನ್ನೋದು ನಿನ್ಗೆ ಗೊತ್ತಿರ್ಬೇಕು. ಅಂದ್ರೆ ಅದನ್ನ ನೀನು ರೈಟ್ ವೇನಲ್ಲೇ ಪಡ್ಕೋಬೇಕು. ಅಂದ್ರೆ ಅದನ್ನ ಮನೆಯಲ್ಲಿ ಹೇಳಿ ಅವರಿಂದ ಕೇಳಿ ಅದನ್ನ ಪಡ್ಕೊಳ್ಳುವಂಥದ್ದು, ತಪ್ಪಾದ ದಾರಿನಲ್ಲಿ ಅದನ್ನ ಪಡ್ಕೋಬಾರ್ದು ಅನ್ನೋದನ್ನ ಇಲ್ಲಿ ಕರ್ಮಕಾಂಡ ಅಂತ ಹೇಳ್ತಾರೆ. ಕರ್ಮ ಫಲವನ್ನ ತ್ಯಜಿಸುವುದು ಕರ್ಮಯೋಗ. ಅಂದ್ರೆ ನಿಷ್ಕಾಮ ಕರ್ಮ ಅಂದ್ರೆ ನಿನ್ಗೆ ಏನೋ ಒಂದು ಮಾಡ್ತಾ ಇದ್ಯಾ, ಆ ಕೆಲಸ ಯಾರಿಗಾಗಿ ಮಾಡ್ತಾ ಇದ್ಯಾ, ಭಗವಂತನಿಗಾಗಿ ಮಾಡ್ತಾ ಇದ್ಯಾ, ಮತ್ತೆ ನಿನಗೆ ಅದರ ಫಲದಲ್ಲಿ ಯಾವುದೇ ಇಚ್ಛೆ ಇಲ್ಲ. ಈಗ ನೀನು ಸ್ಕೂಲ್ಗೆ ಹೋಗ್ತಾ ಇದೀಯಾ, ಅಲ್ಲಿ ಸ್ಟಡೀಸ್ ಮಾಡ್ತಾ ಇದೀಯಾ,
ತುಂಬಾ ಎಫರ್ಟ್ ಹಾಕಿ ಸ್ಟಡೀಸ್ ಮಾಡ್ತಾ ಇದೀಯಾ, ಆದ್ರೆ ಅದರದ ರಿಸಲ್ಟ್ ಮೇಲೆ ನಿನ್ಗೆ ಯಾವ್ದು ಕಂಟ್ರೋಲ್ ಇಲ್ಲ. ಆ ರಿಸಲ್ಟ್ ಅದು ಏನ್ ಬರ್ಬೋದು ಅದ್ರ ಮೇಲೆ ನಿನ್ಗೆ ಅಷ್ಟು ಕಂಟ್ರೋಲ್ ಇಲ್ಲ. ಓದೋದು ಬರೆಯೋದು ಅಲ್ಲಿವರೆಗೂನೆ ನೀನ್ ಮಾಡಕ್ ಸಾಧ್ಯನೇ ಹೊರತು ರಿಸಲ್ಟ್ ನೀನ್ ಅನ್ಕೊಂಡಿದ್ದೆ ಬರ್ಬೇಕು ಅಂತಂದ್ರೆ ಅದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನೇ ಇಲ್ಲಿ ಕರ್ಮಯೋಗ ಅಥವಾ ನಿಷ್ಕಾಮ ಕರ್ಮಯೋಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಫಲಗಳನ್ನ ತ್ಯಾಗ, ಬ್ರಹ್ಮನ್ ಕುರಿತು ಊಹಾತ್ಮಕ ಜ್ಞಾನ ಮತ್ತೆ ತಪಸ್ಸು, ಅದನ್ನ ಜ್ಞಾನ ಯೋಗ ಅಂತ ಇಲ್ಲಿ ಕರೀತಾ ಇದ್ದಾರೆ. ಜ್ಞಾನ ಯೋಗದಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಕರ್ಮ ಫಲಗಳನ್ನು ತ್ಯಾಗ ಮಾಡ್ತಾರೆ. ಫಸ್ಟ್ ಅವರು ಏನು ಕೆಲಸ ಮಾಡ್ತಾ ಇದಾರೆ ಅದ್ರ ರಿಸಲ್ಟ್ ಅನ್ನೆಲ್ಲ ಭಗವಂತನಿಗೆ ಬಿಟ್ಬಿಡ್ತಾ ಇದಾರೆ. ಮತ್ತೆ ಬ್ರಹ್ಮನನ್ನು ಕುರಿತು ಊಹಾತ್ಮಕ ಜ್ಞಾನ, ಅದೇ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಭಗವಂತನ ಬಗ್ಗೆ ಜ್ಞಾನವನ್ನು ಪಡ್ಕೋತಾ ಇದ್ದಾರೆ. ಗುರುಗಳ ಮೂಲಕ ಭಗವಂತನ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಾರೆ. ಮತ್ತೆ ತಪಸ್ಸನ್ನ ಮಾಡ್ತಾ ಇದ್ದಾರೆ. ತಪಸ್ಸು ಅಂತಂದ್ರೆ ಏನು ಅಂತಂದ್ರೆ, ತಪಸ್ಸು ಅಂದ್ರೆ ನಿಮ್ಗೆ ಏನೋ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ, ಅದನ್ನ ಪಡ್ಕೊಳ್ಳೋದಕ್ಕೆ ನೀವು ವಾಲಂಟಿಯರ್ ಆಗಿ ಒಂದು ಕಷ್ಟನ ತಗೋತಾ ಇದ್ರ. ಅಂದ್ರೆ ಇವಾಗ ನಿಮ್ಗೆ ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ಅದರಲ್ಲಿ ನೀವು ತುಂಬಾ ಪರ್ಸೆಂಟೇಜ್ ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮಾರ್ಕ್ಸ್ ಜಾಸ್ತಿ ಬರ್ಬೇಕು ಅಂತಂದ್ರೆ ನೀವು ಇವತ್ತು ನೈಟ್ ಎಲ್ಲ ಓದ್ಬೇಕಾಗ್ಬಹುದು, ಅಥವಾ ನಾಳೆ ಬೆಳಿಗ್ಗೆ ಬೇಗ ಎದ್ದು ಓದ್ಬೇಕಾಗಿ ಬರ್ಬೋದು. ಆತರ ನೀವು ನಿದ್ದೆನ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ನಿದ್ದೆನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ. ಅಥವಾ ನಿಮ್ಗೆ ಊಟ ಮಾಡ್ಬೇಕು ಅಂದ್ರೆ ಓದ್ತಾನೆ ಊಟ ಮಾಡ್ತಾ ಇರ್ತೀರಿ. ನೀವು ಮುಂಚೆ ಏನ್ ಮಾಡ್ತಾ ಇದ್ರಿ ಅಂದ್ರೆ ಟಿವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಊಟ ಮಾಡ್ತಾ ಇರ್ತೀರಾ. ಎಕ್ಸಾಮ್ ಟೈಮಲ್ಲಿ ಏನ್ ಮಾಡ್ತೀರಾ, ಬುಕ್ ಇಟ್ಕೊಂಡು ಬುಕ್ಕಲ್ಲಿ ಓದ್ತಾ ಊಟ ಮಾಡ್ತಾ ಇರ್ತೀರಾ. ಹಾಗೆ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀರಾ. ಅದನ್ನೇ ಇಲ್ಲಿ ತಪಸ್ಸು ಅಂತ ಕರೀತಾರೆ. ಹಾಗೆ ಯಾರು ಯೋಗಿಗಳಿರ್ತಾರೆ ಅವರು ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಯಾಕೆ ಮಾಡ್ತಾರೆ ಅಂದ್ರೆ ಅದರಿಂದ ಅವ್ರಿಗೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಕಾರಣದಿಂದ ತಪಸ್ಸನ್ನ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದು ಕರ್ಮ ಫಲಗಳ ತ್ಯಾಗ, ಜ್ಞಾನ, ಅಷ್ಟಾಂಗ ಯೋಗದ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣ, ಹೃದಯದೊಳಗಿರುವ ಪರಮಾತ್ಮನ ಮೇಲೆ ಧ್ಯಾನ. ಇಲ್ಲಿ ಅವರು ಫಸ್ಟ್ ಕರ್ಮಫಲ ತ್ಯಾಗ ಆಯ್ತು, ಭಗವಂತನ ಬಗ್ಗೆ ಜ್ಞಾನ ಪಡ್ಕೊಂಡಿದ್ದಾಯ್ತು, ಮತ್ತೆ ಅಷ್ಟಾಂಗ ಯೋಗದ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣ ತಪಸ್ಸು ಮಾಡಿದ್ದಾಯ್ತು. ಈಗ ಅವ್ರಿಗೆ ಏನ್ ಸಿಗ್ತಾ ಇದೆ, ಪರಮಾತ್ಮನ ಮೇಲೆ ಅವ್ರಿಗೆ ಧ್ಯಾನ ಮಾಡೋದಕ್ಕೆ ಆಗ್ತಾ ಇದೆ, ಭಗವಂತನನ್ನ ಅವರು ನೋಡಕ್ಕೆ ಸಾಧ್ಯ ಆಗ್ತಾ ಇದೆ. ಅದನ್ನೇ ಅಷ್ಟಾಂಗ ಯೋಗ ಅಂತ ಕರೀತಾ ಇದ್ದಾರೆ. ಭಗವಂತ ಶ್ರೀಕೃಷ್ಣನಿಗೆ ಪ್ರೇಮಪೂರ್ವಕ ಭಕ್ತಿ ಸೇವೆ, ಕಂಟಿನ್ಯೂಸ್ ಆಗಿ ಭಗವಂತನ ನೋಡಿದ್ದಾಯ್ತು. ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಆ ಭಗವಂತನಿಗೆ ಪ್ರೀತಿಯಿಂದ ಸೇವೆಗಳನ್ನು ಮಾಡ್ಬೇಕು. ಅದನ್ನೇ ಭಕ್ತಿ ಯೋಗ ಅಂತ ಕರೀತಾರೆ. ಹೀಗೆ ನಾವು ಭಗವಂತನ ಜೊತೆ ಒಂದು ಕನೆಕ್ಟಿವಿಟಿ ನಮ್ಗೆ ಸಿಗುತ್ತೆ. ಇದನ್ನೇ ಇಲ್ಲಿ ಹಂತಗಳಲ್ಲಿ ಅಂದ್ರೆ ಏಣಿ ಅಂತ ನಾವು ನೋಡಿದ್ವಲ್ಲ, ಹಾಗೆ ಲ್ಯಾಡರ್ ಒಂದಾದ್ಮೇಲೆ ಒಂದು ಸ್ಟೆಪ್ಸ್ ಇರುತ್ತೆ, ಹಾಗೆ ನಾವು ನೋಡ್ತಾ ಇದೀವಿ. ಯದಾ ಹೀರೇಂದ್ರಿಯಾರ್ಥೇಷು ನ ಕರ್ಮಸ್ವನು ಷಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು, ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆ ಕರ್ಮದಲ್ಲಿ ತೊಡಗದೇ ಇರಬಹುದು. ಇಂತಹ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳುತ್ತಾರೆ. ಅಂದ್ರೆ ಅವನಿಗೆ ಯಾವುದೇ ಸೆನ್ಸ್ ಗ್ರಾಟಿಫಿಕೇಶನ್ ಇಲ್ಲ, ಮತ್ತೆ ಅವನು ಯಾವುದು ಕೆಲಸಗಳನ್ನ ಸೆಲ್ಫ್ ಗ್ರಾಟಿಫಿಕೇಶನ್ ಇರುವಂತ ಕೆಲಸಗಳನ್ನ ಅವನು ಮಾಡ್ತಾ ಇಲ್ಲ. ಮತ್ತೆ ಅವನು ಯಾವ ಸ್ಥಿತಿನಲ್ಲಿದ್ದಾನೆ ಅಂತಂದ್ರೆ ಅದನ್ನ ಯೋಗಾರೂಢ ಅಂದ್ರೆ ಕೆಲಸಗಳನ್ನೇ ಮಾಡೋದನ್ನ ನಿಲ್ಲಿಸ್ಬಿಡ್ತಾನೆ. ಅದನ್ನ ಯೋಗಾರೂಢ ಅಂತ ಹೇಳಿ ಕರೀತಾ ಇದ್ದಾರೆ. ಯೋಗಾರೂಢ ಅಂದ್ರೆ ಕರ್ಮವನ್ನು ತ್ಯಜಿಸುವುದು. ಯೋಗಿಯು ತನ್ನ ಹಿತೈಷಿಗಳು, ವೈರಿಗಳು, ಪುಣ್ಯಾತ್ಮರು, ಪಾಪಿಗಳನ್ನ ಸಮಾನವಾಗಿ ಪರಿಗಣಿಸುವ ಹಂತವನ್ನು ತಲುಪಿದಾಗ ನಿಷ್ಕಾಮ ಕರ್ಮ ಯೋಗವನ್ನು ತ್ಯಜಿಸಬಹುದು. ನಿಷ್ಕಾಮ ಕರ್ಮ ಅಂತಂದ್ರೆ ಯಾವುದೇ ಆಸೆಗಳು ಅಂದ್ರೆ ಅದ್ರದ್ದು ರಿಸಲ್ಟ್ ಅಲ್ಲಿ ಯಾವುದೇ ಆಸೆಗಳು ಇಟ್ಕೊಂಡಿರೋ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಯಾರ ಯೋಗಿ ಇದ್ದಾನೆ ಅವನು ಎಲ್ಲರನ್ನ ಈಕ್ವಲ್ ಆಗಿ ನೋಡ್ತಾ ಇದ್ದಾನೆ. ಅವನಿಗೆ ಯಾರು ಫ್ರೆಂಡ್ಸ್ ಎನಿಮೀಸು ಆತರ ಎಲ್ಲ ಏನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ, ಎಲ್ಲರನ್ನ ಕೂಡ ಈಕ್ವಲ್ ಆಗಿ ನೋಡ್ತಾ ಇರೋ ಅಂತ ಸ್ಟೇಜ್ಗೆ ಬಂದಾಗ ಅವನ್ ಏನ್ ಮಾಡ್ತಾನೆ, ಎಲ್ಲಾ ಕೆಲಸಗಳನ್ನು ಕೂಡ ಮಾಡೋದು ಬಿಟ್ಟು ಬಿಡ್ತಾನೆ. ಅದು ಅಷ್ಟಾಂಗ ಯೋಗದಲ್ಲಿ. ಯೋಗಾರೂಢ ಹಂತ ಕರ್ಮವನ್ನು ತ್ಯಜಿಸುವುದು. ಯೋಗಾರುಕ್ಷು ಅಂತಂದ್ರೆ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೇಗಿರ್ತಾರೆ, ವೈರಾಗ್ಯ, ಪರಿಶುದ್ಧ ಹಾಗೂ ಮುಂದುವರೆದಿರದ ಕಾರಣ ಅವ್ರ ಕರ್ಮವನ್ನ ಮಾಡಬೇಕು. ಆದ್ರೆ ಅವ್ರಿಗೆ ಇನ್ನ ಅಷ್ಟು ವೈರಾಗ್ಯ ಅನ್ನೋದು ಅದು ಮತ್ತೆ ಪಾಪಗಳಿಂದ ಅವರು ಇನ್ನ ವಿಮೋಚನೆಯನ್ನ ಪಡೆದಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ, ಫಲಪ್ರದ ಫಲಿತಾಂಶಗಳಿಂದ ನಿರ್ಲಿಪ್ತತೆಯನ್ನ ಬೆಳೆಸ್ಕೊಳ್ತಿದ್ದಾನೆ. ಅಂದ್ರೆ ಅವನು
ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾನೆ, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೆನ್ಸ್ಗಳನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂಥದ್ದು ಆತರ ಮಾಡೋದಕ್ಕೆ ಅವನು ಶುರು ಮಾಡಿದ್ದಾನೆ. ಕರ್ಮಯೋಗವನ್ನು ಮಾಡುತ್ತಿದ್ದು ಸ್ವಲ್ಪ ಸಮಯ ಆಸನಗಳನ್ನ ಅಭ್ಯಾಸ ಮಾಡ್ತಾನೆ. ಬಹುಶಃ ಪ್ರಾಣಾಯಾಮ ಅಂದ್ರೆ ಅವನು ಇನ್ನು ಕಲಿತಾ ಇರೋ ಸ್ಟೇಜ್ ಅಲ್ಲಿ ಇರೋದ್ರಿಂದ ಅವನು ಈಗ ಏನ್ ಮಾಡ್ತಾ ಇದ್ದಾನೆ, ಹೇಗೆ ಕುತ್ಕೊಬೇಕು, ಆಸನಗಳನ್ನ ಹೇಗೆ ಹಾಕ್ಬೇಕು, ಪ್ರಾಣಾಯಾಮ ಹೇಗೆ ಮಾಡ್ಬೇಕು, ಈ ತರ ಅವನು ಆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಲಿಯೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನಾವು ತೋರಿಸಿದ್ದಾರೆ ಹೇಗೆ ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ ಅನ್ನೋದಕ್ಕೆ ಕಂಪೇರ್ ಮಾಡ್ತಾ ಇದಾರೆ. ಒಂದ್ ಮಗು ಅದು ಫಸ್ಟ್ ಅಂಬೆಗಾಲಿಡುತ್ತೆ, ಆಮೇಲೆ ನಿಂತ್ಕೊಳ್ಳೋಕೆ ಟ್ರೈ ಮಾಡುತ್ತೆ, ಆಮೇಲೆ ನಿಧಾನವಾಗಿ ನಡೆಯೋದಕ್ಕೆ ಹೋಗುತ್ತೆ. ಅದೇ ತರ ಈ ಅಷ್ಟಾಂಗ ಯೋಗದಲ್ಲಿ ಒಂದೊಂದು ಸ್ಟೇಜಸ್ ಇದೆ. ಮತ್ತೆ ಯೋಗಾರೂಢ ಇದು ಅವ್ನು ಮೆಚ್ಯೂರ್ಡ್ ಸ್ಟೇಜ್. ಅಲ್ಲಿ ಹೇಗಿರ್ತಾನೆ ಅಂತಂದ್ರೆ ಇಂದ್ರಿಯ ತೃಪ್ತಿಯನ್ನು ಬಯಸೋದಿಲ್ಲ. ಅವನಿಗೆ ಈಗ ಸೆನ್ಸ್ ಗ್ರಾಟಿಫಿಕೇಶನ್ ಸ್ವಲ್ಪನೂ ಇಲ್ಲ. ಫಲಪ್ರದ ಕಾರ್ಯಗಳಲ್ಲಿ ತೊಡಗೋದಿಲ್ಲ. ಅವನಿಗೆ ಯಾವ್ದೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಅಂತಾರೆ, ಆ ಯಾವ್ದು ಕೆಲಸಗಳನ್ನು ಅವನು ಮಾಡಕ್ಕೂ ಹೋಗೋದಿಲ್ಲ. ಎಲ್ಲಾ ಭೌತಿಕ ಆಸೆಗಳನ್ನ ತ್ಯಜಿಸಿದ್ದಾನೆ. ಅವನಿಗೆ ಯಾವ ಏನಂತಾರೆ ಡಿಸೈರ್ಸ್ ಅನ್ನೋದೇ ಇಲ್ಲ. ಮತ್ತೆ ನಿಗದಿತ ಕರ್ತವ್ಯವನ್ನ ತ್ಯಜಿಸಲು ಅನುಮತಿ ಇರುತ್ತದೆ. ಅಂದ್ರೆ ಅವನು ಯಾವ ಕೆಲಸಗಳು ಅವನಿಗೆ ಕರ್ತವ್ಯ ಅಂತ ಇಲ್ಲ, ಎಲ್ಲಾ ಕರ್ತವ್ಯಗಳನ್ನು ಅವನು ನಿಲ್ಲಿಸಿರ್ತಾನೆ. ಪೂರ್ಣ ಸಮಯ ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಅಂದ್ರೆ ಅವರು ಕಂಪ್ಲೀಟ್ ಆಗಿ ಯಾವಾಗ್ಲೂ ಕೂಡ ಯೋಗಾಭ್ಯಾಸ ಮಾಡ್ತಾರೆ. ಅಂದ್ರೆ ಆಸನ ಹಾಕುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಮತ್ತೆ ಅವನಿಗೆ ಇದನ್ನ ಮಾಡೋದಕ್ಕೆ ಪೂರ್ತಿ ಜ್ಞಾನ ಕೂಡ ಇದೆ. ಹೇಗೆ ಮಾಡ್ಬೇಕು ಅನ್ನೋದು ಅವ್ನಿಗೆ ಈಗಾಗ್ಲೇ ಅರ್ಥನೂ ಆಗಿದೆ. ಉದ್ಧಾರೇದಾತ್ಮನಾತ್ಮಾನಾಂ ನಾತ್ಮಾನಾಂ ವಸಾದಯೇತ್. ಆತ್ಮೈವ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಶತ್ರು. ನಾವು ಇದನ್ನ ನೋಡಿರ್ತೀವಿ ಸುಮಾರು ಸತಿ. ನಮ್ಗೆ ಎರಡು ತರ ಮೈಂಡ್ ಇರುತ್ತೆ. ಒಂದು ನಮಗೆ ಒಳ್ಳೇದನ್ನ ಮಾಡು ಅಂತ ಹೇಳುತ್ತೆ, ಇನ್ನೊಂದು ನಮ್ಮನ್ನ ರಾಂಗ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಮೈಂಡ್ ಅಲ್ಲಿ ಡ್ಯುಯಾಲಿಟಿ ಇರೋದಿರುತ್ತೆ. ಅದು ಒಂದ್ಸತಿ ಒಳ್ಳೇದನ್ನ ಹೇಳುತ್ತೆ, ಇನ್ನೊಂದ್ಸಲಿ ನಮ್ಗೆ ಕೆಟ್ಟದನ್ನ ಹೇಳ್ಕೊಡ್ತಾ ಇರುತ್ತೆ. ಹಾಗೆ ಮೈಂಡ್ ಒಂದ್ಸಲ ಎನಿಮಿ ಆಗುತ್ತೆ, ಇನ್ನೊಂದ್ಸಲ ಫ್ರೆಂಡ್ ಆಗುತ್ತೆ. ಮನಸ್ಸು ಮಿತ್ರನೋ ಅಥವಾ ಶತ್ರುವೋ ಅದು ಈ ಕಡೆ ನೋಡ್ತಾ ಇದೀವಿ. ಇಲ್ಲಿ ಏಂಜಲ್ ತರ ಅದು ಎಲ್ಲ ಒಳ್ಳೇದನ್ನ ತಿಳಿಸ್ತಾ ಇದ್ರೆ, ಈ ಕಡೆ ಅದು ಡೆವಿಲ್ ತರ ಬಂದು ಬರೀ ನಿನ್ಗೆ ಕೆಟ್ಟದನ್ನ ಹೇಳ್ಕೊಡ್ತಾ ಇದೆ. ಆತರ ತಪ್ಪು ದಾರಿನ ಅದು ಹೇಳ್ಕೊಡ್ತಾ ಇದೆ. ಹೀಗೆ ಮನಸ್ಸು ಅದು ಒಂದ್ಸಲಿ ಫ್ರೆಂಡ್ ಆಗುತ್ತೆ, ಇನ್ನೊಂದ್ಸತಿ ಎನಿಮಿ ಆಗುತ್ತೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವ ವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವರಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತೆ. ಅಂದ್ರೆ ಮೈಂಡ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಯಾವಾಗ ನಾವು ಮೈಂಡ್ ಕಂಟ್ರೋಲ್ ಮಾಡ್ತೀವಿ, ಆಗ ಆ ಮೈಂಡ್ ನಾವ್ ಹೇಳ್ದಾಗೆ ಕೇಳುತ್ತೆ. ನಾವು ಮೈಂಡ್ ಕಂಟ್ರೋಲ್ ಮಾಡಕ್ ಆಗದೆ ಹೋದಾಗ ಏನಾಗುತ್ತೆ, ಆ ಮೈಂಡು ಅದಕ್ಕೆ ಬಂದ ಹಾಗೆ ನಮ್ಮನ್ನ ಮಾಡಿಸುತ್ತೆ. ಅದು ನಮಗೆ ರಾಂಗ್ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟು ನಮ್ಮನ್ನ ತಪ್ಪು ದಾರಿಯಲ್ಲಿ ನಡೆಸ್ಬಿಡುತ್ತೆ. ಅದಕ್ಕೆ ನಾವು ಮೈಂಡ್ ಅನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಈ ಅಷ್ಟಾಂಗ ಯೋಗಿಗಳು ಇದನ್ನ ಬಲವಂತವಾಗಿ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಮೈಂಡ್ ಅನ್ನ ಭಗವಂತನ ಕೆಲಸದಾಗ ತೊಡಗಿಸಿದಾಗ ಅದೇನ್ ಮಾಡುತ್ತೆ, ಅಲ್ಲಿ ಅದು ಏನು ತಪ್ಪು ಮಾಡಕ್ಕೆ ಆಗೋದಿಲ್ಲ. ಅದರಿಂದ ಅದು ಯಾವಾಗ್ಲೂ ಭಗವಂತನ ಕೆಲಸ ಮಾಡ್ತಾ ಇರೋದ್ರಿಂದ ಆ ಮೈಂಡ್ ಯಾವಾಗ್ಲೂ ನಮಗೆ ಫ್ರೆಂಡ್ಲಿ ಆಗೇ ಇರುತ್ತೆ. ಆದ್ರೆ ಈ ಅಷ್ಟಾಂಗ ಯೋಗದಲ್ಲಿ ಅವರು ಅದನ್ನ ಫೋರ್ಸ್ಫುಲಿ ಮಾಡ್ತಾರೆ. ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರನಾಗಿರುವನೆಂದು ಮತ್ತು ಯೋಗಿ ಎಂದು ಹೇಳುತ್ತಾರೆ. ಇಂತಹ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ. ಮಣ್ಣಾಗಲಿ, ಕಲ್ಲಾಗಲಿ ಅಥವಾ ಚಿನ್ನವಾಗಲಿ ಎಲ್ಲವನ್ನೂ ಆತನು ಒಂದೇ ರೀತಿಯಲ್ಲಿ ಕಾಣುತ್ತಾನೆ. ಅಂದ್ರೆ ಯಾರು ಮೈಂಡ್ ಕಂಟ್ರೋಲ್ ಮಾಡಿದ್ದಾನೆ ಅಂತವನಿಗೆ ಯಾವ ತರ ಇರುತ್ತೆ ಅಂದ್ರೆ, ಅವನು ಭಗವಂತನಲ್ಲಿ ಯಾವಾಗ್ಲೂ ಕೂಡ ಅವನ ಮೈಂಡ್ ಅದು ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಭಗವಂತನನ್ನೇ ಯೋಚನೆ ಮಾಡ್ತಾ ಇರೋದ್ರಿಂದ ಅವನಿಗೆ ಇದ್ಯಾವುದು ಇರೋದಿಲ್ಲ. ಅಂದ್ರೆ ಅವನಿಗೆ ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನೋದು ಯಾವ ಮಟ್ಟಕ್ಕೆ ಇರೋದಿಲ್ಲ ಅಂತಂದ್ರೆ, ಅವನ್ ಇದು ಯಾವ್ದನ್ನು ಕೂಡ ಸೀರಿಯಸ್ ಆಗಿ ತಗೊಳೋದಿಲ್ಲ. ಅಂದ್ರೆ ಅವನಿಗೆ ಗೋಲ್ಡ್ ಇಟ್ರು ಸರಿ, ಅಲ್ಲಿ ಕಲ್ಲಿಟ್ರು ಸರಿ, ಅವ್ನಿಗೆ ಅದು ಯಾವ್ದ್ರ ಮೇಲೂ ಕೂಡ ಅಟ್ರಾಕ್ಷನ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಅವ್ನಿಗೆ ಗೊತ್ತಿರುತ್ತೆ ಇದೆಲ್ಲ ಇವಾಗ ಇದೆ, ಆದ್ರೆ ಅದು ಯಾವಾಗ್ಲೂ ನನ್ನ ಜೊತೆ ಇರೋದಿಲ್ಲ.
ಅಂದ್ರೆ ನಾನು ಅದನ್ನ ಎತ್ಕೊಂಡು ನಾವು ಹೋಗಿದ್ ಕಡೆ ಎಲ್ಲ ಅದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾನು ಒಂದಿನ ಈ ಭೂಮಿಯನ್ನ ಬಿಟ್ಟು ನಾನು ಭಗವಂತನ ಹತ್ರ ಹೋಗೋವಾಗ ನಾನು ಇದು ಯಾವ್ದನ್ನು ತಗೊಂಡು ಹೋಗೋದಂಥದ್ದಲ್ಲ. ಅದಕ್ಕೆ ಅವನಿಗೆ ಅದ್ರ ಮೇಲೆ ಯಾವ್ದು ಇಂಟ್ರೆಸ್ಟ್ ಅನ್ನೋದು ಉಳಿಯೋದಿಲ್ಲ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯರಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನ ಅಪಮಾನಗಳು ಎಲ್ಲವೂ ಒಂದೇ. ಯಾರು ಮೈಂಡ್ ಕಂಟ್ರೋಲ್ ಮಾಡಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಯೋಗಿಗಳು ಅಂತಂದ್ರೆ ಅವರಲ್ಲಿ ಯಾವುದು ಡ್ಯುಯಾಲಿಟಿ ಅನ್ನೋದಿರೋದಿಲ್ಲ. ಅವರು ಇವತ್ತು ನಾನು ಅನ್ಕೊಂಡಂಗ ಆಯ್ತು ಅಂತ ಖುಷಿನೂ ಪಡೋದಿಲ್ಲ, ಅಥವಾ ಇವತ್ತು ನಾನು ಅನ್ಕೊಂಡಿದ್ದು ಆಗ್ಲಿಲ್ಲ ಅಂತ ಅವ್ರು ದುಃಖನೂ ಪಡೋದಿಲ್ಲ. ಮತ್ತೆ ಅವರು ಯಾರಾದ್ರೂ ಅವ್ರಿಗೆ ಹೊಗಳ್ತಾ ಇದ್ರೆ ಅವ್ರಿಗೆ ಖುಷಿನೂ ಆಗೋದಿಲ್ಲ. ಯಾರಾದ್ರೂ ಅವ್ರನ್ನ ಬಂದು ತೆಗಳಿದ್ರು ಕೂಡ ಅವ್ರಿಗೇನು ಬೇಜಾರಾಗೋದಿಲ್ಲ. ಅವ್ರು ಎಲ್ಲದನ್ನು ಕೂಡ ಈಕ್ವಲ್ ಆಗಿ ತಗೊಳ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಇದೆಲ್ಲವೂ ಹೀಗೆ ಆಗ್ತಾ ಇರುತ್ತೆ. ಸುಖ ಆದ್ಮೇಲೆ ದುಃಖ ಬಂದೇ ಬರುತ್ತೆ, ದುಃಖ ಆದ್ಮೇಲೆ ಸುಖ ಅದೂ ಬರ್ತಾ ಇರುತ್ತೆ. ಈಗ ನನ್ನನ್ನ ಹೊಗಳ್ತಾ ಇರೋರು ನಾಳೆ ನನ್ನ ಬೈಗ್ಬೋದು, ಇವಾಗ ನನ್ನ ಬೈತಾ ಇರೋರು ನಾಳೆ ನನ್ನ ಹೊಗಳ್ಬೋದು. ಇವತ್ತು ನನಗೆ ಯಾರು ಫ್ರೆಂಡ್ಸ್ ಆಗಿದ್ದಾರೆ ನಾಳೆ ನನಗೆ ಎನಿಮಿ ಆಗ್ಬೋದು, ಇವತ್ತು ನನಗೆ ಎನಿಮಿ ಆದವರು ನಾಳೆ ಫ್ರೆಂಡು ಆಗ್ಬೋದು. ಅದಕ್ಕೆ ಅವರನ್ನ ಯಾವಾಗ್ಲೂ ಕೂಡ ಅದನ್ನ ಈಕ್ವಲ್ ಆಗಿ ತಗೋತಾ ಇರ್ತಾರೆ. ಅದ್ರಲ್ಲಿ ಅವರು ಜಾಸ್ತಿ ಮೈಂಡ್ ಅದನ್ನ ಅಂದ್ರೆ ಮನಸ್ಸಿಗೆ ತಗೊಳ್ತಾ ಹೋಗೋದಿಲ್ಲ. ಅವರ ಮನಸ್ಸೆಲ್ಲ ಭಗವಂತನ ಸೇವೆಯಲ್ಲಿ ತೊಡಗಿಸಿರ್ತಾರೆ. ಅವ್ರಿಗೆ ಇವೆಲ್ಲವೂ ಕೂಡ ಇದೆಲ್ಲಾನು ನಡೀತಾ ಇರುತ್ತೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಟೈಮ್ ವೇಸ್ಟ್ ಅನ್ಕೋತಾರೆ. ಪ್ರಾಮಾಣಿಕ ಹಿತೈಷಿಗಳು ಪ್ರೀತಿಯ ಮಿತ್ರರು, ಉದಾಸೀನದಿಂದ ಇರುವವರು ಮಧ್ಯವರ್ತಿಗಳು, ಅಸೂಯ ಪರರು ಬಂಧುಗಳು, ಶತ್ರುಗಳು, ಸಾಧುಗಳು ಎಲ್ಲರನ್ನೂ ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲವನಾದಾಗ ಆತನನ್ನು ವಿಶೇಷವಾಗಿ ಉನ್ನತನೆಂದು ಪರಿಗಣಿಸುತ್ತಾರೆ. ಅದರಲ್ಲಿ ಅವನಿಗೆ ಯಾರು ಶತ್ರು ಇಲ್ಲ, ಯಾರು ಫ್ರೆಂಡ್ಸ್ ಇಲ್ಲ, ಮತ್ತೆ ಯಾರು ಸಾಧುಗಳು ಎಲ್ಲರನ್ನು ಕೂಡ ಈಕ್ವಲ್ ಆಗಿ ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲರನ್ನು ಕೂಡ ಒಂದೇ ತರ ಟ್ರೀಟ್ ಮಾಡ್ತಾರೆ. ಇವ್ರು ನನಗೆ ಬೇಕು ಇವ್ರು ನನಗೆ ಬೇಡ ಅಂತ ಯಾರನ್ನು ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಆತರ ಇರೋರನ್ನ ಇಲ್ಲಿ ನಿಜವಾದ ಸನ್ಯಾಸಿಗಳು ಅಂತ ನಾವು ಹೇಳ್ಬೋದು. ಮನಸ್ಸಿನ 6 ಶತ್ರುಗಳು. ಮನಸ್ಸಿನ 6 ಶತ್ರುಗಳು ಅರಿಷಡ್ ವರ್ಗಗಳು ಅಂತ ಕರೀತಾರೆ. ಕಾಮ ಅಂದ್ರೆ ಆಸೆ. ಆ ಆಸೆನ ನಾವು ಈಡೇರಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಆಗದೆ ಹೋಗ್ಬಿಟ್ಟಾಗ ನಮ್ಗೆ ತುಂಬಾ ಕೋಪ ಬರುತ್ತೆ. ಆತರ ಒಂದ್ಸತಿ ಟ್ರೈ ಮಾಡ್ತಾ ಇರುವಾಗ ಅದೇನಾದ್ರೂ ಸಕ್ಸಸ್ಫುಲ್ ಆಗ್ಬಿಟ್ವಿ ಅಂತಂದ್ರೆ, ನಾವು ಆಸೆ ಪಟ್ಟಿದ್ ನಮ್ಗೆ ಸಿಕ್ಬಿಡ್ತು ಅಂದ್ರೆ ನಮ್ಗೆ ಸಮಾಧಾನನೇ ಇಲ್ಲ, ಇನ್ನ ಬೇಕು, ಅದು ಲೋಭ. ಇನ್ನ ಅಷ್ಟು ಸಾಲಿಲ್ಲ, ಇನ್ನ ಬೇಕು ಅನ್ನೋದು ಲೋಭ. ಇನ್ನೂ ಸಿಕ್ತು ಅಂತಂದಾಗ ಮದ ಅಂದ್ರೆ ಅಹಂಕಾರ. ನನ್ಗೇನ್ ಕಮ್ಮಿ, ನನ್ನ ಹತ್ರ ಎಲ್ಲಾ ಇದೆ, ಅಹಂಕಾರ ಬರುತ್ತೆ. ಆತರ ಎಲ್ಲ ಇದೆ ಅನ್ನೋ ಅಹಂಕಾರ ಬಂದು ಬೇರೊಬ್ಬರ ಮೇಲೆ ನಾವು ನಮ್ಮ ದರ್ಪವನ್ನ ತೋರಿಸುವಂಥದ್ದು. ಮತ್ತೆ ಮೋಹ ಅಂತಂದ್ರೆ ಏನನ್ನ ನಾವು ಪಡ್ಕೊಂಡಿದೀವಿ ಅದ್ರ ಮೇಲೆ ಒಂದು ಹೆದರಿಕೆ, ಭಯ ಇದೆ, ಇದನ್ನ ನಾವು ಕಳ್ಕೊಬಾರ್ದು, ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದೀನಿ, ನಾನು ಅದನ್ನ ಬಿಟ್ಟಿರಕ್ ಆಗೋದಿಲ್ಲ, ಅದು ಮೋಹ. ಮತ್ಸರ ಅಂತಂದ್ರೆ ನನ್ನ ಹತ್ರ ಇರೋ ತರಾನೇ ಇನ್ನೊಬ್ರ ಹತ್ರ ಇದೆ, ಆವಾಗ ನಮ್ಗೆ ಏನು ಅಂತಂದ್ರೆ ಒಂದು ಜೆಲಸಿ ಫೀಲಿಂಗ್. ನಾನೊಬ್ಳೇ ಎಲ್ಲ ಇಟ್ಕೊಬೇಕಾಗಿತ್ತು, ಆದ್ರೆ ಇನ್ನೊಬ್ರ ಹತ್ರನೂ ಅದೇ ಇದೆ, ಇಲ್ಲ ನನಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂತಂದಾಗ ಅವ್ರ ಮೇಲೆ ನಮ್ಗೆ ಹೊಟ್ಟೆ ಕಿಚ್ಚು, ಜೆಲಸಿ. ಅದೆಲ್ಲ ಕೂಡ ಮನಸ್ಸಿನ 6 ಶತ್ರುಗಳು. ಈ 6 ಅರಿಷಡ್ ವರ್ಗಗಳು ಅಂತ ಕರೀತಾರೆ. ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆಯದಿದ್ದರೆ ಮಣ್ಣಾಗಲಿ ಕಲ್ಲಾಗಲಿ ಅಥವಾ ಚಿನ್ನವಾಗಲಿ ಎಲ್ಲವನ್ನೂ ಆತನು ಒಂದೇ ರೀತಿಯಾಗಿ ಕಾಣುತ್ತಾನೆ. ಪಡೆದಿದ್ದರೆ ಅಂದ್ರೆ ಅವನಿಗೆ ಜ್ಞಾನ ಸಿಕ್ಕಿದ್ರೆ, ಅವನಿಗೆ ಗೊತ್ತಿದೆ ಇದೆಲ್ಲ ಕೂಡ ಸ್ವಲ್ಪ ದಿನ ಇಲ್ಲಿ ನಾವು ನೋಡ್ತಾ ಇದೀವಿ ಅಷ್ಟೇ, ಇವತ್ತು ನಮ್ಮ ಹತ್ರ ಇದೆ, ನಾಳೆ ಇನ್ಯಾರ ಹತ್ರನೋ ಇರುತ್ತೆ, ಇದಕ್ಕೋಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವ್ರು ಹೋಗೋದಿಲ್ಲ. ಇದು ಟೈಮ್ ವೇಸ್ಟ್ ಅಷ್ಟೇ ಅಂತ ಹೇಳ್ಕೊಂಡು ಅವರ ಲೈಫ್ ಅದು ಪ್ರೆಷಿಯಸ್. ಅದು ಈ ಗೋಲ್ಡ್ಗಿಂತ, ಈ ಮಣ್ಣಿಗಿಂತ, ಈ ಕಲ್ಲಿಗಿಂತ ತುಂಬಾ ಪ್ರೆಷಿಯಸ್. ಯಾಕೆ ಅಂತಂದ್ರೆ ಅದು ಅವರನ್ನ ನಿಜವಾದ ಶಾಶ್ವತವಾದ ಧಾಮಕ್ಕೆ ಕೊಂಡೊಯ್ಯೋದಕ್ಕೆ ಆ ಶಕ್ತಿ, ಅದಕ್ಕೆ ಆ ದೇಹಕ್ಕೆ, ಆ ಆತ್ಮಕ್ಕೆ, ಆ ಜನ್ಮಕ್ಕೆ ಇದೆ. ಅದನ್ನ ಅವ್ರು ಮಾಡೋದಕ್ಕೆ ಮನುಷ್ಯ ಜನ್ಮದಲ್ಲಿ ಸಾಧ್ಯ ಆಗ್ತಾ ಇರುವಾಗ ಯಾವ್ದು ಅವ್ರ ಜೊತೆ ಬರೋದೇ ಇಲ್ವೋ, ಯಾವ್ದು ಅವ್ರಿಗೆ ಸುಮ್ನೆ ಟೈಮ್ ವೇಸ್ಟ್ ಮಾಡಿಸ್ತಾ ಇದೆಯೋ ಅಂತ ವಿಷಯಗಳ ಕಡೆಗೆ ಅವರು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅವರು ಉನ್ನತ ವಿಚಾರಗಳನ್ನ ಇಟ್ಕೊಂತಾರೆ. ಅವರಲ್ಲಿ ಒಂದು ಜ್ಞಾನ ಇದೆ, ಅವ್ರಿಗೆ ಗೊತ್ತಿದೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ನಾನ್ ಮಾಡ್ಬೇಕು ಅಂತ ತಿಳ್ಕೊಳ್ತಾ ಇರ್ತಾರೆ. ಮತ್ತೆ ಅವರು ಸಂಪೂರ್ಣ ತೃಪ್ತಿಯನ್ನ ಆತರ ಮಾಡೋದ್ರಿಂದ, ಸಾಕ್ಷಾತ್ಕಾರ ಪಡ್ಕೊಳ್ಳೋದ್ರಿಂದ ಅವರು ಪಡ್ಕೋತಾರೆ ಮತ್ತು ಇನ್ನೂ ಪ್ರಗತಿಯನ್ನು ಸಾಧಿಸಿದರೆ. ಪ್ರಾಮಾಣಿಕ ಹಿತೈಷಿಗಳು, ಪ್ರಿಯ ಮಿತ್ರರು, ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಅಸೂಯಾಪರರು, ಬಂಧುಗಳು, ಶತ್ರುಗಳು, ಸಾಧುಗಳು ಎಲ್ಲರನ್ನು
ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲವನಾದಾಗ ಆತನನ್ನು ವಿಶೇಷವಾಗಿ ಉನ್ನತನೆಂದು ಪರಿಗಣಿಸುತ್ತಾರೆ. ಅಂದ್ರೆ ಅವನ್ಗೆ ಇಲ್ಲಿ ನಾವು ನೋಡ್ತಾ ಇದೀವಿ, ಯಾರಿದು ಪ್ರಾಮಾಣಿಕ ಹಿತೈಷಿಗಳು, ನಮ್ಗೆ ಒಳ್ಳೆದನ್ನ ಬಯಸುವಂತವ್ರು, ಅಥವಾ ಪ್ರಿಯ ಮಿತ್ರರು, ಅಥವಾ ಉದಾಸೀನದಿಂದ ಇರುವವರು. ಯಾರು ಉದಾಸೀನದಿಂದ ಇರುವವರು? ಮತ್ತೆ ಅಸೂಯ ಪರರು, ಮಧ್ಯವರ್ತಿಗಳು. ಪಿಕ್ಚರ್ಸ್ ತೋರಿಸ್ತಾ ಇದ್ದಾರೆ. ಇವರೆಲ್ಲರನ್ನು ಕೂಡ ಅವರು ಈಕ್ವಲ್ ಆಗಿ ಕಾಣ್ತಾ ಇದ್ದಾರೆ. ಅಂದ್ರೆ ಇವತ್ತು ಅವ್ರು ಏನಾಗಿದ್ದಾರೆ ಅದು ನಮ್ಮ ಕರ್ಮದಿಂದ ಮಾತ್ರ ಅವ್ರು ಆತರ ವರ್ತನೆ ಮಾಡ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಅವ್ರು ಅದಲ್ಲ. ಅವ್ರು ಯಾಕೆ ಆತರ ಮಾಡ್ತಾ ಇದಾರೆ ಅಂದ್ರೆ ನಾನ್ ಮಾಡಿರುವ ಪೂರ್ವ ಕರ್ಮಗಳು, ಅದು ನನ್ಗೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆತರ ಬರ್ತಾ ಇದೆ. ಆದ್ರೆ ಅದು ಅವರ ಮೂಲಕ ಬರ್ತಾ ಇರೋ ಕಾರಣ ನಾವು ಅವರನ್ನ ದ್ವೇಷಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ. ಯೋಗದ ಅಭ್ಯಾಸದಲ್ಲಿ ಮುಂದಿನ ಹಂತಗಳು. ಕೃಷ್ಣನು ಅಷ್ಟಾಂಗ ಯೋಗದ ಅಭ್ಯಾಸಗಳನ್ನು ವಿವರಿಸುತ್ತಾನೆ. ಫಲಿತಾಂಶವು ಯೋಗಾರೂಢ, ಪರಿಪೂರ್ಣ ಹಂತ ಮತ್ತು ಅಂತಿಮವಾಗಿ ಪರಮಾತ್ಮನ ದರ್ಶನ. ಅಷ್ಟಾಂಗ ಯೋಗದ ಅಭ್ಯಾಸಗಳನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ಲಾಸ್ಟ್ ಅದ್ರದ್ದು ಫೈನಲ್ ಸ್ಟೇಜ್ ಏನು ಅಂದ್ರೆ ಯೋಗಾರೂಢ, ಪರಿಪೂರ್ಣ ಹಂತ. ಅಲ್ಲಿ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಂತ ಹೃದಯದಲ್ಲಿ ಕ್ಷೀರೋದಕ ಶಾಯ ವಿಷ್ಣು ಪರಮಾತ್ಮನಾಗಿದ್ದಾನೆ, ಅವನನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟಾಂಗ ಯೋಗದ ಮೂಲಕ ಅಂತ. ಇದರಲ್ಲಿ 8 ಸ್ಟೇಜಸ್ ಇದೆ. ಮೊದಲನೇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತೆ ಸಮಾಧಿ. ಇದನ್ನ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಇಲ್ಲಿ ಧಾರಣವರೆಗೂ ಇದನ್ನ ಏನಂತ ಕರೀತಾರೆ? ಯೋಗಾರುಕ್ಷು ಅಂತ ಕರೀತಾರೆ. ಬಿಗಿನಿಂಗ್ ಸ್ಟೇಜ್ ಇಲ್ಲಿಂದ 6 ವರ್ಗು. 7 ಮತ್ತೆ 8 ಅದು ಏನಂತಾರೆ ಅಡ್ವಾನ್ಸ್ ಸ್ಟೇಜ್, ಅದನ್ನ ಯೋಗಾರೂಢ ಅಂತ ಕರೀತಾರೆ. ನಾವು ತಿಳ್ಕೊಂಡಿರುವಾಗೆ ಯೋಗ ಅಂದಿದ ತಕ್ಷಣ ನಮ್ಗೆ ಗೂಗಲ್ ಅಲ್ಲಿ ಸಿಗೋದು ಎಲ್ಲ ಇದೆ. ಯಾವ್ದು ಯೋಗ ಅಂತಂದ್ರೆ ಈ ತರ ಪೋಸ್ಚರ್ಸ್, ನಾವ್ ಹೇಗೆ ಕುತ್ಕೋಬಹುದು, ಏನೆಲ್ಲ ಇದೆಲ್ಲ ಭಂಗಿಗಳು ಅಂತ ಕರೀತಾರೆ. ಪೋಸ್ಚರ್ಸ್, ಇದನ್ನೇ ನಾವು ಇಲ್ಲಿವರೆಗೂ ಯೋಗ ಅಂತ ತಿಳ್ಕೊಂಡಿರುವಂತದ್ದು. ಈ ಯೋಗ ಡೇ ಅಂತಂದಾಗ ಎಲ್ಲರೂ ಈ ತರ ಎಕ್ಸರ್ಸೈಸ್ ಮಾಡ್ತಾರೆ, ಅದನ್ನೇ ಯೋಗ ಅಂತ ಕರೀತಾರೆ. ಅಂದ್ರೆ ನಿಜವಾಗ್ಲೂ ಕೃಷ್ಣ ಹೇಳ್ತಾ ಇದ್ದಾನೆ, ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳು ಅಂದ್ರೆ ಯಾವುದು ಅಲ್ಲ, 8 ಅಂಗಗಳು ಅಂದ್ರೆ ಸ್ಟೇಜಸ್, ಲೆವೆಲ್ಸ್ ಇದೆ ಅಂತ. ಯಾವ್ದಿಲ್ಲ ಇದೆ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆಗೋದು ಯಮ. ಯಮ ಅಂದ್ರೆ ಬಾಹ್ಯ ಶಿಸ್ತು. ಅಂದ್ರೆ ನಾನು ಕಾಡಿಗೆ ಹೋಗಿ ಏಕಾಂತ ಸ್ಥಳದಲ್ಲಿ ಕೂತ್ಕೋಬೇಕು, ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಿಯಮ ಅಂತಂದ್ರೆ ಆಂತರಿಕ ಶಿಸ್ತು. ನಾನು ಆಂತರಿಕ ಶಿಸ್ತು ಅಂತಂದ್ರೆ ನಾನು ನಿದ್ದೆ ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು, ಊಟ ಕೂಡ ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು, ಕೆಲಸನೂ ಕೂಡ ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು, ಜಾಸ್ತಿನೂ ಮಾಡ್ಬಾರ್ದು ಕಮ್ಮಿನೂ ಮಾಡ್ಬಾರ್ದು. ಈ ತರ ಇರುವಂತದ್ದು ನಿಯಮ. ಆಸನ ಅಂತಂದ್ರೆ ನಾ ಹೇಗೆ ಕುತ್ಕೋಬೇಕು. ಅಷ್ಟಾಂಗ ಯೋಗಿಗಳು ಅವರು ಧ್ಯಾನ ಆಸನ ಮಾಡ್ಬೇಕು. ಅಷ್ಟಾಂಗ ಯೋಗ ಮಾಡೋದಕ್ಕೆ ಮುಂಚೆ ಅವ್ರು ಕುತ್ಕೊಳ್ಳೋ ಪೋಸ್ಚರ್ ಬಗ್ಗೆ ಅವ್ರಿಗೆ ಹೇಳಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಹೇಗೆ ಅವ್ರು ಕುತ್ಕೋಬೇಕು, ಎಂತ ಜಾಗದಲ್ಲಿ ಕುತ್ಕೋಬೇಕು, ಯಾವ ತರ ಅವರು ಧ್ಯಾನಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ. ಪ್ರಾಣಾಯಾಮ ಅಂದ್ರೆ ಏನಂತಾರೆ ಬ್ರೀದಿಂಗ್ ಕಂಟ್ರೋಲ್. ಅಂದ್ರೆ ನಾವು ಹೇಗೆ ಬ್ರೀತ್ ಮಾಡುವಂಥದ್ದು, ಅದ್ರಲ್ಲಿ ಎಷ್ಟೊಂದು ಇದೆ, ನಾವು ಕಲಿತೀವಿ. ಪ್ರಾಣಾಯಾಮ ಕ್ಲಾಸಸ್ಗೆಲ್ಲ ಹೋಗ್ತಾರೆ, ಅಲ್ಲಿ ಹೇಳ್ಕೊಡ್ತಾರೆ. ಅಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮ, ಅನುಲೋಮ ವಿಲೋಮ, ಮತ್ತೆ ಇನ್ನು ಅನೇಕ ಹೆಸರುಗಳಲ್ಲಿ ಅದನ್ನ ತಿಳಿಸ್ಕೊಡ್ತಾರೆ, ಯಾವ ತರ ನಾವು ಬ್ರೀದಿಂಗ್ ಕಂಟ್ರೋಲ್ ಮಾಡೋದು ಅಂತ. ಪ್ರತ್ಯಾಹಾರ ಅಂದ್ರೆ ಇಂದ್ರಿಯ ನಿಗ್ರಹ. ಪ್ರತ್ಯಾಹಾರ ಅಂದ್ರೆ ನಮ್ಮ ಸೆನ್ಸ್ ಗ್ರಾಟಿಫಿಕೇಶನ್ ಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಧಾರಣ ಅಂತಂದ್ರೆ ಏಕಾಗ್ರತೆ, ಅಂದ್ರೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಶುರು ಮಾಡ್ತಾ ಇರುವಂತದ್ದು. ಧ್ಯಾನ ಅಂದ್ರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅದ್ ಮಾಡೋದಕ್ಕೆ ಆಗ್ತಾ ಇದೆ. ಆಮೇಲೆ ಸಮಾಧಿ ಅಂತಂದ್ರೆ ಭಗವಂತನನ್ನ ಅವನು ಅವನ ಹೃದಯದಲ್ಲಿ ಕಂಟಿನ್ಯೂಸ್ ಆಗಿ ಕಾಣ್ತಾ ಇದ್ದಾನೆ, ಅವನಿಗೆ ಭಗವಂತನ ದರ್ಶನ ಆಗ್ತಾ ಇದೆ, ಅದನ್ನೇ ಸಮಾಧಿ ಅಂತ ಕರೀತಾರೆ. ಆತನು ಏಕಾಂತದಲ್ಲಿ, ಯಮ ಅಂದ್ರೆ ಏಕಾಂತದಲ್ಲಿ ಅವನು ವಾಸ ಮಾಡ್ತಾನೆ, ಮತ್ತೆ ಯಾವಾಗಲೂ ಎಚ್ಚರದಿಂದ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋತಾನೆ. ನಿಯಮ ಅಂತಂದ್ರೆ ಆಹಾರ, ನಿದ್ರೆ, ವಿಹಾರ ಮತ್ತೆ ಕೆಲಸಗಳಲ್ಲಿ ಮಿತವಾಗಿರ್ಬೇಕು. ಜಾಸ್ತಿನೂ ಮಾಡ್ಬಾರ್ದು, ಕಡಿಮೆನೂ ಮಾಡ್ಬಾರ್ದು. ಜಾಸ್ತಿ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ, ಕಮ್ಮಿ ಊಟ ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ. ಜಾಸ್ತಿ ನಿದ್ದೆ ಮಾಡಿದ್ರೆ ಲೇಸಿನೆಸ್ ಬರುತ್ತೆ, ಕಮ್ಮಿ ನಿದ್ರೆ ಮಾಡಿದ್ರೆ ಅವಾಗ್ಲೂ ಕೂಡ ನಮ್ಗೆ ಏನಂತಾರೆ ಮರುವು ಅನ್ನೋದಿರುತ್ತೆ. ಅಂದ್ರೆ ನಮ್ಗೆ ಮೈಂಡ್ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಮತ್ತೆ ಕೆಲಸಗಳು ಅಷ್ಟೇ, ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಅಷ್ಟಾಂಗ ಯೋಗ ಮಾಡೋದಕ್ಕೆ ಟೈಮ್ ಸಾಲಲ್ಲ. ಕಡಿಮೆ ಕೆಲಸ ಮಾಡಿದ್ರೆ ಆಮೇಲೆ ಮಾಡ್ಬೇಕಾಗಿದ್ದ ಕೆಲಸಗಳು ನಿಂತೋಗುತ್ತೆ. ಹೀಗೆ ಎಲ್ಲದನ್ನು ಕೂಡ
ಕಂಟ್ರೋಲ್ ಅಲ್ಲಿ ಲಿಮಿಟ್ ಅಲ್ಲಿ ಮಾಡ್ಬೇಕು. ಇದು ಆಸನ ಹೇಗೆ ಕೂತ್ಕೋಬೇಕು ಅಂತಂದ್ರೆ ದರ್ಬೆಯನ್ನ ಹಾಕ್ತಾರೆ, ದರ್ಬೆಯ ಹುಲ್ಲನ್ನು ಹಾಕಿ ಅದರ ಮೇಲೆ ಜಿಂಕೆ ಚರ್ಮದಿಂದ ಮುಚ್ಚುತ್ತಾರೆ. ಯಾಕೆ ಜಿಂಕೆ ಚರ್ಮ ಅಂತಂದ್ರೆ ಅವ್ರು ಕಾಡಿನಲ್ಲಿ ಹೋಗಿ ಯೋಗವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಜಿಂಕೆ ಚರ್ಮ ಹಾಕಿಲ್ಲ ಅಂತಂದ್ರೆ ಅಲ್ಲಿಗೆ ಈ ಹಾವು, ಚೇಳು ಆತರ ಸಹಿಸೃಪಗಳು ಅಂತಾರೆ. ಅವೆಲ್ಲವೂ ಕೂಡ ಅಲ್ಲಿ ಬಂದಾಗ ನಮಗೆ ಅದು ಆ ಯೋಗದಲ್ಲಿ ಇದ್ದಾಗ ನಮಗೆ ತೊಂದರೆ ಕೊಡಬಾರ್ದು. ಆ ಜಿಂಕೆ ಚರ್ಮ ಇರುವಂತ ಜಾಗಕ್ಕೆ ಅದು ಬರೋದಿಲ್ಲ, ಅದಕ್ಕೆ ಅದನ್ನ ಹಾಕ್ತಾರೆ. ಮತ್ತೆ ಪೀಠ ಬಹಳ ಎತ್ತರವಾಗಿಯೂ ಇರಬಾರದು, ಬಹಳ ತಗ್ಗಿಯೂ ಇರಬಾರದು. ಮತ್ತೆ ಅದು ಪವಿತ್ರ ಸ್ಥಳದಲ್ಲಿರ್ಬೇಕು. ನಾವು ಮಾಡ್ತಾ ಇರುವಂತ ಜಾಗ ಎಲ್ಲಿ ಜಾಗ ಅಷ್ಟಾಂಗ ಯೋಗ ಮಾಡ್ತಾ ಇದೀವಿ ಆ ಜಾಗ ಅದೊಂದು ಪವಿತ್ರ ಸ್ಥಳ ಆಗಿರ್ಬೇಕು. ದೇಹ, ಕುತ್ತಿಗೆ, ಶಿರಸ್ಸುಗಳನ್ನು ಒಂದೇ ಪಂಕ್ತಿಯಲ್ಲಿ ಸ್ಥಿರವಾಗಿ ಇರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಯಾವ ತರ ಕುತ್ಕೋಬೇಕಂದ್ರೆ ಸ್ಟ್ರೈಟ್ ಆಗಿ ಕುತ್ಕೋಬೇಕು. ನಮ್ದು ಬಾಡಿ, ನಮ್ದು ನೆಕ್ ಮತ್ತೆ ನಮ್ದು ಹೆಡ್ ಎಲ್ಲ ಒಂದೇ ಸ್ಟ್ರೈಟ್ ಅಲ್ಲಿ ಇರ್ಬೇಕು. ಅಂದ್ರೆ ವರ್ಟಿಕಲ್ ಆಗಿ ಸ್ಟ್ರೈಟ್ ಆಗಿರ್ಬೇಕು. ಮತ್ತೆ ನಾವು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಅಂದ್ರೆ ನಾವು ಕಣ್ಣು ಮುಚ್ಚಿಬಿಡ್ಬಾರ್ದು. ಮುಚ್ಚಿದ್ರೆ ನಿದ್ದೆ ಮಾಡ್ಬಿಡ್ತೀವಿ. ಮತ್ತೆ ಕಣ್ ತೆಗದ್ವಿ ಅಂತಂದ್ರೆ ನಮ್ಗೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ನಾವು ಅರ್ಧ ಕಣ್ಣು ಮುಚ್ಚಿ ನಾವು ನಮ್ಮ ಮೂಗನ್ನ ಗಮನಿಸ್ತಾ ಇರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಶಾಂತಾತ್ಮನಾಗಿ, ನಿರ್ಭಯವಾಗಿ, ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು. ಅಲ್ಲಿ ಹೋಗಿ ಕಾಡಲ್ಲಿ ಹೋಗಿ ಇಲ್ಲಿ ಯಾವ ಅನಿಮಲ್ ಬರುತ್ತೆ ಈಗ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರೆ ಅವ್ನಿಗೆ ಭಯ ಇದೆ ಅಂತ. ಯಾರು ಆತರ ಭಯ ಇಟ್ಕೊಂಡಿದ್ದಾರೆ ಅವರೆಲ್ಲ ಹೋಗಿ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅವರಲ್ಲಿ ನಿರ್ಭಯರಾಗಿರ್ಬೇಕು. ಆಮೇಲೆ ಭಗವಂತನನ್ನ ಹೃದಯದಲ್ಲಿ ಧ್ಯಾನ ಮಾಡ್ಬೇಕು. ಭಗವಂತ ಜೀವನದ ಅವರ ಇಂಟೆನ್ಷನ್ ಆಫ್ ಅವ್ರ ಗೋಲ್ ಆಫ್ ಲೈಫ್ ಅವ್ರದ್ದು ಭಗವಂತನನ್ನ ನೋಡೋದೇ ಅಂತ ಆಗಿರುತ್ತೆ. ಮತ್ತೆ ಪ್ರಾಣಾಯಾಮ ಅಂತಂದ್ರೆ ನಾವು ಹೀಗೆ ಉಸಿರಾಡ್ತೀವಿ ಅಂತ. ನಾವು ಉಸಿರನ್ನ ಬಿಡುವಾಗ ಮತ್ತೆ ಉಸಿರನ್ನ ಎಳ್ಕೊಳ್ಳುವಾಗ ಅದ್ರ ಕಡೆ ನಾವು ಗಮನವನ್ನ ಇಟ್ಕೊಳ್ಳೋದು. ಆ ರೀತಿ ಮಾಡೋದ್ರಿಂದ ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತೀವಿ. ನಮ್ಮ ಮೈಂಡ್ ಬ್ರೀದಿಂಗ್ ಪ್ರಾಸೆಸ್ ಏನ್ ನಡೀತಿದೆ ಅದರಲ್ಲೇ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗುತ್ತೆ. ಐಹಿಕ ಅಸ್ತಿತ್ವದ ಅಂತ್ಯ ಅಂದ್ರೆ ಪ್ರತ್ಯಾಹಾರ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನೋದು ಕಂಪ್ಲೀಟ್ ಆಗಿ ಇನ್ನ ಮಾಡೋದಿಲ್ಲ ಅವರು. ಮತ್ತೆ ಧಾರಣ ಅಂದ್ರೆ ಯೋಗಾಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ ಯಾವುದೇ ಐಹಿಕ ಬಯಕೆಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತನಾಗಿರುವವನೆಂದು ಹೇಳುತ್ತಾರೆ. ಅಂದ್ರೆ ಅವನಿಗೆ ಏನಾಗ್ತಾ ಇದೆ ಅಂತಂದ್ರೆ ಯಾವುದೇ ಐಹಿಕ ಬಯಕೆಗಳು ಇರೋದಿಲ್ಲ. ಅವ್ನಿಗೆ ಯಾವ್ದು ಆಸೆಗಳು, ಡಿಸೈರ್ಸ್ ಇರೋದಿಲ್ಲ. ಮತ್ತೆ ಅವನು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಅವ್ನಿಗಿದೆ ಅಂದ್ರೆ ಆಧ್ಯಾತ್ಮಿಕ ವಿಷಯದಲ್ಲಿ ನೆಲೆಸ್ತಾನೆ. ಅಂದ್ರೆ ಅವನಿಗೆ ಯೋಗದಲ್ಲಿ ವ್ಯವಸ್ಥಿತನಾಗಿದ್ದಾನೆ. ಅಂದ್ರೆ ಅವ್ನಿಗೀಗ ಆತರ ಒಂದು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅವ್ನಿಗೆ ಆಗ್ತಾ ಇದೆ ಅಂತ ಶುರು ಮಾಡ್ತಾ ಇದ್ದಾನೆ. ಧ್ಯಾನ ಅಂದ್ರೆ ಇಲ್ಲಿ ಏನ್ ಹೇಳ್ತಂದ್ರೆ ಗಾಳಿ ಬೀಸಿದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆ ಮನಸ್ಸನ್ನು ನಿಯಂತ್ರಿಸುತ್ತಿರುವ ಆಧ್ಯಾತ್ಮವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರ್ತಾನೆ. ಅಂದ್ರೆ ಅವನು ಮೈಂಡ್ ಈಗ ಎಷ್ಟು ಕಂಟ್ರೋಲ್ ಬಂದ್ಬಿಟ್ಟಿದೆ ಅಂತಂದ್ರೆ ಅವನು ಈಗ ಯಾವ್ದಾದ್ರು ಎಲ್ಲಿ ಗಾಳಿ ಆಡ್ತಾ ಇರಲ್ಲ ಅಲ್ಲಿ ನಾವು ದೀಪ ಹಚ್ಚಿದ್ರೆ ಅದು ಸ್ಟ್ರೈಟ್ ಆಗಿ ಹುರಿತಿರುತ್ತೆ. ಗಾಳಿ ಆಡೋ ಜಾಗದಲ್ಲಿ ಹಾಕಿದ್ರೆ ಅದು ಫ್ಲಿಕ್ಕರ್ ಆಗುತ್ತೆ. ಆತರ ಇಲ್ಲಿ ಫ್ಲಿಕ್ಕರ್ ಆಗೋದಿಲ್ಲ. ಅವನು ಮೈಂಡ್ ಫ್ಲಿಕ್ಕರ್ ಆಗ್ತಾ ಇಲ್ಲ. ಅವನು ಮೈಂಡ್ ಕ್ಲಿಯರ್ ಆಗಿ ಅದು ಭಗವಂತನನ್ನೇ ಧ್ಯಾನ ಮಾಡ್ತಾ ಇರುವಂತದ್ದು. ಅದನ್ನ ಇಲ್ಲಿ ಧ್ಯಾನ ಅಂತ ಕರೀತಾ ಇದ್ದಾರೆ. ನಂತರ ಬರುವಂತದ್ದು ಸಮಾಧಿ ಅಂದ್ರೆ ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ. ಐಹಿಕ ಸಂಪರ್ಕದಿಂದಾಗುವ ಎಲ್ಲ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯವೆಂದ್ರೆ ಇದೆ. ಅಂದ್ರೆ ನಾವು ಯಾವಾಗ ಸಮಾಧಿ ಅಂದ್ರೆ ಅವನು ಕಂಟಿನ್ಯೂಸ್ ಆಗಿ ಭಗವಂತನನ್ನ ನೋಡೋದಕ್ಕೆ ಶುರು ಮಾಡಿದ್ದಾನೆ. ಅವನ್ಗೆ ಭಗವಂತ ಕಾಣಿಸ್ತಾ ಇದ್ದಾನೆ. ಯಾವಾಗ ಅವನ್ಗೆ ಭಗವಂತ ಕಾಣಿಸ್ತಾ ಇದ್ದಾನೆ ಆಗ ಅವನ್ಗೆ ಈ ಮೆಟೀರಿಯಲ್ ಲೈಫ್ ಅಲ್ಲಿ ಕಷ್ಟ ಅಂತ ನಾವೇನ ಕರಿತೀವಿ ಅದೆಲ್ಲ ಕೂಡ ಅವ್ನಿಗೆ ಕಷ್ಟ ಅಂತಾನೆ ಅನಿಸ್ತಾ ಇಲ್ಲ. ಅದರಿಂದ ಅವನಿಗೆ ಏನು ಏನಂತೆ ಅವನು ಡಿಸ್ಟರ್ಬೇ ಆಗ್ತಾ ಇಲ್ಲ. ಅವನ್ಗೆ ಆ ಖುಷಿ ಸಿಗ್ತಾ ಇದೆ. ಅವನಿಗೆ ನಿಜವಾದ ಖುಷಿ ಸಿಗ್ತಾ ಇದೆ, ಭಗವಂತನನ್ನ ಕಾಣ್ತಾ ಇರುವಂತ ಖುಷಿ. ಅದರಿಂದ ಅವನಿಗೆ ಈ ಎಲ್ಲರೂ ಕೂಡ ಏನೇನ ಕಷ್ಟ ಅಂತ ಕರೀತಾರೆ ಅದ್ರ ಮೇಲೆ ಅವನಿಗೆ ಯಾವುದೇ ಕಾನ್ಸಂಟ್ರೇಷನ್ ಇಲ್ಲ. ಅದ್ರ ಬಗ್ಗೆ ಅವನಿಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನು. ಇತರ ಎಲ್ಲ ಯೋಗಗಳು ಭಕ್ತಿ ಯೋಗದ ಗುರಿಯ ಕಡೆಗೆ ಮಾರ್ಗಗಳಾಗಿವೆ. ನಾವು ಭಕ್ತಿಗೆ ಬರ್ದಿರ ಭಗವಂತ ಸಿಗೋದಿಲ್ಲ. ಕರ್ಮಯೋಗ ಅಂದ್ರೆ ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನಿಗಾಗಿ ಕೆಲಸ ಮಾಡ್ತಾ ಇರೋದನ್ನ ಕರ್ಮಯೋಗ ಅಂತ ಕರೀತಾರೆ. ಆದ್ರೆ ಜ್ಞಾನಯೋಗ ಅಂದ್ರೆ ಭಗವಂತನ ವಿಷಯಗಳನ್ನ ತಿಳ್ಕೊಳ್ಳೋದನ್ನ ಜ್ಞಾನಯೋಗ ಅಂತ ಕರೀತಾರೆ. ಅಷ್ಟಾಂಗ ಯೋಗ ಅಂತಂದ್ರೆ ಭಗವಂತನನ್ನ ಹೃದಯದಲ್ಲಿ ಪ್ರತಿಕ್ಷಣ ಕಾಣೋದಕ್ಕೆ
ಆಗೋ ಹಾಗೆ ಧ್ಯಾನ ಮಾಡೋದನ್ನ ಇಲ್ಲಿ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಭಕ್ತಿ ಯೋಗಕ್ಕೆ ಬರ್ಲಿಲ್ಲ ಅಂದ್ರೆ ಭಗವಂತ ನಮ್ಗೆ ಸಿಗೋದಿಲ್ಲ. ಭಕ್ತಿ ಯೋಗ ಅಂದ್ರೆ ಏನು ಅಂದ್ರೆ ಆ ಭಗವಂತನ ಜೊತೆ ನಮ್ಗಿರುವಂತಹ ಒಂದು ರಿಲೇಶನ್ಶಿಪ್ ಅದೇನಿದೆ ಅದನ್ನ ನಾವು ಮತ್ತೆ ಪಡ್ಕೊಳ್ಳುವಂಥದ್ದು. ಅವನ ಜೊತೆ ನಾವು ಪ್ರತಿ ನಿಮಿಷ ಕೂಡ ಅವನಿಗಾಗಿ ಅವನ ಜೊತೆಯಲ್ಲಿ ಇರುವಂತದ್ದು. ಅವನ ಜೊತೆಯಲ್ಲಿ ನಾವು ನಮ್ಮ ಜೀವನವನ್ನ ಅಂದ್ರೆ ಸಾಗಿಸುವಂಥದ್ದು. ನಮ್ಮ ಬದುಕು ಅದು ಭಕ್ತಿಮಯ ಆಗಿದೆ ಅಂದ್ರೆ ನಾವು ಭಗವಂತನ ಜೊತೆ ಸದಾ ಅವನನ್ನೇ ಜೀವನದ ಅಂತಿಮ ಗುರಿಯಾಗಿ ಇಟ್ಕೊಂಡು ನಾವು ಜೀವನವನ್ನ ಮಾಡುವಂಥದ್ದು. ಹೀಗೆ ಭಕ್ತಿ ಯೋಗ ಯಾರು ಮಾಡ್ತಾರೆ ಅಂತವ್ರಿಗೆ ಭಗವಂತ ಸಿಗ್ತಾನೆ. ನಾತ್ಯಶ್ನಸ್ತು ಯೋಗೋ ಅಸ್ತಿನ ಚೈಕಾಂತ ಮನಶ್ನತಃ ನಾ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ, ಮನುಷ್ಯನು ಅತಿ ಹೆಚ್ಚಾಗಿ ತಿಂದರು ಅಥವಾ ಅತಿ ಸ್ವಲ್ಪ ತಿಂದರು, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರು ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿ ಆಗಲು ಸಾಧ್ಯ ಇಲ್ಲ. ನಾವು ಆಗ್ಲೇ ನೋಡಿದ್ವಿ, ಜಾಸ್ತಿ ತಿಂದ್ರೆ ಏನಾಗುತ್ತೆ, ಲೇಸಿನೆಸ್ ಬರುತ್ತೆ. ಸ್ವಲ್ಪ ತಿಂದ್ರೆ ನಮಗೆ ಟಯರ್ಡ್ನೆಸ್ ಆಗುತ್ತೆ. ಅದೇ ತರ ನಿದ್ದೆನೂ ಕೂಡ, ಜಾಸ್ತಿ ನಿದ್ದೆ ಮಾಡಿದ್ರು ಕೂಡ ಲೇಸಿನೆಸ್ ಬರುತ್ತೆ, ಮತ್ತೆ ಸ್ವಲ್ಪ ನಿದ್ದೆ ಮಾಡಿದ್ರು ಕೂಡ ಮೈಂಡ್ ಅದು ಕೆಲಸ ಮಾಡೋದಿಲ್ಲ. ಹೀಗೆ ಯಾವ್ದನ್ನೇ ಮಾಡಿದ್ರು ಕೂಡ ಒಂದು ಲಿಮಿಟ್ ಅಲ್ಲಿ ಮಾಡ್ಬೇಕು. ಲಿಮಿಟ್ಸ್ ಅಲ್ಲಿ ಮಾಡ್ಲಿಲ್ಲ ಅಂತಂದ್ರೆ ಅದು ಯೋಗಿಗಳಿಗೆ ಅದು ಹೆಲ್ಪ್ಫುಲ್ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೀಗೆ ಮನಸ್ಸನ್ನು ಆತ್ಮನಲ್ಲಿಯೇ ಸ್ಥಿರವಾಗಿ ನಿಲ್ಲಿಸಬೇಕು, ಬೇರೇನನ್ನು ಕುರಿತು ಯೋಚಿಸಬಾರದು. ಅಂದ್ರೆ ಇಲ್ಲಿ ಒಂದು ಲೆವೆಲ್ಸ್ ಇದೆ, ಒಂದೊಂದೇ ಮಾಡುವಂಥದ್ದು. ಆ ಒಂದೊಂದೇ ಸ್ಟೇಜಸ್ ನ ನಾವು ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಕೊನೆಗೆ ಭಗವಂತನಲ್ಲಿ ಸಮಾಧಿ ಅಂದ್ರೆ ಭಗವಂತನನ್ನ ಕಂಟಿನ್ಯೂಸ್ ಆಗಿ ಕಾಣೋದಕ್ಕೆ ಆಗುತ್ತೆ. ಆತರ ಆದಾಗ ಅವನಿಗೆ ಮನಸ್ಸು ಅದು ಸ್ಥಿರ ಆಗುತ್ತೆ. ಅಂದ್ರೆ ಕಾನ್ಸಂಟ್ರೇಷನ್ ಅನ್ನೋದು ಬರುತ್ತೆ. ಅದು ಭಗವಂತನಲ್ಲಿಯೇ ಯಾವಾಗ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. ಆಗ ಅವನು ಬೇರೆ ಏನನ್ನು ಕುರಿತು ಅಂದ್ರೆ ಅವನಿಗೆ ಮೈಂಡ್ ಬೇರೆ ಯಾವ ಕಡೆಗೂ ಡೈವರ್ಟ್ ಆಗೋದಿಲ್ಲ. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದಿಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಮೈಂಡ್ ಒಂದೇ ಸತಿಗೆ ನಾವು ಹೇಳಿದನ್ನ ಕೇಳೋದಿಲ್ಲ. ನಾವು ಏನೋ ಕುತ್ಕೊಂಡು ಕಣ್ಮುಚ್ಕೊಂಡು ಮೂಗ್ ನೋಡ್ತಾ ಇದೀವಿ, ಆದ್ರೂ ಕೂಡ ಮೈಂಡ್ ಗಾಳಿ ತರ ಅದು ಕಂಟ್ರೋಲ್ ಇಲ್ದಿರ ನಾವು ಕೂತಿದ್ದ ಜಾಗದಲ್ಲೇ ಅದು ಫಾಸ್ಟ್ ಆಗಿ ಇನ್ನೆಲ್ಲೋ ಹೋಗ್ಬಿಟ್ಟಿರುತ್ತೆ, ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ. ಆತರ ಹೋಗಿದ್ದ ಮನಸ್ಸನ್ನ ಮತ್ತೆ ಮತ್ತೆ ಅದನ್ನ ಪ್ರೀತಿಯಿಂದ ಕರೆದು ಅದನ್ನ ಕೂರಿಸ್ತೀವಿ. ಮಕ್ಕಳು ಏನಾದ್ರು ಹೇಳಿದ್ ಮಾತು ಕೇಳಿಲ್ಲ ಅಂದ್ರೆ ಅವ್ರಿಗೆ ಒಳ್ಳೆ ಮಾತು ಹೇಳಿ ಕರ್ಕೊಂತೀವಲ್ಲ, ಆತರ ಆ ಮೈಂಡ್ ಕೂಡ ಮನಸ್ಸು ಕೂಡ ಮಗು ಇದ್ದಾಗೆ ಅದನ್ನ ನಾವು ಪ್ರೀತಿಯಿಂದ ಅದಕ್ಕೆ ಅರ್ಥ ಮಾಡಿಸಿ ಮತ್ತೆ ಅದನ್ನ ಭಗವಂತನ ಧ್ಯಾನದಲ್ಲಿ ತೊಡಗಿಸುವಂಥದ್ದು. ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಮುಟ್ಟುತ್ತಾನೆ. ಆತನು ರಜೋಗುಣವನ್ನು ಮೀರಿದವನು. ಆತನು ಪರಮೋನ್ನತನೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಯಾವಾಗ ನಾವು ಭಗವಂತನ ಜೊತೆ ಸಮಾಧಿ ಸ್ಥಿತಿಯಲ್ಲಿ ಇರ್ತೀವಿ, ಅವನ ಜೊತೆ ಮತ್ತೆ ನಮ್ಮ ಕನೆಕ್ಟಿವಿಟಿ ಆಗುತ್ತೆ. ಆ ಯೋಗ ಅಂತಂದ್ರೆ ಭಗವಂತನ ಜೊತೆ ಕನೆಕ್ಟ್ ಆಗೋದು. ಯಾರ ಹತ್ರ ಕನೆಕ್ಟ್ ಆಗಿದ್ದಾರೆ ಅವನು ಭಗವಂತನ ಜೊತೆ ಗುಣಾತ್ಮಕ ಅಂದ್ರೆ ನಮಗೂ ಕೂಡ ಭಗವಂತನಲ್ಲಿರುವ ಎಲ್ಲ ಒಳ್ಳೆ ಗುಣಗಳು, ದೈವಿ ಗುಣಗಳು ಅದು ನಮ್ಮಲ್ಲೂ ಕೂಡ ಬರುತ್ತೆ. ಹೀಗೆ ಅವನು ಎಷ್ಟೋ ಜನ್ಮಗಳಿಂದ ಮಾಡಿರುವ ಎಲ್ಲ ಪಾಪಗಳು ಕೂಡ ಅವನು ಕಳ್ಕೊಂತಾನೆ ಅಂತೇಳಿ ಹೇಳ್ತಾರೆ. ಭಗವದ್ಗೀತೆ 6.28 ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮಸಂಯಮಿಯಾದ ಯೋಗಿಯು ಎಲ್ಲಾ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ. ಸದಾ ಯೋಗಾಭ್ಯಾಸ ಮಾಡೋದ್ರಲ್ಲಿ ಯಾರು ಕಂಟಿನ್ಯೂಸ್ ಆಗಿ ಯೋಗಾಭ್ಯಾಸ ಮಾಡ್ತಾರೆ ಮತ್ತೆ ಅವರಲ್ಲಿ ಯಾವುದೇ ಮೈಂಡ್ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನೋದಿಲ್ಲ, ಅವ್ರ ಮೈಂಡ್ ಅದು ಕಂಟ್ರೋಲ್ ಅಲ್ಲಿ ಇದೆ. ಆತರ ಇರುವಂತವ್ರು ಭಗವಂತನಿಗೆ ಪ್ರೀತಿಯಿಂದ ಭಕ್ತಿಯಲ್ಲಿ ಸೇವೆಯನ್ನ ಮಾಡ್ತಾರೆ. ಆತರ ಮಾಡುವುದು ಅತ್ಯುತ್ತಮ ಹಂತವನ್ನು ತಲುಪ್ತಾನೆ. ಆತರ ಮಾಡೋದ್ರಿಂದ ಮನುಷ್ಯ ಅವನಿಗೆ ಭಗವಂತ ಸಿಗ್ತಾನೆ ಅಂತೇಳಿ ಹೇಳ್ತಾ ಇದ್ದಾನೆ. ನಿಜವಾದ ಯೋಗಿಯು ಎಲ್ಲಾ ಜೀವಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲಾ ಜೀವಿಗಳನ್ನು ಕಾಣುತ್ತಾನೆ. ವಾಸ್ತವವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮನುಷ್ಯನು ಪರಮ ಪ್ರಭುವಾದ ನನ್ನನ್ನೇ ಎಲ್ಲೆಲ್ಲಿಯೂ ಕಾಣುತ್ತಾನೆ. ಯಾರು ನಿಜವಾದ ಯೋಗಿ ಅಂದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಂಡಿದ್ದಾನೆ, ಅವನೇನ್ ಮಾಡ್ತಾನೆ, ಎಲ್ಲಾ ಕಡೆ ಭಗವಂತ ಇರೋದನ್ನ ಕಾಣ್ತಾನೆ. ಯಾವ್ದನ್ನೇ ನೋಡಿದ್ರು ಕೂಡ ಅವನ್ಗೆ
ಕಾಣಿಸ್ತಾ ಇರುತ್ತೆ, ಜ್ಞಾನ ಇದೆ ಅವ್ನಿಗೆ. ಏನ್ ಗೊತ್ತಾಗುತ್ತೆ? ಎಲ್ಲರ ಹೃದಯದಲ್ಲಿ ಆತ್ಮ ಇದೆ. ಬರೀ ಆತ್ಮ ಮಾತ್ರ ಅಲ್ಲ, ಎಲ್ಲಾ ಜೀವಿಗಳಲ್ಲೂ ಕೂಡ ಆತ್ಮದ ಜೊತೆ ಪರಮಾತ್ಮನು ಇದ್ದಾನೆ ಅಂತ ಭಗವಂತನನ್ನು ಕೂಡ ಕಾಣೋದಕ್ಕೆ ಶುರು ಮಾಡ್ತಾನೆ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೋ, ಯಾರು ಎಲ್ಲೆಲ್ಲಿಯೂ ನನ್ನನ್ನು ಕಾಣುತ್ತಾನೋ, ನನ್ನಲ್ಲಿರುವ ತನ್ನನ್ನು ಕಾಣುತ್ತಾನೋ, ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ಯಾರು ಭಕ್ತರಿರ್ತಾರೆ ಅವ್ರಿಗೆ ಜ್ಞಾನ ಅನ್ನೋದಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಏನನ್ನೇ ನೋಡಿದ್ರು ಕೂಡ ಅವ್ರಿಗೆ ಭಗವಂತನ ನೆನಪಾಗುತ್ತೆ. ಮತ್ತೆ ಅಂತಹ ಭಕ್ತರು ಯಾರಿದ್ದಾರೆ ಅಂತವ್ರನ್ನ ಭಗವಂತನು ಕೂಡ ಇಷ್ಟಪಡ್ತಾನೆ. ಅವನು ಕೂಡ, ಭಗವಂತನು ಕೂಡ ಅವ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾನೆ. ಅದನ್ನ 6.30 ಪರಮಾತ್ಮ ಹೇಳ್ತಾ ಇದ್ದಾನೆ. ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವ ಯೋಗಿಯು ಎಲ್ಲಾ ಸನ್ನಿವೇಶಗಳಲ್ಲಿಯೂ ನನ್ನಲ್ಲಿಯೇ ಇರುತ್ತಾನೆ. ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಾನು ಮತ್ತು ಪರಮಾತ್ಮ, ಕೃಷ್ಣ ಬೇರೆ ಪರಮಾತ್ಮ ಬೇರೆನಾ ಅಂದ್ರೆ, ಕೃಷ್ಣನ ಒಂದು ಸ್ವಾಂಶ ವಿಸ್ತರಣೆ ಪರಮಾತ್ಮ, ಕ್ಷೀರೋದಕಶಾಹಿ ವಿಷ್ಣು. ಕೃಷ್ಣ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಇಬ್ರು ಒಂದೇ ಅಂತ ತಿಳ್ಕೊಂಡು ಯಾರು ಪರಮಾತ್ಮನಿಗೆ ಭಕ್ತಿಪೂರ್ವಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತವರು ಎಲ್ಲಾ ಸನ್ನಿವೇಶದಲ್ಲೂ ನನ್ನ ಜೊತೆಯಲ್ಲೇ ಇದ್ದಾರೆ, ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅರ್ಜುನ, ಎಲ್ಲಾ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅದರ ಸುಖ ದುಃಖಗಳಲ್ಲಿ ನಿಜವಾಗಿ ಯಾರು ಸಮತ್ವವನ್ನು ಕಾಣುವನೋ ಅವನೇ ಪರಿಪೂರ್ಣ ಯೋಗಿ. ಎಲ್ಲಾ ಜೀವಿಗಳನ್ನ ಭಗವಂತ ತನ್ನೊಡನೆ ಹೋಲಿಸಿಕೊಂಡು, ಅಂದ್ರೆ ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಾನೆ ಅಂತ ನೋಡಿದ್ವಿ. ಯಾರು ನಿಜವಾದ ಯೋಗಿ ಇದ್ದಾನೆ ಅವನು ಎಲ್ಲಾ ಜೀವಿಗಳನ್ನು ತನಗೆ ಹೋಲಿಸ್ಕೊತಾನೆ. ಅಂದ್ರೆ ನಾನು ಒಂದು 84 ಲಕ್ಷ ಯೋನಿಗಳನ್ನ ದಾಟಿ ಮನುಷ್ಯ ಆಗಕ್ ಮುಂಚೆ ನಾನು ಈ ಪ್ರಾಣಿ ಜನ್ಮವನ್ನ ಪಡೆದಿದ್ದೆ, ಈ ಪ್ರಾಣಿಗಳ ಹಾಗೆ ನಾನು ಇದ್ದೆ. ಆಗ ನನಗೂ ಅಂತಹದೇ ಅಂದ್ರೆ ದೇಹ ಸಿಕ್ಕಿತ್ತು. ಈಗ ಈ ಜೀವಿಗಳಿಗೂ ಸಿಕ್ಕಿದೆ. ಇವುಗಳು ಕೂಡ ಮುಂದೆ ಒಂದು ದಿನ ನನ್ನ ಹಾಗೆ ಮನುಷ್ಯ ರೂಪವನ್ನ ತಾಳ್ತವೆ. ಎಲ್ಲದರಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಪ್ರತಿಯೊಂದು ಜೀವಿಯ ಜೊತೆ ಪರಮಾತ್ಮನು ಇದ್ದಾನೆ ಅನ್ನೋದನ್ನ ತಿಳ್ಕೊಂಡು ಎಲ್ಲದನ್ನು ಕೂಡ ಈಕ್ವಲ್ ಆಗಿ ನೋಡ್ತಾನೆ. ಮತ್ತೆ ಅವನು ಸುಖ ದುಃಖ ಏನೇ ಬರ್ಲಿ ಅದನ್ನ ಬ್ಯಾಲೆನ್ಸ್ಡ್ ಆಗಿ ತಗೋತಾನೆ. ಸುಖ ಬಂದ್ರೆ ದುಃಖ ಬಂದ್ರೆ ಯಾವ ತರನೂ ಅವನು ಡಿಸ್ಟರ್ಬ್ ಆಗೋದಿಲ್ಲ. ಅಂತವನನ್ನ ಪರಿಪೂರ್ಣ ಯೋಗಿ ಅಂತಲೇ ಕೃಷ್ಣ ಕರೀತಾ ಇದ್ದಾನೆ. ಪ್ರಕ್ಷುಬ್ಧ ಮನಸ್ಸನ್ನು ನಿಯಂತ್ರಿಸುವ ಅಗತ್ಯತೆ. ಹರೇ ಕೃಷ್ಣ. ಇಲ್ಲಿಂದ ನಾಳೆ ಲತಾ ಮಾತಾಜಿ ಮಾಡ್ತಾರೆ. ಇಲ್ಲಿವರೆಗೂ 6.32 ವರೆಗೂ ಆಗಿದೆ. ನಾಳೆ ಮಾತಾಜಿ ಬಂದ್ರೆ ದಯವಿಟ್ಟು ತಿಳಿಸಿ. 33 ಇಂದ ಅವರು ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಜಾಸ್ತಿ ಟಫ್ ಇತ್ತಾ ಅಷ್ಟಾಗ ಯೋಗ? ಹರೇ ಕೃಷ್ಣ. ಹರೇ ಕೃಷ್ಣ. ಸಾಹಿತ್ಯ ಅಟೆಂಡೆನ್ಸ್ ಹಾಕಿದ್ರ ನೀವೆಲ್ಲರೂ? ಹಾಕಿಲ್ಲ ಅಂದ್ರೆ ಮತ್ತೆ ಹಾಕ್ಲಾ ಲಿಂಕು? ಹರೇ ಕೃಷ್ಣ. ಅನ್ಮ್ಯೂಟ್ ಆಗಿ ಮಾತಾಡಿ. ಕೇಳಿಸ್ತಿದ್ಯಾ ನಾ ಹೇಳ್ತಿರೋಂಥದ್ದು? ಚಿತ್ರ, ಲಿಖಿತ, ಪ್ರದೀಪ್, ಸಾಹಿತ್ಯ, ಐಶ್ವರ್ಯ. ಹರೇ ಕೃಷ್ಣ. ಯಾರೋ ಮಾತಾಡಿದ್ರಿ, ನನಗೆ ಕೇಳಿಸ್ತಿಲ್ಲ ಸರಿಯಾಗಿ.
Hare Krishna Mataji, Chitra Hare here. Hare Krishna Mataji. Mataji, once you are done, make me the host. We use the same link for the BG 9 p.m. class. So Okay, we sorry start the Mataji. shloka chanting. No problem, Mataji. You can finish the class by 8:30. It is okay. There's still It is time. already done, Mataji. It is done, but No children's will. problem. I'll make you, Mataji. I'll make you Yeah. host. Okay, Mataji. Hare Krishna. Hare Krishna Mataji. Thank you, Mataji. Okay, Mataji. वाञ्छाकल्पतरुभिश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः ಅನಂತಕೋಟಿ ವೈಷ್ಣವೃಂದ ಕಿ ಜೈ ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ ಎಲ್ಲಿ ನೆರೆದಿರುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ಜೈ ನೀವು ನಾಳೆ ಲತಾ ಮಾತಾಜಿ ಕ್ಲಾಸ್ ತಗೋತಾರೆ ಅವ್ರಿಗೆ ಶ್ಲೋಕ 6.33 ಇಂದ ಮಾಡ್ಬೇಕಿತ್ತು ಅಂತ ಒಮ್ಮೆ ನೆನಪಿಸಿ ನಾನು ಅನ್ಕೋತೀನಿ ನೀವೆಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಿ ಅಂತ ಸೊ ನಾನು ಲೀವ್ ಆಗ್ತೀನಿ ನೀವು ಬೇಕಿದ್ರೆ ಲೀವ್ ಆಗ್ಬೋದು Hare Krishna, Lalita Mataji. Hare Krishna Mataji. You are taking 13 today, no? Yes, I am taking. Okay, Mataji. We'll start at 8. There are only how many shlokas in this? 35. 35. Yes, Mataji. We'll start at 8:35. I think should be fine. Okay, Mataji. Okay. Yeah. I'll just put message in the group. Yeah.
Mataji, shall I start? Yes, Mataji, we can start. Yes. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. अथ त्रयोदशोऽध्यायः क्षेत्रक्षेत्रज्ञविभागयोगः। अर्जुन उवाच प्रकृतिं पुरुषं चैव क्षेत्रं क्षेत्रज्ञमेव च एतद्वेदितुमिच्छामि ज्ञानं ज्ञेयं च केशव। श्रीभगवानुवाच इदं शरीरं कौन्तेय क्षेत्रं मिथ्यभिधीयते एतद्यो वेत्ति तं प्राहुः क्षेत्रज्ञ इति तद्विदः। Hare Krishna. Translation. Arjuna said, "O my dear Krishna, I wish to know about Prakriti, nature, Purusha, the enjoyer, and the field, and the knower of the field, and of knowledge, and the object of knowledge." The Supreme Personality of Godhead said, "This body, O son of Kunti, is called the field, and one who knows this body is called the knower of the field." क्षेत्रज्ञं चापि मांसि विद्धि सर्वक्षेत्रेषु भारत क्षेत्रक्षेत्रज्ञयोः यत्तज्ज्ञानं मतं मम। O son of Bharata, you should understand that I am also the knower in all bodies, and to understand this body and its knower is called knowledge. That is my opinion. तत्क्षेत्रं यच्च यादृक् च यद्विकारि यतश्च यत् स च यत्प्रभावश्च तत्समासेन मे शृणु। Now please hear my brief description of this field of activity and how it is constituted, what its changes are, whence it's produced, who that knower of the field of activities is, and what his influences are. ऋषिभिर्बहुधा गीतं छन्दोभिर्विविधैः पृथक् ब्रह्मसूत्रपदैश्चैव हेममद्भिर्विनिश्चितैः। The knowledge of the field of activities and the knower of activities is described by various sages in various Vedic writings. It is especially presented in the Vedanta Sutra with all reasoning as to cause and effect. महाभूतान्यहङ्कारः बुद्धिरव्यक्तमेव च इन्द्रियाणि दशैकं च पञ्चचेन्द्रियगोचराः इच्छा द्वेष सुखं दुःखं सङ्घातश्चेतना धृतिः एतत् क्षेत्रं समासेन सविकारम् उदाहृतम्। The five great elements, false ego, intelligence, the unmanifested, the 10 senses and the mind, the 5 sense objects, desire, hatred, happiness, distress, the aggregate, the life symptoms and conviction, all these are considered in summary to be the field of activities and its interactions. अमानित्वम् अडम्बित्वम् अहिंसा क्षान्तिरार्जवम् आचार्योपासनं शौचं स्थैर्यम् आत्मविनिग्रहः इन्द्रियार्थेषु वैराग्यम् अनहङ्कार एव च जन्म मृत्यु जरा व्याधि दुःखदोषानुदर्शनम् असक्तिरनभिष्वङ्गः पुत्रधारा गृहादिषु नित्यं च समचित्तत्वम् इष्टानिष्टोपपत्तिषु मयि चानन्ययोगेन भक्तिरव्यभिचारिणी विविक्तदेशसेवित्वम् आरतीर्जन संसदि अध्यात्मज्ञाननित्यत्वम् तत्त्वज्ञानार्थदर्शनम् एतत् ज्ञानमिति प्रोक्तम् अज्ञानं यततोऽन्यथा।
Hare Krishna. Prabhu. Humility, pridelessness, non-violence, tolerance, simplicity, approaching a bona fide spiritual master, cleanliness, steadiness, self-control, renunciation of the objects of sense gratification, absence of false ego, the perception of the evil of birth, death, old age, and disease, detachment, freedom from entanglement with children, wife, home, and the rest, even-mindedness amidst pleasant and unpleasant events, constant and unalloyed devotion to me, aspiring to live in a solitary place, detachment from the general mass of people, and accepting the importance of self-realization and philosophical search for the absolute truth. All these I declare to be knowledge, and besides this, whatever there may be is ignorance. ज्ञेयं यत्तत् प्रवक्ष्यामि यज्ञात्वामृतमश्नुते अनादिमत्परं ब्रह्म न सत्तन्नासदुच्यते. I shall not explain the knowable, knowing which you will taste the eternal Brahman. The spirit, beginningless and subordinate to me, lies beyond the cause and effect of this material world. सर्वतः पाणिपादं तत् सर्वतोक्षिशिरोमुखं सर्वतः श्रुतिमल्लोके सर्वमावृत्य तिष्ठति. Everywhere are his hands and legs, his eyes, heads, and faces, and he has ears everywhere. In this way, the Supersoul exists, pervading everything. सर्वेन्द्रियगुणाभासं सर्वेन्द्रियविवर्जितम् असक्तं सर्वभृश्चैव निर्गुणं गुणभोक्तृ च. The Supersoul is the original source of all senses, yet he is without senses. He is unattached, although he is the maintainer of all living beings. He transcends the modes of nature, and at the same time, he is the master of all the modes of material nature. बहिरन्तश्च भूतानाम् अचरं चरमेव च सूक्ष्मत्वात् तदविज्ञेयं दूरस्थं चान्तिके च तत्. The Supreme Two exists outside and inside of all living beings, the moving and the non-moving. Because he is subtle, he is beyond the power of material senses to see or to know. Although far, far away, he is also near to all. अविभक्तं च भूतेषु विभक्तं इव च स्थितं भूतभर्तृ च तत् ज्ञेयं ग्रसिष्णु प्रभविष्णु च. Although the Supersoul appears to be divided among all beings, he is never divided. He is situated as one. Although he is the maintainer of every living entity, it is to be understood that he devours and develops all. ज्योतिषामपि तज्ज्योतिः तमसः परमुच्यते ज्ञानं ज्ञेयं ज्ञानगम्यं हृदि सर्वस्य विष्टितम्. He is the source of light in all luminous objects. He is beyond the darkness of matter and is unmanifest. He is knowledge. He is the object of knowledge. And he is the goal of knowledge. He is situated in everyone's heart. इति क्षेत्रं तथा ज्ञानं ज्ञेयं भोक्तं समासतः मद्भक्ता एतद्विज्ञाय मद्भावयोपपद्यते. Thus, the field of activities, the body, knowledge, and the knowable have been summarily described by me. Only my devotees can understand this thoroughly and thus attain to my nature. प्रकृतिं पुरुषं चैव विद्यन्नादिवुभावपि विकारांश्च गुणांश्चैव विद्धि प्रकृतिसम्भवान्. The material nature and the living entity should be understood to be beginningless. Their transformations and the modes of matter are products of material nature.
कार्यकारणकर्तृत्वे हेतुप्रकृतिरुच्यते पुरुषसुखदुःखानां भोक्तृत्वे हेतुरुच्यते. Nature is said to be the cause of all material causes and effects, whereas the living entity is the cause of various sufferings and enjoyments in this world. पुरुष प्रकृतिस्थो हि भुङ्क्ते प्रकृतिजान् गुणान् कारणं गुणसङ्गोऽस्य सदसद्यो निजस्मसु. The living entity in material nature thus follows the ways of life, enjoying the three modes of nature. This is due to his association with that material nature. Thus he meets with good and evil among various species. उपद्रष्टानु अनुमन्ता च भर्ता भोक्ता महेश्वरः परमात्मेति चाप्युक्तः देहेऽस्मिन् पुरुषः परः. Yet in this body, there is another transcendental enjoyer who is the Supreme Lord, who is the Lord, the Supreme Proprietor, who exists as the overseer and permitter, and who is known as the Super Soul. य एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न सा भूयोऽपि जायते. One who understands this philosophy concerning material nature, the living entity, and the interaction of the modes of nature is sure to attain liberation. He will not take birth here again, regardless of his present position. ध्यानेनात्मनि पश्यन्ति केचिदात्मानमात्मना अन्ये साङ्ख्येन योगेन कर्मयोगेन चापरे. Some perceive the super soul within themselves through meditation, others through the cultivation of knowledge, and still others through working without fruitive desires. अन्ये त्वेवमजानन्तः श्रुत्वान्येभ्य उपासते तेऽपि चातिरतरं त्येव मृत्युं श्रुतिपरायणाः. Again, there are those, although not conversant in spiritual knowledge, begin to worship the Supreme Person upon hearing about him from others. Because of their tendency to hear from authorities, they also transcend the path of birth and death. यावत् सञ्जायते किञ्चित् सत्त्वं स्थावरजङ्गमं क्षेत्रं क्षेत्रज्ञसंयोगात् तद्विद्धि भरतर्षभ. O chief of Bharatas, know that whatever you see in existence, both moving and non-moving, is only a combination of the field of activities and the knower of the field. समं सर्वेषु भूतेषु तिष्ठं तं परमेश्वरं विनश्यत्स्वा विनश्यं तं यः पश्यति स पश्यति. One who sees the super soul accompanying the individual soul in all bodies, and who understands that neither the soul nor the super soul within the destructible body is ever destroyed, actually sees. समं पश्यन् हि सर्वत्र समवस्थितमीश्वरं न हि नस्त्यात्मनात्मानं ततो याति परां गतिम्. One who sees the super soul equally present everywhere in every living being does not degrade himself by his mind. Thus he approaches the transcendental destination. प्रकृत्यैव च कर्माणि क्रियमाणानि सर्वशः यः पश्यति तथात्मानम् अकर्तारं स पश्यति. One who sees that all activities are performed by the body, which is created of material nature, and sees that the self does nothing, actually sees.
यदा भूतपृथग्भावम् एकस्तम् अनुपश्यति तत एव च विस्तारं ब्रह्म सम्पद्यते तदा. When a sensible man ceases to see different identities due to a different material body, and he sees how beings are expanded everywhere, he attains to the Brahman conception. अनादित्वान् निर्गुणत्वात् परमात्मायमव्ययः शरीरस्थोऽपि कौन्तेय न करोति न लिप्यते. Those with vision of eternity can see that the imperishable soul is transcendental, eternal, and beyond the modes of nature. Despite contact with the material body, O Arjuna, the soul neither does anything nor is entangled. यथा सर्वगतं सौक्ष्म्यात् आकाशं नोपलिप्यते सर्वत्रावस्थितो देहे तथात्मानोपलिप्यते. The sky, due to its subtle nature, does not mix with anything, although it is all-pervading. Similarly, the soul, situated in Brahman vision, does not mix with the body, though situated in the body. यथा प्रकाशयत्येकः कृत्स्नं लोकमिवं रविः क्षेत्रं क्षेत्री तथा कृत्स्नं प्रकाशयति भारत. O son of Bharata, as the sun alone illuminates all this universe, so does the living entity, one within the body, illuminate the entire body by consciousness. क्षेत्र क्षेत्रज्ञयोरेवम् अन्तरं ज्ञानचक्षुषा भूत प्रकृति मोक्षं च ये विदुर्यान्ति ते परम्. Those who see with eyes of knowledge the difference between the body and the knower of the body, and can also understand the process of liberation from bondage in material nature, attain to the supreme goal. Hare. ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे क्षेत्रक्षेत्रज्ञविभागयोगो नाम त्रयोदशोऽध्यायः. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण माता. Hare Krishna. Thank you, Mataji. धन्यवाद माता. One Kirtan, Mataji. यस I माता. love to hear you, Mataji. Which one I'll take, Mataji? Radha Krishna Pranamura Jugala Kishora. Radha Krishna Pranamura Jugala Kishora. जीवने मरणे गति मरना ही मोरा. जीवने मरणे गति मरना ही मोरा. राधा कृष्ण प्राण मोरा जुगला किशोरा. कालिंदीर कूले किली कदम्बेरवा. कलिंदीर कूले किली कदम्बेरवा. रतन बेदीरा उपरा वो सबोधु जाना. रतन बेदीरा उपरा
ಬೊಸಬೋದು ಜಾನ ರಾಧಾ ಕೃಷ್ಣ ಪ್ರಾಣ ಮೂರ ಜುಗಳ ಕಿಶೋರ ಶ್ಯಾಮ ಗೌರಿ ಅಂಗೇ ದೀಪ ಚಂದನೇರ ಗಂಧ ಶ್ಯಾಮ ಗೌರಿ ಅಂಗೇ ದೀಪ ಚಂದನೇರ ಗಂಧ ಚಾಮರ ಡುಲಾಬೋ ಕಬೆ ಹೆರಿಮುಖ ಚಂದ್ರ ಚಾಮರ ಡುಲಾಬೋ ಕಬೆ ಹೆರಿಮುಖ ಚಂದ್ರ ರಾಧಾ ಕೃಷ್ಣ ಪ್ರಾಣ ಮೂರ ಜುಗಳ ಕಿಶೋರ गाथिया मला तीर्माला दिबो दोहर गाले गाथिया मला तीर्माला दिबो दोहर गाले आधरे तुलिया दिबो कर्पूर तांबूले आधरे तुलिया दिबो कर्पूर तांबोले राधा कृष्ण प्राण मोर जुगल किशोर ललिता विशाखादि जत सखी वृंद ललिता विशाखादि जत सखी वृंद आज्ञाय कोरिबो सेवा चरण रविंद आज्ञाय कोरिबो सेवा चरण रविंद राधा कृष्ण प्राण मोर जुगल किशोर श्री कृष्ण चैतन्य प्रभु दासरानुदास श्री कृष्ण चैतन्य प्रभु दासरानुदास सेवा भिलाषा कोरे नरोत्तम दास सेवा भिलाषा कोरे नरोत्तम दास राधा कृष्ण प्राण मोर जुगल किशोर जीवने मरणे गति पर नाही मोर राधा कृष्ण प्राण मोर जुगल किशोर राधा कृष्ण प्राण मोर जुगल किशोर हरे कृष्ण 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 हरे 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 राम 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 हरे 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 कृष्ण माता जी हरे